ಪಾರ್ಥಮಾಶಯನೆಂದು ಕೇಳಿದ್ದೇವೆ. ಹಾಗೆಂದು ಕೊಡಬಹುದು. ಹೊರಟು ಬಂದ ಕಾರ್ಯ ದಾಯಾದ್ಯಮತ್ಸರದಿ ನ್ಯಾಯವೆಸಗುತ್ತಲೀ ಗುರುರಾಯನಂದಯ ಗುಣಿಸಿ ವಾಯುಚಕ್ರದನು ಅಪಾರವಾಗಿರುವಂತಹ ಸೇನೆ ಹತ್ತಿರಿಯಿಂದ ಹೊರಡುವುದಕ್ಕೆ ಆರಂಭವಾಗಿದೆ. ಯಾಕೆ ಕೇಳಿದ್ರೆ, ಒಂದು ಕಾಲದಲ್ಲಿ ನಮ್ಮನ್ನು ಅಡೆಗಡೆಗೆ ದ್ವೇಷಿಸುತ್ತಿದ್ದಂತಹ ಕೌರವ ಪಡೆ ಎಲ್ಲಿಂದ ತೊಡಗಿದೆ ಕೇಳಿದ್ರೆ, ನಾವು ಈ ಮಣ್ಣಿಗೆ ಅಧಿಕಾರಿಗಳು ಅಂತ ಗುರುತಿಸಲ್ಪಟ್ಟಾಗ ಕೇಳಿ ಸಹಿಸುವುದಕ್ಕೆ ಸಾಧ್ಯ ಇಲ್ಲದೆ ಇರುವಂತಹ ಕೌರವ ಸಿಕ್ಕಿದವರನ್ನೆಲ್ಲ ಒಟ್ಟು ಸೇರಿಸಿ ನಮ್ಮ ಬದುಕನ್ನೇ ನಿರ್ನಾಮ ಮಾಡಬೇಕು ಎನ್ನುವಂತಹ ಉದ್ದೇಶದಲ್ಲಿ ಹೊರಟ. ಆದರೆ ಕೃಷ್ಣಾನುಗ್ರಹ ನಮಗಿದ್ದರಿಂದ ಬದುಕಿನಲ್ಲಿ ಯಶಸ್ವಿ ತಿರುಗಾಟವನ್ನು ಮಾಡಿ ನಮ್ಮ ಜೀವನವನ್ನು ಸುಧಾರಣೆಯತ್ತ ಕೊಂಡೊಯ್ದೆವು. ಆದರೂ ಯುದ್ಧ ಕಣದಲ್ಲಿ ಸತ್ತವರೆಲ್ಲರೂ ದಾಯವಾದಿಗಳು, ನಮ್ಮ ಬಂಧುಗಳು ಎನ್ನುವಂತಹ ಮಮಕಾರ ವ್ಯಾಮೋಹ ನಮ್ಮಣ್ಣನಾದಂತಹ ಧರ್ಮಪ್ರಭುವಿಗೆ ತೊಡಗಿತು. ಹಾಗಾಗಿಯೇ ತಣ್ಣೀರನ್ನಾದರೂ ತಡಿಸಿ ಕುಡಿಯಬಹುದಾದಂತಹ ಜಿಜ್ಞಾಸುವಾದಂತಹ ನಮ್ಮಣ್ಣ ಪಾಪದ ಶಂಕೆಗೆ ಒಳಗಾದ. ಆಗ ಬಾದರಾಯಣರೇ ಮೊದಲಾದವರು ಬಂದು ವಿಶೇಷವಾಗಿರುವಂತಹ ಒಂದು ಯಜ್ಞವನ್ನು ಸಂಕಲ್ಪಿಸುವುದರ ಮೂಲಕ ಪಾಪ ಪರಿಹಾರದ ಜೊತೆಗೆ ಇನ್ನೊಂದಷ್ಟು ಪುಣ್ಯವನ್ನು ಆರ್ಜಿಸಿಕೊಳ್ಳುವುದಕ್ಕೆ ಸಾಧ್ಯ. ಅದು ಯಾವ ಯಾಗ? ತುರಗಾಧರ. ತುರಗಾಧರ
ತೊಳೆದು ಒಂದಷ್ಟು ಪುಣ್ಯವನ್ನು ಸಂಪಾದಿಸುವುದಕ್ಕಾಗ್ತದೆ ಅಂತ ಕ್ರಾಂತದರ್ಶಿಗಳಾದಂತಹ ಮುನಿಮನೀಷಿಗಳೆಲ್ಲ ಹೇಳಿದರು. ಹೌದು. ಆದ ಕಾರಣ ನಮ್ಮಣ್ಣನಾದಂತಹ ಧರ್ಮರಾಯ ದೀಕ್ಷಿತನಾದ ಹೊರಟಿರುವಂತಹ ಸೇನಾಪಡೆಗೆ ಗುರುತರವಾದಂತಹ ಹೊಣೆಗಾರಿಕೆಯನ್ನು ಹೊರುವುದಕ್ಕೆ ಯಾರು ಸಮರ್ಥರು ಅಂತ ಕೇಳಿದ್ರೆ ಲೋಕಮೂರರ ಗಂಡನ ಸ್ಥಾನವನ್ನು ಅಲಂಕರಿಸಿದಂತಹ ವೀರಪಾರ್ಥ ನ್ಯಾಯವಾಗಿ ಅದಕ್ಕೆ ಸಮರ್ಥ ಅಂತ ಸೂಚಿಸಲ್ಪಟ್ಟಿತು. ಈ ಕುದುರೆಯ ಹಣೆಯಲ್ಲಿ ಬರೆದಿರುವಂತಹ ಲೇಖನ ಸ್ವಚ್ಛತರ ಧವಳಾಂಗದತಿ ಮನೋಹರ ಪೀತಪುಚ್ಚದ ಸುಗಮನದೊಂದೇ ಕಿವಿಳೆಸೆವ ನೀಲಚ್ಛವಿಯ ಕೋಮಲ ತುರಂಗ ಮುಂದಿದೆ. ಹೌದು, ಮಾಡಬೇಕಾದದ್ದು ಅದರ ಜೊತೆಯಲ್ಲಿದೆ. ಏನು ಮಾಡ್ತೀವಿ? ಅಶ್ವಮೇಧದ ತುರಗ ಅದರ ಬೆಂಗಾವಲಿಗಾಗಿ ನಿಮ್ಮ ಜೊತೆ ನಾವು ಕೂಡ ಬಂದವರು. ಮಾವ, ನಮ್ಮ ತುರಗವನ್ನು ಯಾರಾದರೂ ಬಂಧಿಸಿದರೆ ಅವರ ಜೊತೆ ಹೋರಾಟವನ್ನು ನಡೆಸಿ ಅವರನ್ನು ದೂರದಲ್ಲಿ ಸೋಲಿಸಿ ಕುದುರೆ ರಕ್ಷಣೆಯನ್ನು ನಾನು ಮಾಡ್ತೇನೆ. ನಮ್ಮ ಸೇನೆಯ ಸೇನಾಧ್ಯಕ್ಷ ನೀನು. ಹೌದು. ಒಂದು ಅವಶ್ಯಕೇತ ನಿಮ್ಮ ಜೊತೆಯಲ್ಲಿ ಬರುವುದಕ್ಕೆ ಶ್ರೀಕೃಷ್ಣ ಪರಮಾತ್ಮ ಹಾಗೂ ಚಿಕ್ಕಪ್ಪರಾದಂತಹ ಧರ್ಮರಾಯ ಮಹಾಪ್ರಭುಗಳು ಅಪ್ಪಣೆ ಕೊಟ್ಟಿದ್ದಾರೆ. ಹೌದು. ಆದ್ರೆ ನನ್ನ ತಂದೆಯವರು ಕುರುಕ್ಷೇತ್ರ ಯುದ್ಧದಲ್ಲಿ ಮಡಿದ ಮೇಲೆ ಪಾಂಡವರಾದಂತಹ ನೀವು 5 ಮಂದಿಯು ನನ್ನ ತಂದೆಗೆ ಸಮಾನ ಎಂಬುದಾಗಿ ಶ್ರೀಕೃಷ್ಣ ಪರಮಾತ್ಮ ಸೂಚನೆ ಇತ್ತು. ಸಮಾನ ಅಲ್ಲ, ಚಿಕ್ಕಪ್ಪಂದಿರು ನಾವು. ಹೌದು. ಅದೇ ರೀತಿಯಾಗಿ ಅಪ್ಪನಂತೆ ಕಾಣ್ತಾ ಇದ್ದೇನೆ ನಾನು. ಇನ್ನು ಮುಂದೆ ತುರಗವನ್ನು ಯಾರಾದ್ರೂ ಕಚ್ಚಿದ್ದಾರೆ ಅವರ ಪ್ರಾಣವನ್ನು ಹೀರ್ತೇನೆ. ಹಾಗಾದ್ರೆ ಕವಿಹಿಣಿ ಸಂಖ್ಯೆಯಲ್ಲಿ ಹೊರಟಿರುವಂತಹ ಸೇನೆ ಹೊರಡಬೇಕಾದಂತಹ ವಿಧಿ ಹೇಗೆ? ಪಟಹದಿಸ್ತೋಳ ಭೇರಿ ತಮ್ಮಟಗಳ ಸಮತ್ಕಪದ. ಹೌದು. ಗಜಗಟೆಯ ಘಂಟಾರವ ಕಟಲವಾಜಿಯ ಪುರಪುಟದ ರಭಸ ಹರಿವ ಸೂಟಿಯ ರಥ ಚಕ್ರದ ಧ್ವನಿ ಲಟಕಟಿಪ ಸಮರವಂ ಪಟರ ಭುಜ ಬಯಲು ಪಟತರದ ಭಟರ ಮಬ್ಬೆಯಾರ್ಭಟಗಳೊಂದಿಗೆ ಬ್ರಹ್ಮಾಂಡ ಘಟ ಬಿರಿಯುವ ಹಾಗೆ ನಡೆಯಲಿ.
ಬಲಗತ್ತಿಗಳ ಕಿತ್ತು ಭಟರೆತ್ತಿ ಜಡಿಯುತ್ತಿರಲು ಕತ್ತ ಎಲ್ಲ ಸ್ಥಿತಿಯಲ್ಲಿ ನಮ್ಮ ಪಾಲಿಗೆ ಜಯದ ಸಂಕೇತವಾಗಿರುವಂತಹ ಕೆಲವು ಕುರುಹುಗಳು ಕಾಣಿಸುತ್ತಾ ದಕ್ಷಿಣಾಪಥಕ್ಕೆ ವೇಗವಾಗಿ ಮುನ್ನುಗ್ಗುತ್ತಾ ಇದೆ. ಯಾರೋ ಕರೆದು ಹೇಳ್ತಾ ಇದ್ದಾರೆ, ಇದು ಮಹಿಷ್ಪತಿ ಪಟ್ಟಣ, ನೀಲಧ್ವಜ ಎನ್ನುವಂತಹ ಭೂಪ ಇದನ್ನಾಳುವ ಯಜಮಾನ. ಹೇಗೆ ನೀಲಧ್ವಜರ ಆಳ್ವಿಕೆ, ಮಹಿಷ್ಪತಿಯ ಸಂಸ್ಕಾರ ಏನು, ಕುದುರೆಯ ಬಗ್ಗೆ ಅವರು ತೋರಿಸುವಂತಹ ಭಾವ ಹೇಗೆ, ಆ ನಿರೀಕ್ಷೆಯಲ್ಲೇ ಇರೋಣ. ಮೊದಲನ ಗಿಣಿಯೇನು ಚಲುವಿಗೆ ಮದನ ಮಂಜರಿತಾನು, ಮದನ ಮಂಜರಿ ಮಂಜರಿತಾನು, ಚೆಲುವಿಗೆ ಮದನ ಮಂಜರಿತಾನು. ಮದನಾರಿಯ ಅರ್ಚನೆ ಗೆಲ್ಲುತ್ತಲೇ, ಮದನಾರಿಯ ಅರ್ಚನೆ ಗೆಲ್ಲುತ್ತಲೇ, ಸದರದಿ ಸೂಚಿಸೆ ತಪಿಬರ ಹೇಳಿದ ಮದನಾರಿಯ ಅರ್ಚನೆಗೆಲ್ಲುತ್ತಲೇ, ಸದರದಿ ಸೂಚಿಸೆ ಪತಿಬರ ಹೇಳಿದ ಮದನಗಿಣಿಯೇನೋ ಚೆಲುವಿಗೆ ಮದನನ್ನು ಗರಿತಾನು, ಚೆಲುವಿಗೆ ಮದನನ್ನು ಗರಿತಾನು. ಹೆಣ್ಣಿನ ಜೀವನವನ್ನು ಹರಿಯುವಂತಹ ನದಿಗೆ ಹೋಲಿಸಿದ್ರು. ನದಿಯೊಂದು ಎಲ್ಲಿಯೋ ಹುಟ್ಟುತ್ತದೆ, ಎಲ್ಲಿಯೋ ಹರಿಯುತ್ತದೆ, ಸಾಗರ ಗರ್ಭವನ್ನು ಸೇರಿಕೊಳ್ಳುತ್ತದೆ. ಹಾಗೆ ಹೆಣ್ಣಾದವಳ ಜೀವನ ಎಲ್ಲಿಯೋ ಹುಟ್ಟುತ್ತಾಳೆ, ಎಲ್ಲಿಯೋ ಬೆಳೆಯುತ್ತಾಳೆ, ಆಮೇಲೆ ಒಂದು ಮನೆಯನ್ನು ಸೇರಿಕೊಳ್ಳುತ್ತಾಳೆ. ಹಾಗಾಗಿ ಹೆಣ್ಣನ್ನು ಉಭಯ ಕುಲ ದೀಪಗಳು ಅಂತ ಹೇಳಿದ್ರು. ಹುಟ್ಟಿದ ಮನೆಯನ್ನು, ಹೋದ ಮನೆಯನ್ನು ಬೆಳಗುವಂತಹ ಸಾಮರ್ಥ್ಯ ಇರುವುದು ಹೆಣ್ಣಿಗೆ ಮಾತ್ರ. ನನ್ನ ಬದುಕಿನಲ್ಲಿ ಹಾಗೆ ಬಹಳಷ್ಟು ಕನಸುಗಳನ್ನು ಕಂಡವಳು ನಾನು. ಯೋಗ್ಯ ಪುರುಷನ ಕೈ ಹಿಡಿದು ಒಂದು ಮನೆಯನ್ನು ಬೆಳಗಬೇಕು ಎನ್ನುವ ಹಾಗೆ ಆಸೆಯನ್ನು ಹೊಂದಿಕೊಂಡಿದ್ದವಳು ಈ ಮದನ ಮಂಜರಿ. ನನ್ನಷ್ಟು ಭಾಗ್ಯವತಿ ಯಾರೂ ಇಲ್ಲ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಈ ಮಹಿಷ್ಪತಿಯನ್ನು ಆಳುವಂತಹ ನೀಲಧ್ವಜ ಮಹಾಪ್ರಭುಗಳ ಮಗ ಪ್ರವೀರ, ಅವರ ಕೈ ಹಿಡಿದವಳು ನಾನು. ಮಾತ್ರವಲ್ಲ, ನನ್ನತ್ತೆ ಜ್ವಾಲಾದೇವಿ ಪ್ರೀತಿಯಿಂದಲೇ ನೋಡಿಕೊಳ್ಳುತ್ತಾ ಇದ್ದಾರೆ. ಒಂದು ಮಾತು ಹೇಳ, ಒಂದು ಮನೆಯಲ್ಲಿ ಅತ್ತೆಯಾದವಳು ಸೊಸೆಯನ್ನು ಮಗಳಂತೆ ಕಂಡುಕೊಂಡ್ರೆ, ಮಗಳ ಸೊಸೆಯಾದವಳು ಅತ್ತೆಯನ್ನು ತಾಯಿಯಂತೆ ನೋಡಿಕೊಂಡ್ರೆ ಆ ಮನೆಯಲ್ಲಿ ಬಿರುಕು ಮೂಡುವುದೇ ಇಲ್ಲ. ನನ್ನ ಅತ್ತೆಯೂ ಹಾಗೆ ಮಗಳಂತೆ ನೋಡಿಕೊಂಡಿದ್ದಾರೆ. ಅನುದಿನವೂ ಅನುಕ್ಷಣವೂ ಆ ಪರಶಿವನ ಪೂಜೆಯಲ್ಲಿ ಕಾಲವನ್ನು ಕಳೆಯುವವರು ಅವರು. ಅವರ ಪೂಜೆಗೆ ಸಹಕಾರಿಯಾಗಿ ಅನುಕೂಲೆಯಾಗಿ ವ್ಯವಹರಿಸುವವಳು ನಾನು. ಆದ್ರೆ ಇಂದಿನ ದಿವಸ ಕರೆ ಬಂತಲ್ಲ, ಆದಷ್ಟು ಬೇಗ ಸದನವನ್ನು ಸೇರಿಕೊಳ್ಳಬೇಕು ಎನ್ನುವ ಹಾಗೆ. ಬೇರೆ ಯಾರೂ ಅಲ್ಲ, ನನ್ನವರ ಕರೆ. ಅದಕ್ಕೆ ಬೇಕಾಗಿ ಚೆನ್ನಾಗಿ ಶೃಂಗಾರವನ್ನು ಮಾಡಿಕೊಂಡಿದ್ದೇನೆ. ನಾನು ಬಂದಾಗಲೇ ಹೇಳಿದ್ರಲ್ಲ, ಮದನನ ಅರಗಿಣಿ ಮದನ ಮಂಜರಿ ಅಂತ. ತಡ ಮಾಡುವುದು ಯಾಕೆ, ಸದನವನ್ನು ಸೇರಿಕೊಳ್ಳುತ್ತೇನೆ.
ನೀರೇ ಸತಿಯ ನಿರೀಕ್ಷೆಯಲ್ಲಿರೇ ಸಾರೇ ಬರೋ ನಿರೀಕ್ಷೆಯಲ್ಲಿರೇ ಸಾರಿ ಬರೋ ಜಗದ್ರಕ್ಷಕ ನೀನೇ ಸಂರಕ್ಷಣೆ ಮಾಡು. ಈ ಪ್ರಪಂಚದಲ್ಲಿ ಒಳ್ಳೆಯ ತಂದೆ ತಾಯಿಯರಿಗೆ ಮಕ್ಕಳಾಗಿ ಹುಟ್ಟಬೇಕು ಎಂದಾದರೆ ಮಕ್ಕಳಾದವರು ಪುಣ್ಯ ಮಾಡಿರಬೇಕು. ಆ ವಿಚಾರದಲ್ಲಿ ನಾನು ಧನ್ಯಾತ್ಮನೇ ಸರಿ. ಮಾಹಿಷ್ಮತಿಯ ಅಧಿಕಾರಿಯಾದ ನೀಲಧ್ವಜ ಹಾಗೂ ಜ್ವಾಲೆಯರ ಮಗ ನಾನು ಪ್ರವೀರ ಎನ್ನುವ ಹಾಗೆ ಪ್ರಪಂಚ ಮುಖದಲ್ಲಿ ಗುರುತಿಸಿಕೊಂಡಿದ್ದೇನೆ. ಸಂತೋಷವಾಗಿ ಜೀವನವನ್ನು ಸಾಗಿಸ್ತಾ ಇದ್ದವರು ನಾವು. ಎಳವೆಯಲ್ಲೇ ಬೇಕಾದಂತಹ ವಿದ್ಯೆಯನ್ನು ಕಲಿಯುವುದಕ್ಕಾಗಿ ಗುರುಮಠಕ್ಕೆ ಹೋಗಿ ಮದ್ದ ಮರೆಯನ್ನು ಸೇರಿದ್ದೇನೆ. ಸೇರಿದ್ದು ಮಾತ್ರವಲ್ಲ, ಆ ಸಂದರ್ಭಕ್ಕಾಗುವಾಗ ತಂದೆ ತಾಯಿಯರು ಆಡಿದಂತಹ ಮಾತು, ಮಗನೇ ನೀನೀಗ ದೊಡ್ಡವನಾಗಿದ್ದಿ, ಮದುವೆಯಾಗಬೇಕು ಎನ್ನುವ ಹಾಗೆ ಅವರ ಮಾತಿಗೆ ಮನ್ನಣೆಯನ್ನಿತ್ತು ಅವರು ತೋರಿಸಿದಂತಹ ಹೆಣ್ಣನ್ನೇ ಮದುವೆಯಾದವ ನಾನು. ಮದನ ಮಂಜರಿ ಎನ್ನುವ ಹಾಗೆ ನನ್ನ ಹೆಂಡತಿಯ ಹೆಸರು. ಈ ಕಾಲಕ್ಕಾಗುವಾಗ ತಂದೆಯವರ ಸಭೆಯನ್ನು ಸೇರಿ ಅವರಿಂದ ಆಶೀರ್ವಾದವನ್ನು ಪಡೆದು ಅಂತಃಪುರಕ್ಕೆ ಬಂದವ ನಾನು. ಬರುವಂತಹ ವೇಳೆಯಲ್ಲಿ ನನ್ನ ಮಡದಿಯನ್ನು ಇಲ್ಲಿಗೆ ಬರುವುದಕ್ಕಾಗಿ ಹೇಳಿದ್ದೇನೆ. ಎಲ್ಲಿದ್ದಾಳೆ? ಕಾಣುವುದಿಲ್ಲಲ್ಲ ಅವಳು. ಮದನ ಮಂಜರಿಯ ಕಂಡು ಪ್ರಮೀರನು ಮಧುರ ವದನದನಿ ಪ್ರಾಣಿ ನಾ ಕಾಯುತ್ತಲಿಗೆ ಪಣಿವೇಣಿ ರಾಣಿ ನಾ ಕಾಯುತ್ತಲಿಗೆ ಪಣಿವೇಣಿ ಪಣಿವೇಣಿ ಎನ್ನ ರಾಣಿ ಪಣಿವೇಣಿ ಸಂಗಡ ವಿಗಲಿಸಿ ನಾನತಿ ತವಕದೊಳಿರುವೆನು ಮಾನಿನಿ ನಾನತಿ ತವಕದೊಳಿರುವೆನು ಮಾನಿನಿ ರಾಣಿ ನಯನಿತವ ಸಂಗಡ ವಿಗಲಿಸಿ ನಾನತಿ ತವಕದೊಳಿರುವೆನು ಮಾನಿನಿ ರಾಣಿ ನಾ ಕಾಲು ಕೊಲಿಗೆ ಪಣಿವೇಣಿ ನಾ ಕಾಲು ಕೊಲಿಗೆ ಪಣಿವೇಣಿ ನೀನೇ ತೆಗೆದುಕೊಳ್ಳುವಲಿ ರಾಣಿ ಓ ರಾಣಿ ಪಣಿವೇಣಿ ರಾಣಿ ಪಣಿವೇಣಿ. ಹೊಂದಿಸಿಕೊಂಡೆ
ಸಂತೋಷವಾಯ್ತು ನಿನ್ನನ್ನು ಕಂಡು. ಬಹಳಷ್ಟು ಉಲ್ಲಾಸ ಉತ್ಸಾಹ. ಹೌದು, ಯಾವತ್ತಿನ ಹಾಗಿಲ್ಲ ನೀವು. ನಿನ್ನನ್ನು ಕಾಣುವಾಗ ಉಲ್ಲಾಸ ಆಗದಿದ್ದವರು ಸಂತೋಷವನ್ನು ಪಡಲೇಬೇಕು. ಅಂದ್ರೆ ಇದು ಉಲ್ಲಾಸ ಭರಿಸಿಕೊಂಡದ್ದ ಮತ್ತೆ ಹೇಗೆ? ಭರಿಸಿಕೊಂಡದ್ದೇ ಹೌದು. ಆ. ಯಾಕೆ ಒಂದು ರೀತಿಯಲ್ಲಿ ಆ. ಈ ಕಾಲಕ್ಕಾಗುವಾಗ ಮನಸ್ಸಿಗೆ ಒಂದು ಬೇಸರ ಇತ್ತು. ಬೇಸರ? ಹೌದು. ಅದೇನು ಸ್ವಾಮಿ ಹಾಗೆ ಬೇಸರ? ಅರಮನೆಯಲ್ಲೇ ಇದ್ದವರು ನಾವು, ಇಷ್ಟೆಲ್ಲ ವ್ಯವಸ್ಥೆ ಇದ್ರೂ ಬೇಸರ ಆಗ್ತದೆ ನಮಗೆ. ಏನು ಮಾಡುವ ಹೇಳು? ಏನು? ಕೆಲವೊಂದು ಸಂದರ್ಭದಲ್ಲಿ ಬೇಕಾದಷ್ಟು ಇದ್ರು ಅದನ್ನು ವೆಚ್ಚ ಮಾಡುವುದು ಹೇಗೆ, ಅದನ್ನು ಹೇಗೆ ಮುಗಿಸುವುದು ಎನ್ನುವುದೇ ಚಿಂತೆ. ಈ ಹಣ ಇದ್ದವರಿಗೆ ಖರ್ಚು ಮಾಡುವುದು ಹೇಗೆ ಅಂತ, ಇಲ್ಲದವರಿಗೆ ಹಣವೇ ಇಲ್ಲದವರಿಗೆ ವಿತ್ತಕ್ಕೇನು ಅಂತ. ಹೌದು. ಈಗ ನಮ್ಮಲ್ಲಿ ಬೇಕಾದಷ್ಟು ಉಂಟು, ಆದ್ರೆ ಸಂತೋಷವನ್ನು ಅನುಭವಿಸುವುದಕ್ಕೆ ಸಾಕಾಗುವುದಿಲ್ಲ ಅದೆಲ್ಲ. ಇಲ್ಲಿ ನೋಡಿದ್ದನ್ನೇ ನೋಡುವುದು, ಎಲ್ಲರಲ್ಲಿ ಮಾತಾಡಿದವರಲ್ಲೇ ಮಾತಾಡುವುದು, ಹಾಗಾಗಕೂಡದು. ಸ್ವಲ್ಪ ತಿರುಗಾಟವನ್ನು ಹಾಗೆಂದು ಸಿಕ್ಕವರೆಲ್ಲ ಮಾತನಾಡ್ಲಿಕ್ಕೆ ಹೋಗಬಾರ್ದು. ಇಲ್ಲಪ್ಪ, ಹಾಗೆಲ್ಲ ಮಾತಾಡುವುದಕ್ಕೆ ಆಗುತ್ತದಾ? ಆಗುವುದಿಲ್ಲ. ಈ ಕಾಲಕ್ಕಾಗುವಾಗ ನಿನ್ನನ್ನು ಕರೆಯುವುದಕ್ಕೆ ಬಲವಾದ ಕಾರಣವಿದೆ. ನೋಡಿದ್ರೆ ಸಾಕ? ಸಾಕಪ್ಪ, ಶೃಂಗಾರ ಸಾಕ? ಸಾಕು. ಎಷ್ಟು ನೀನಿಷ್ಟು ಮಾಡಿದ್ರೆ ಸಂತೋಷವೇ ನನಗೆ. ಒಂದು ತಿರುಗಾಟವನ್ನು ಮಾಡಿದ್ರೆ ಹೇಗೆ? ನನ್ ಗೊತ್ತಿತ್ತು ಏನು? ಇಂಥದ್ದೇನೋ ಇರ್ಬೇಕು ಅಂತ. ಹೌದು. ಯಾಕಂದ್ರೆ ಈ ಗಂಡು ಮಕ್ಕಳೆಲ್ಲ ಮದುವೆ ಆಗುವ ಪ್ರಾರಂಭದಲ್ಲಿ ಮಾತ್ರ ಹೀಗೆಲ್ಲ ಇರುವುದು, ಆಮೇಲೆ ಇಲ್ಲ ರಾಜಕೀಯದಲ್ಲಿ ಇರುವುದು. ಏನು ಮಾಡುವ ಹೇಳು? ರಾಜಕೀಯದ ಒತ್ತಡ ಕೆಲವೊಂದು ಸಂದರ್ಭದಲ್ಲಿ ಏನು ಮಾಡುವುದಕ್ಕೆ ಆಗುವುದಿಲ್ಲ. ಅದಕ್ಕೆ ಬೇಕಾಗಿ ಶೃಂಗಾರ ಮಾಡಿಕೊಂಡು ಬಂದಿದ್ದೇನೆ. ಸಂತೋಷವಾಯ್ತು. ನನಗೂ ಆಸೆ ಇತ್ತು, ಏನು? ಜೊತೆಯಾಗಿ ತಿರುಗಾಟ ಮಾಡಬೇಕು ಅಂತ. ಹೌದಾ? ಹೇಳಿಕೊಳ್ಳುವುದಕ್ಕಾಗಲಿಲ್ಲ ಅಷ್ಟೇ. ಏನು ಮಾಡುವ ಹೇಳು? ಮದುವೆ ಆದದ್ದಷ್ಟೇ, ಅವಕಾಶ ಒದಗಿ ಬರಲಿಲ್ಲ. ಈಗ ಅವಕಾಶವನ್ನು ನಾನಾಗಿಯೇ ಬರೆಸಿಕೊಂಡಿದ್ದೇನೆ. ಹೋಗಿ ಬರೋಣ, ನಾವು ಹೋಗುವಲ್ಲ? ತಡ ಮಾಡುವುದು ಆದಷ್ಟು ಬೇಗ ಉಪವನವನ್ನು ಸೇರಿಕೊಳ್ಳೋಣ. ಸಂಗಮ ನೋಡು ನೋಡು ವನಜಾಕ್ಷ
ಮೃಗ ಪಕ್ಷಿ ಸಂಕುಲವ ಎಲೆಯಾಡುತ್ತಿಗ ಮೃಗ ಪಕ್ಷಿ ಸಂಕುಲವ ಪಕ್ಷಿ ಸಂಕುಲವ ವನಧರಿ ಧುಮ್ಮಿಕ್ಕುತ್ತಿರುವ ಕೌತುಕವ ವನಧರಿ ಧುಮ್ಮಿಕ್ಕುತ್ತಿರುವ ಕೌತುಕವ ಸಂಕುಲವ ಕೌತುಕವ ನೋಡು ಗಿಳಿಗಳು ಮಾತಿಗೆ ಕೋಗಿಲೆ ಗೀತಕ್ಕೆ ಗಿಳಿಗಳು ಮಾತಿಗೆ ಕೋಗಿಲೆ ಗೀತಕ್ಕೆ ಕೋಗಿಲೆ ಕುಹು ಕುಹು ಗಿಳಿಗಳು ಮಾತಿಗೆ ಕೋಗಿಲೆ ಗೀತಕ್ಕೆ ಕಳವಳಗೊಳ್ಳಲಿಲ್ಲ ಕಳವಳಗೊಳ್ಳಲಿ ಕೋಗಿಲೆ ಗೀತೆಗೆ 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 ಕಳವಳಗೊಳ್ಳಲಿಲ್ಲ ನಡಿ ನಗಲಿ ಮುಖ ನಯನ ವಿಲಾಸಕಿ ನಡಿ ನಗಲಿ ಮುಖ ನಯನ ವಿಲಾಸಕಿ ನಯನ ವಿಲಾಸಕಿ ನಯನ ವಿಲಾಸಕಿ ಕಳೆಯನು ನೀಗಲು ಚಂದ ಕಳಿಗನು ನೀಗಲಿ ಚಂದ ನೀಗಲಿ ಚಂದ ನೀಗಲಿ ಚಂದ ನಿನ್ನ
ಗಿಳಿಗಳ ಮಾತಿಗೆ ಕೋಗಿನ ಗೀತಕ್ಕೆ ಕಳವಳಗೊಳ್ಳಲಿ ನಿನ್ನ ಗಿಳಿಗಳ ಮಾತಿಗೆ ಕೋಗಿನ ಗೀತಕ್ಕೆ ಕಳವಳಗೊಳ್ಳಲಿ ನಿನ್ನ ನಡಿನಗಳಿ ಮುಖ ನಯನ ವಿಲಾಸಕ್ಕೆ ಕಡೆಯನ್ನು ನೀಗಲಿ ಚೆನ್ನಾಯಿ ನಡಿನಗಳಿ ಮುಖ ನಯನ ವಿಲಾಸಕ್ಕೆ ಕಡೆಯನ್ನು ನೀಗಲಿ ಚೆನ್ನಾಯಿ ವನಜಾಚಿ ನೋಡಲ್ಲಿ ಓರಮಿ ಚೆಲುವ ನೋಡಮಿ ಚೆಲುವ ಮನದುಂಬಿ ಋತುರಾಜನೊಡನೆ ಸಂಗಮವ ಮನದುಂಬಿ ಋತುರಾಜನೊಡನೆ ಸಂಗಮವ ಭೂರಮೆ ಚೆಲುವ
ಸಂತೋಷವಾಯಿತು, ಸತ್ಯ ಸತ್ಯ ಸಂತೋಷವಾಯಿತು. ಯಾವತ್ತಿನ ಹಾಗೆ ಉಲ್ಲಾಸ ಇರ್ಲಿಲ್ಲ. ಏನು ಮಾಡುವ ಹೇಳು, ಕೆಲವೊಂದು ಸಂದರ್ಭ ಎಲ್ಲ ವಾತಾವರಣಗಳು ಕೂಡಿ ಬರಬೇಕು. ಹಾಗಾಗುವಾಗ ಮಾತ್ರ ಒಳ್ಳೇದಾಗುವ. ವಾತಾವರಣದಲ್ಲೂ ಮನಸ್ಸು ಬೇಕು. ಖಂಡಿತ. ನಿನ್ನ ಜೊತೆಗೆ ಬರುವಾಗ ಮನಸ್ಸಿಲ್ಲದೆ ಇರ್ತದ? ನನಗೊಂದು ಅನುಮಾನಿತ್ತು ಇಷ್ಟು ಆಗ್ತದೆ ಇಲ್ವ ಅಂತ. ಇಲ್ಲಪ್ಪ, ನಿನ್ನನ್ನೊಂದು ಬಿಟ್ಟು ಬಿಡುವುದಕ್ಕಾಗುವುದಕ್ಕುಂಟ. ಸಂತೋಷ ಆಯ್ತು. ಸಂತೋಷ ಆಯ್ತಲ್ಲ ಸ್ವಾಮಿ. ಏನು, ನೀವು ಯಾವಾಗ್ಲೂ ಬರ್ತೀರಿ. ಹೌದು, ನಾನು ಬರುವುದು ಹೊಸತು. ಈ ಪ್ರಕೃತಿಯ ಸೌಂದರ್ಯವನ್ನು ಇನ್ನೂ ಕಾಣಬೇಕು, ಇನ್ನೂ ಸವಿಯಬೇಕು ಎನ್ನುವಂತಹ ತವಕ ಹೆಚ್ಚಾಗುತ್ತಾ ಇದೆ. ನೀನು ಸವಿ, ನಿಮ್ಮನ್ನು ಕಾಣುವಾಗ ಗೊತ್ತಾಗ್ತದೆ ನನಗಿಷ್ಟು ಸಾಕು, ವಿಶ್ರಾಂತಿ ಬೇಕು. ನಾನು ಯಾವಾಗಲೂ ಇಲ್ಲಿಗೆ ಬರ್ತಾ ಇರ್ತೇನೆ ಇಲ್ಲಿಗೆ. ಅದೇ ಹಾಗಾಗಿ ನೀನು ಸ್ವಲ್ಪ ಮುಂದುವರಿಸಿ. ನಿಮ್ಮನ್ನು ಒತ್ತಾಯ ಮಾಡುವುದಿಲ್ಲ, ನಾನು ಇಲ್ಲೇ ಇದ್ದೇನೆ. ಕೂಗಳತೆ ಇಲ್ಲೇ ಇರ್ತೇನೆ. ಹೋಗಬಾರ್ದು, ಆದಷ್ಟು ಬೇಗ ಬರಬೇಕು. ಮದನ ಮಂಜರಿ ಕಂಡಳು ಪವನವನು ತುರಗವ ಕೊಂಡು ಪ್ರಮೆಯನು ಬಳಿಗಳಿಗಿದವ ಕೊಂಡು ತಾನು. ಇಷ್ಟು ಬೇಗ ಆಯ್ತಾ? ಯಾವ್ದಿಷ್ಟು ಬೇಗ? ನಾನು ಭಾವಿಸಿದ್ದು ನೀನು ಬರುವಾಗ ಇನ್ನೂ ಸ್ವಲ್ಪ ತಡ ಆಗುತ್ತದೆ ಅಂತ. ಇಷ್ಟು ಬೇಗ ಬಂದದ್ದು ನನಗೆ ಆಶ್ಚರ್ಯ ಆಯ್ತು. ಎಲ್ಲಿಗೆ ಎಷ್ಟು ಬೇಕಷ್ಟೇ. ಹೌದಾ? ಹೆಚ್ಚಿಲ್ಲ ಅಂತ. ಈಗ ನೀನು ಅಷ್ಟು ಅವಸರವಾಗಿ ಬಂದದ್ದು ಯಾಕೆ ಈಗ? ಕಾರಣ ಇದೆ. ಏನು? ಪ್ರಕೃತಿಯ ಸೌಂದರ್ಯವನ್ನು ಕಾಣುತ್ತಾ ವಿಹರಿಸುತ್ತಾ ವಿಹರಿಸುತ್ತಾ ಮುಂದುವರಿದವಳು ನಾನು. ಹೌದು, ಆಶ್ಚರ್ಯವನ್ನು ಕಂಡೆ. ಆಶ್ಚರ್ಯ? ಹೌದು, ಇಲ್ಲಿ ಉಪವನದಲ್ಲಿ? ಹೌದಪ್ಪ. ಉಪವನದಲ್ಲಿ ವಿಶೇಷವಾದಂತಹ ತುರಗ. ತುರಗ? ಅದು ನಮ್ಮದ್ದೇ ತುರಗ ಆಗಿರಬಹುದು, ನಮ್ಮ ತುರಗ ಆಗಿರಬಹುದು, ಹಾ. ಕಾಡ ತುರಗ ಆಗಿರಬಹುದು ಎನ್ನುವ ಹಾಗೆ ಆಲೋಚನೆಯು ಹೊಂದಿದೆ. ಆಮೇಲೆ ಅರ್ಥವಾಯಿತು. ಏನಾಯ್ತು? ಸರಿಯಾಗಿ ನೋಡಿದೆ ಎಂದಾದ್ರೆ ಸಂರಕ್ಷಣ ಭರಿತವಾದಂತಹ ಕುದುರೆ, ಆಭರಣಗಳಿಂದ ಶೃಂಗಾರವನ್ನು ಮಾಡಿದ್ದಾರೆ. ಪೂಜಿಸಿ ಬಿಟ್ಟಂತಹ ತುರಗನಲ್ಲಿ ಅನುಮಾನವೇ ಇಲ್ಲ. ಹೌದೇ? ಹೌದು. ಸಂಶಯ ಪರಿಹಾರಕ್ಕೆ ಬೇಕಾಗಿ ಹತ್ತಿರ ಹೋದೆ. ಏನಾಯ್ತು? ಕುದುರೆಯ ಹಣೆಯಲ್ಲಿ ಒಂದು ಲಿಖಿತ ಇತ್ತು. ಲಿಖಿತ? ಏನು ಮಾಡಿದೆ ಅದನ್ನು ನೀನು? ತಂದಿದ್ದೀಯಾ? ಮತ್ತೆ ನೀನು ಬಿಡುವವಳಲ್ಲ, ನಿಮ್ಮ ಹೆಂಡತಿ ಅಲ್ವಾ? ಹೌದಪ್ಪ. ನೀವು ಹಾಗೆ ಕುತೂಹಲ ಅದನ್ನೆಲ್ಲ ಪಡೆದುಕೊಂಡೇ ಬರುವವರಲ್ಲ. ಖಂಡಿತ ಖಂಡಿತ. ಹಾಗೆ ಈಗ ತಂದಿದ್ದಿ. ಹೌದು ಹೌದು. ಅದರಲ್ಲಿ ಏನಿದೆ ಅಂತ ನೋಡ್ಬೇಕಲ್ಲ. ಈಗ ನೀವು ಓದ್ಬೇಕಲ್ಲ. ನಾನು ತಂದದ್ದು ನೀನಂತೆ, ಓದುವುದು ನಾನ? ನನ್ಗೆ ಗೊತ್ತಾಯ್ತು. ಏನು? ಪರೀಕ್ಷೆ ಮಾಡುದು ಹೆಂಡತಿಯನ್ನು ಓದ್ಲಿಕ್ಕೆ ಬರ್ತದ ಅಂತ. ನೀನೇ ಇದ್ದೀಯಲ್ಲ, ಸ್ವಲ್ಪ ನೋಡಿ ಏನಿದೆ ಅಂತ. ನೋಡೋಣ. ನೋಡು ನೋಡು ನೋಡು. ಓಲೆ ಒಕ್ಕಣೆ ನೋಡು ಏನಿದೆ. ಉರ್ವೀಚ ಧರ್ಮಜನು ಬಂಧು ಕತ್ಯ ದೋಷ ಪರ್ವತಕ್ಕೆ ಬದ್ಧ ಕರ್ಮೇಧ ಸರ್ವರೊತ್ತಿಗೆಯಿಂದ ನಡೆದವನು ಧರಣಿತನು ಕರ್ಮ ತೊರೆದಿವನನ್ನುವುದು. ಉರ್ವೀಚ ಧರ್ಮಜನು ಬಂಧು ಕತ್ಯ ದೋಷ ಪರ್ವತಕ್ಕೆ ಬದ್ಧ ಕರ್ಮೇಧ ಹರಿಮೇಧ ರಚಿಸುವನು. ಏನು? ಸ್ವಸ್ತಿ ಶ್ರೀ ಎನ್ನುವ ಹಾಗೆ ಬರೆದಿದೆ. ಶುಭ ಸೂಚನೆ. ಶುಭ ಸೂಚಕ ಎಂದರೆ ಅನುಮಾನವೇ ಇಲ್ಲ. ಹೌದಪ್ಪ. ಬೇರೆ ಯಾರೂ ಅಲ್ಲ, ಮತ್ತೆ ಧರ್ಮಜನು. ಧರ್ಮಜ? ಹೌದು. ಏನಂತೆ? ಬಂಧು ಹತ್ಯಾ ದೋಷದ ನಿವಾರಣೆಗಾಗಿ ಕೈಗೊಂಡಿರುವಂತಹ ಅಶ್ವಮೇಧವಂತೆ. ಒಳ್ಳೆಯ ವಿಚಾರ. ನಾನಾಗ ಹೇಳಿದ್ನಲ್ವಾ, ತುರಗವನ್ನು ಪೂಜಿಸಿ ಬಿಟ್ಟಿದ್ದಾರೆ ಎನ್ನುವ ಹಾಗೆ. ಕುದುರೆಯ ಬೆಂಗಾವಲಿಗೆ ಅದೆಷ್ಟೋ ಮಂದಿ ಬಂದಿದ್ದಾರಂತೆ. ಮಾತ್ರವಲ್ಲ, ಮತ್ತೆ ಈ ವಿಚಾರವನ್ನು ಅರಿತಂತಹ ಧರಣಿ ಪಾಲಕರು ಗರ್ವವನ್ನು ಮರೆತು ಇದನ್ನು ಮನ್ನಿಸಬೇಕು. ಅಂದ್ರೆ ಅಂದ್ರೆ ಕಪ್ಪ ಕಾಣಿಕೆಯನ್ನು ನೀಡಿ ಶರಣಾಗತಿಯನ್ನು ಹೊಂದಬೇಕು. ಇಲ್ಲದಿದ್ರೆ ಒಂದು ವೇಳೆ ಅದಕ್ಕನ್ನು ತೋರಿದು ಹೌದು ಅಂತಾದ್ರೆ ಯುದ್ಧಕ್ಕೆ ಸಿದ್ಧರಾಗಬೇಕು ಎನ್ನುವ ಹಾಗೆ. ಅದಕ್ಕಾಗಿ ಬಂದಂತಹ ತುರಗವನ್ನು ಬಂಧಿಸ್ತೇನೆ. ಹೇಳುವುದಕ್ಕೆ ಯಾರು ಬರ್ತಾರೆ? ನಿರೀಕ್ಷೆಯಲ್ಲಿರ್ತೇನೆ. ಆದ್ರೆ ಒಂದು ಏನು? ಈ ವಿಚಾರ ಮಾವನಿಗೆ ಗೊತ್ತಾಗ್ಬೇಕಲ್ಲ. ಅಪ್ಪನಿಗೆ? ಹೌದು. ನಾನೇ ತಿಳಿಸ್ತೇನೆ. ಆ ವಿಚಾರವಾಗಿ ಚಿಂತಿಸಬೇಕಾದ ಅಗತ್ಯವಿಲ್ಲ.
ತುಜ ಕೇಳಿದ ಕೇಳಿದ ಹಾಗೆ ಅಂತ ತಿಳಿ ಹೊಟ್ಟು ಬಂದ ಕಾರ್ಯಕಾರಣ ರಾಜನೀತಿ ಮಾತನಾಡಿ ಕುಳ್ಳಿರುತ್ತಿರಲು ಅಲ್ಲಲ್ಲಿ ಐತಂದ ಹುತ್ತನೊಳು ಬೆಸಗೊಂಡ ವಿವರ ಪ್ರತಿಪತಿ ನೀಲ ಬಜಾಖ್ಯ ನರ್ಮದಾ ತೀರದಲ್ಲಿರುವಂತಹ ಈ ನಗರವೇ ಅತಿ ವಿಶಿಷ್ಟವಾದ ನೀಲಧ್ವಜ ನಾಮಕನಾದಂತಹ ನಾನು ಪಾರಂಪರಿಕವಾಗಿ ಪ್ರಾಪ್ತವಾದಂತಹ ಈ ವಸುಧಾವನಿತೆಯನ್ನು ಧಾರ್ಮಿಕವಾಗಿ ಆಳುತ್ತಾ ಇರುವುದು ಸತ್ಯವಾದರೂ ಕೂಡ ಆಳ್ವಿಕೆ ನಡೆಸ್ತಾ ಇರುವಂತೆಯ ಗೂಢಚಾರರಿಂದ ನಿಗೂಢವಾದಂತಹ ಪ್ರಜಾಭಿಮತವನ್ನು ಸಂಗ್ರಹಿಸ್ತಾ ಉಳಿದವನು. ಯಾಕೆ ಅಂತಂದ್ರೆ ರಾಜರುಗಳಾದವರು ಚಾರಚಕ್ಷುಗಳು. ತಾವೇನು ಮಾಡಿದರೂ ಕೂಡ ಮಾಡುವುದಕ್ಕೆ ಇನ್ನಷ್ಟು ಉಳಿದೇ ಇದೆ ಅಂತ ತಿಳಿದೇ ಮುನ್ನಡೆಯಬೇಕಾದವರು. ಹೇಳಿ ಕೇಳಿ ಇತಿಹಾಸ ಪ್ರಸಿದ್ಧನಾದಂತಹ ಯದುವಂಶೀಯನಾದಂತಹ ಹೇಹೇ ವಂಶದಲ್ಲೇ ಬಂದಂತಹ ಕಾರ್ತವೀರ್ಯಾರ್ಜುನನೇ ಮೊದಲಾದವರು ಆಳಿ ಬೆಳಗಿದಂತಹ ನಾಡಿದು. ಅವನ ಔನ್ನತ್ಯವೂ ನಮಗೆ ಆದರ್ಶವಾಗಬೇಕು, ಅವನ ಪತನವೂ ನಮಗೆ ಆದರ್ಶವಾಗಬೇಕು. ಅನುಸರಿಸುವುದಕ್ಕಲ್ಲ, ಹೇಗೆ ಬದುಕಿದರೆ ಪತನ ಸಂಭವಿಸ್ತದೆ ಎಂಬುದಕ್ಕೆ ಅವನ ಪತನವೂ ನಮಗೆ ಆದರ್ಶವಾಗಬೇಕು. ಯಾಕೆ ಇದನ್ನು ಹೇಳ್ತೇನೆ ಅಂದ್ರೆ, ಕರವಿಹೀನನಾಗಿ ಉದಿಸಿದಂತಹ ಆತ ದತ್ತಾತ್ರೇಯ ಅನುಗ್ರಹದಿಂದ ಸಹಸ್ರಕರ ವಿರಾಜಿತನಾಗಿ ಬ್ರಾಹ್ಮಣರಿಂದಲೇ ಅನುಶಾಸನ ಮಾಡಲ್ಪಟ್ಟು ಬೆಳೆಯುತ್ತಾ ಬೆಳೆಯುತ್ತಾ ಯೋಗೇಶ್ವರನಾಗಿ ಇಚ್ಛಾ ಮಾತ್ರದ ಗಮನ ಸಾಮರ್ಥ್ಯವನ್ನು ಹೊಂದಿ ಚತುಸ್ಸಾಗರ ಪರಿವೇಷ್ಟಿತವಾದ ಭೂಮಂಡಲಕ್ಕೆ ಏಕಮೇವಾದ್ವಿತೀಯನಾದ ಚಕ್ರವರ್ತಿ ಎನಿಸಿದರೂ ಕೂಡ ಒಂದು ಹಂತದಲ್ಲಿ ಕೆಟ್ಟ. ಆಪವ ಮಹರ್ಷಿಗಳು ವಸಿಷ್ಠರು ಅವರು ಇದ್ದಂತಹ ಇರವನ್ನು ಅರಿಯದೆ ಅಗ್ನಿಗಾಗಿ ತಾನೇ ತನ್ನ ಮಾರ್ಗಣದ ಮೂಲಕವಾಗಿ ಸಮಗ್ರವಾದಂತಹ ಕಾನನವನ್ನು ದಹಿಸಿದ. ಆಶ್ರಮ ಸುಟ್ಟಂತಹ ಆಕ್ರೋಶದಲ್ಲಿ ರಾಮದಗ್ನನಾದಂತಹ ರಾಮಾಭಿಧಾನವನ್ನು ಹೊತ್ತವನಿಂದ ನಿನಗೆ ಮರಣ ಅಂತವನಿಗೆ ಶಾಪ ಬಂತು. ಅಂದರೆ ತನ್ನ ಆಯುಧದ ಮನೆಯಲ್ಲಿ ಅಗ್ನಿ ಸಾನ್ನಿಧ್ಯವನ್ನು ಸದಾ ನಿಕ್ಷೇಪಿಸಿದ್ದ. ಹೌದಾದರೂ ದುರ್ವಿನಿಯೋಗ ಮಾಡಿದರೆ ಮುನಿಮನೀಷಿಗಳಿಂದ ದಂಡ್ಯಲಾಗುವುದು ಹೇಗೆ ಎಂಬುದಕ್ಕೆ ಆದರ್ಶ ಆಯ್ತಾ ಇಲ್ವೋ? ಆ ಮಟ್ಟಿಗೆ ನಾವು ಸುಖಿಗಳಲ್ಲ. ಯೋಚನೆ ಮಾಡಿದರೆ ಆ ಅಗ್ನಿಯನ್ನು ಯಥೇಚ್ಛವಾಗಿ ಸುಟ್ಟುರುಹುವಕ್ಕೆ, ನಮಗೆ ಸಾಧು ಸಜ್ಜನರ ಸಂಕಷ್ಟಕ್ಕೆ ಕಾರಣರಾಗುವುದಕ್ಕೋ ಶಾಪದಿಂದ ತಪ್ತರಾಗುವುದಕ್ಕೋ ಆಸ್ಪದೆ ಇಲ್ಲದಂತೆ ನನಗಿರುವಂತಹ ಉಭಯರು ಸತಿಯರಲ್ಲಿ ದ್ವಿತೀಯಳಾದಂತಹ ಜಾಲೆಯಿಂದ ಉದಿಸಿದ ಸ್ವಾಹಾದೇವಿಯನ್ನು ಅಗ್ನಿಗೆ ಕೊಟ್ಟು ಮದುವೆ ಮಾಡಿಸಿ ಮನೆಯಳಿಯನಾಗಿ ಇಲ್ಲೇ ನಮ್ಮ ರಕ್ಷಣೆಗಿರಿಸಿಕೊಂಡಿದ್ದೇವೆ. ಅಗ್ನಿ ಪ್ರಕೋಪಕ್ಕೆ ಕಾರಣವಾಗಿ ನಾಳೆ ಇನ್ನು ಶಾಪ ಬರುವುದು ಬೇಡ. ಹಾಗೆ ಅಂತ ಜ್ಯೇಷ್ಠ ಸತಿಯಾದಂತಹ ಸುನಂದೆಯಿಂದ ಹೊಂದಿದಂತಹ ಪ್ರವೀರ ನಾಮಕನಾದವನು ಜೊತೆಗೇ ಇದ್ದು ರಾಜಕಾರ್ಯದಲ್ಲೂ ಈಗೀಗ ಸಹಯೋಗವನ್ನು ಕೊಡ್ತಾ ಸಮುಚಿತವಾದ ನಿರ್ಣಯವನ್ನು ಮಾಡುವಲ್ಲಿ ತನ್ನ ವಿಕ್ರಮದಿಂದ ಜಾಣ್ಮೆಯಿಂದ ನೆರವಾಗುತ್ತಾ ಇದ್ದಾನೆ ಅಂತ ಸಮಾಧಾನದಿಂದಲೇ ಎಂದಿನಂತೆ ಇಂದು ಈಗ ರಾಜಾಂಗಣ ಪ್ರವೇಶ ಮಾಡಿದರೆ ಹೊರಡುವಾಗ ಜೊತೆಗೆ ಇದ್ದ ಈ ಹುಡುಗ ಎಲ್ಲಿ ಹೋದ ಅಂತ ಗೊತ್ತಾಗಲಿಲ್ಲ. ಇದೇನಿದೇನಿದು ಮಗನೇ, ಏನಿದೇನಿದು? ಪವಿತ್ರವಾದ ಪಾದಗಳಿಗೆ ಶಿರವನ್ನು ತಗ್ಗಿಸಿದ್ದೇನೆ. ನಿನ್ನ ವಿಧೇಯತೆ ವಿನೀತತೆ ಎಲ್ಲ ಹಾಗೆ ಉಂಟು.
ಆದ್ರೆ ಒಟ್ಟಿಗೆ ಅಂತಃಪುರದಿಂದ ರಾಜಸಭಾ ಸ್ಥಾನಕ್ಕೆ ಅಂತ ಹೊರಡುವಾಗಿದ್ದವ. ಹೌದು. ಎಲ್ಲಾದ್ರೂ ಹೋಗ್ಲಿಕ್ಕೆ ಉಂಟು ಅಂತ ಮೊದಲೇ ಹೇಳಲಿಲ್ಲ. ನಾನಿಲ್ಲ ಅಮಾತ್ಯರಲ್ಲಿ ಕೇಳುವುದು, ಇಲ್ಲ ಅವ ಮದನ ಮಂಜರಿಯ ಜೊತೆಯಲ್ಲಿ ಉಪವನದೆಡೆಗೆ ಎಲ್ಲಿಗೋ ಸಾಗಿದ ಹಾಗಿತ್ತು ಅಂತ ಕೇಳಿದೆ. ಎಂತದ್ದು ವಿಷಯ ಅಪ್ಪ? ಬರುವುದಕ್ಕೆ ಕಾರಣ ಉಂಟಪ್ಪ. ಯಜ್ಞದ ತುರಗ ಎಂಬ ಪೊಕ್ಕಿರಿ ತೋರುವೆ ದುರದ ಸವಿಯ ಉಪವನಕ್ಕೆ ಹೋದವರು ನಾವು. ಈಗ ಅಲ್ಲಿಗೆ ಹೋಗುದಾದ್ರೆ ಅಂತಃಪುರದಿಂದಲೇ ಹೊರಡಬಹುದಿತ್ತು, ಜೊತೆಗೆ ಹೊರಟು ಬೆಲ್ಲ ತಪ್ಪಿಸಿಕೊಂಡ್ಯೋ ಅಂತ. ಆದ್ರೆ ಅದಕ್ಕಿಂತ ಆಶ್ಚರ್ಯ ಏನು ಗೊತ್ತೋ? ಏನಪ್ಪ? ವಿಹಾರಕ್ಕಾಗಿ ಈಗ ಉಪವನಕ್ಕೆ ಸತಿಯ ಜೊತೆಯಲ್ಲಿ ಹೋದದ್ದೇ ಹೌದಾದ್ರು, ಮತ್ತೆ ಈಗ ಅರ್ಧದಲ್ಲಿ ಅದನ್ನು ಬಿಟ್ಟು ಇಲ್ಲಿಗೆ ಬಂದದ್ದು ಯಾಕೆ? ಇಲ್ಲಿಗೆ ಬರುವುದಕ್ಕೆ ಬಲವಾದ ಕಾರಣವಿದೆಯಪ್ಪ. ಏನಪ್ಪ? ಸಂತೋಷವನ್ನು ಅನುಭವಿಸುವಂತಹ ಆ ಕಾಲಕ್ಕೆ ಕುದುರೆಯೊಂದು ಕಣ್ಣಿಗೆ ಗೋಚರಿಸಿದಪ್ಪ. ಕುದುರೆ? ಹೌದು. ಎಲ್ಲೋ ಅಡ್ಡಾಡ್ತಾ ಇರುವವರು, ಯಾರೋ ಅಶ್ವಾರೋಹಿಗಳಾಗಿ ಸಾಗುತ್ತಾ ಇರುವವರು ಸ್ವಲ್ಪ ಉಪವನ ಕಂಡಾಗ ವಿಶ್ರಮಿಸುವುದಕ್ಕೆ ಅಂತ ಕುದುರೆಯಲ್ಲಿ ಬಿಟ್ಟವರೆಲ್ಲ ಬದಿಯಲ್ಲಿ ಮಲಗಿದ್ದಿರಬೇಕು. ನಾವು ಮೊದಲು ಭಾವಿಸಿದ್ದು ಅದೇ, ಯಾರದ್ದೋ ಒಂದು ಕುದುರೆ ಇಲ್ಲಿಗೆ ಬಂದಿರಬೇಕು, ಅಲ್ಲ ಕಾಡಿನದ್ದೇ ಕುದುರೆ, ಅಲ್ಲ ನಮ್ಮದ್ದೇ ಕುದುರೆ ಹೋಗಿರಬಹುದು ಎನ್ನುವ ಹಾಗೆ ಭಾವಿಸಿದೆ. ಆದ್ರೆ ಅದರ ಮುಂದೆ ಹೋಗಿ ನೋಡುವಾಗ ಚಿನ್ನಾಭರಣಗಳಿಂದ ಶೃಂಗರಿಸಲ್ಪಟ್ಟಿತ್ತಪ್ಪ. ಅಲಂಕೃತವಾದ ತುರಗ. ಕೆಲವೊಮ್ಮೆ ಹಾಗಿರ್ತದೆ. ಈಗ ರಾಜ ಪರಿವಾರವೇ ಹೋಗುವಾಗ ಪಟ್ಟದ ದೇವರನ್ನು ನಾವು ತೆಗೆದುಕೊಂಡು ಹೋಗುವುದಾದ್ರೆ ಆ ಕುದುರೆಗೆ ಸ್ವಲ್ಪ ಅಲಂಕಾರ ಮಾಡಿ ಹೊನ್ನ ಪೆಟ್ಟಿಗೆಯ ಮೇಲೆ ದೇವರನ್ನಿಟ್ಟು ಅದರ ಭುಜದಲ್ಲಿ ಅದನ್ನಿಟ್ಟು ಹಾಗೆ ಮುಂದೆ ಕಳ್ಕೊಂಡು ಹೋಗುವುದುಂಟು. ಯಾರಾದ್ರೂ ಊರೂರು ಅಲೆಯುವವರು ಅಂತದ್ದೇನೋ ಅಮೂಲ್ಯವಾದ ಭಕ್ತಿಗೆ ಪೂರ್ಣವಾದ ವಸ್ತುವನ್ನು ವಿಷಯವನ್ನು ಇಟ್ಟದ್ದಿರ್ಬೇಕು. ಓಹೋ, ಯಾವುದೋ ಒಂದು ವಿಶೇಷವಾದ ತುರಗ ಎನ್ನುವುದನ್ನು ಭಾವಿಸಿ ಹತ್ತಿರ ಹೋಗಿ ನೋಡಿದೆವು ಎಂದಾದರೆ ನೋಡಿದ ಮೇಲೆ ಏನು ಅಂತ ತಿಳಿಬೇಕು. ಅದು ಸರಿ. ಹಣೆಯಲ್ಲೊಂದು ಲಿಖಿತ ಲೇಖನ. ಹೌದು. ಏನು ಲೇಖನ? ಅದನ್ನು ಬಿಡಿಸಿ ನೋಡುವಾಗ ಅಲ್ಲಿ ವಿಶೇಷವನ್ನು ಕಂಡೆ. ಏನು ವಿಶೇಷ? ಧರ್ಮರಾಜನಂತೆ ಬಂಧು ಹತ್ಯಾ ದೋಷದ ನಿವಾರಣೆಗಾಗಿ ಅಶ್ವಮೇಧವನ್ನು ಕೈಗೊಂಡಿದ್ದಾನೆ. ಧರ್ಮರಾಜ ಅಂದ್ರೆ ಉತ್ತರದ ಹಸ್ತಿನೆಯವನು. ಅಲ್ಲಿ ದೊಡ್ಡ ಕಾಳಗ ಇತ್ತೀಚೆಗೆ ಸಂಪನ್ನವಾದದ್ದನ್ನು ನಾವು ಕೇಳಿದ್ದೇವೆ. ಹೌದು. ನಮಗೆ ದೊಡ್ಡ ರಾಜಕಾರ್ಯದಲ್ಲಿ ಪ್ರಸಕ್ತಿ ಇಲ್ಲವಾದ್ರಿಂದ ನಾವು ಪರವಾಗಿಯೂ ವಿರೋಧವಾಗಿಯೂ ಪ್ರವೃತ್ತರಾಗಲಿಲ್ಲ. ಅದಲ್ಲ ವಿಷಯ. ಮತ್ತೆ ಆದರೆ ಅವ ಮಾಡಿದ ಅಶ್ವಮೇಧದ ತುರಗ ಮತ್ತು ವಿಶೇಷವನ್ನು ಕಂಡೆ. ಏನಿತ್ತ ಆ ಲೇಖನದಲ್ಲಿ? ಅದರ ಬೆಂಗಾವಲಿಗಾಗಿ ಬಂದವ ಅರ್ಜುನನಂತೆ ಏನುಂಟು ಎನ್ನುವ ಹಾಗೆ ಮತ್ತು ವಿಶೇಷವನ್ನು ನೋಡಿದೆ ಎಂದಾದರೆ ಬಲ ಇದ್ದವರು ಕುದುರೆಯನ್ನು ಕಟ್ಟಿ ಹೋರಾಡಬೇಕಂತೆ, ಬಲಹೀನರಾದವರು ಕಪ್ಪವನ್ನು ಕೊಟ್ಟು ಶರಣಾಗಬೇಕಂತೆ. ಅಪ್ಪ, ಅದನ್ನು ಓದಿದ ಮೇಲೆ ಇದನ್ನು ವಿವರ ತಿಳಿಸುವುದಕ್ಕೆ ಇಲ್ಲಿಗೆ ಹಾಗೆ ಕೈ ಬೀಸಿಕೊಂಡು ಬಂದಿಯಾ? ಖಂಡಿತ ಇಲ್ಲಪ್ಪ. ಮತ್ತೆ ಸಿಟ್ಟು ಎನ್ನುವುದು ನೆತ್ತಿಗೆ ಆರಿತು. ಬಂದಂತಹ ತುರಗವನ್ನು ಪ್ರಾಯದಲ್ಲಿಟ್ಟಿದ್ದೇನೆ, ಮುಂದಾರಾಗಬೇಕು ತಿಳಿದು
ಎನಿಸಿದ ವೀರರಲ್ಲಿ ಪ್ರಕೃಷ್ಟ ವೀರ ನೀನೇ ಆಗಬೇಕು. ಈ ಆಶಯದಿಂದಲೇ ಪ್ರವೀರ ಅಂತ ಹೆಸರಿರಿಸಿದ್ದು. ನಿಮ್ಮ ಅನುಗ್ರಹ ಅಪ್ಪ. ನಮ್ಮ ಕ್ಷಾತ್ರದ ಕೆಚ್ಚನ್ನು ಕೆರಳಿಸುವ, ಆತ್ಮಾಭಿಮಾನವನ್ನು ದಮನಿಸುವಂತಹ ಕಪ್ಪವನ್ನು ಕೊಡುವುದಕ್ಕೆ ಪ್ರಚೋದಿಸುವ ಅಶ್ವಾಧ್ವರದ ಅಶ್ವವನ್ನು ಬಿಟ್ಟದ್ದು ಪಾಂಡವ ಪಂಚಕರಲ್ಲಿ ಜ್ಯೇಷ್ಠನಾದ ಧರ್ಮಜನೇ ಇರಲಿ, ರಕ್ಷಿಸುವುದಕ್ಕೆ ಬಂದದ್ದು ತಿಲೋಕ ವಿಕ್ರಮಿ ಎನಿಸಿದ ಪಾರ್ಥನೇ ಇರಲಿ, ಅರ್ಜುನನಂತೆ ಮಾಹಿಷ್ಮತಿ ಇದು. ಇಲ್ಲಿನ ವಿಕ್ರಮದ ಕೆನ್ನಾಲಗೆಗೆ ಸಿಲುಕಿದರೆ ದಗ್ಧವಾಗಿ ಭಸ್ಮವಾಗದ ವಿಕ್ರಮದ ನಿಷ್ಫಲಿಕ ಯಾವುದು ಅಂತ ನಾವೆಲ್ಲ ನೋಡಬೇಕು. ಬಲಿಷ್ಠರಾದಂತಹ ನೀನು ಬಲಿಷ್ಠರಿಗೆಲ್ಲ ಅವಕಾಶ ಕಲ್ಪಿಸುವ ಮಹತ್ತರವಾದ ಕರ್ಮವನ್ನು ಮಾಡಿದೆ. ಕಟ್ಟಿ ಹಾಕಿದಲ್ಲಿಗೆ ಪ್ರಾರಂಭ ಮಾತ್ರ. ಏನು ಮಾಡಬೇಕು? ಪ್ರಾರಂಭಿಸಿದನ್ನು ಮುಕ್ತಾಯದ ತನಕ ಕೊಂಡೊಯ್ಯದೇ ಇದ್ದರೆ ಅದು ಅಪಕೀರ್ತಿಕರವಾಗ್ತದೆ. ಮುಕ್ತಾಯದ ತನಕ ಕೊಂಡೊಯ್ಯಬೇಕು ಅಂತಾದ್ರೆ ಚತುರಂಗ ಬಲೋಪೇತರಾಗಿ ಪ್ರಶ್ನಿಸುವುದಕ್ಕೆ ಬರುವ ಪಾತ್ರರನ್ನು ಪಡುಬಣ್ಣರ ಪಾಳೆಯದೊಂದಿಗೆ ಎದುರುಗೊಳ್ಳಬೇಕು. ರಣವಿಕ್ರಮಿಗಳಾದ ಅವರ ಅದಟಿನ ಬೆನ್ನುಲುಬನ್ನು ಮುರಿದು ಹಾಕಬೇಕು. ಶಸ್ತ್ರಪಾಣಿಯಾದ ನೀನು ಈಗಲೇ ಆಯುಧಾಗಾರವನ್ನು ಸೇರಿ ಮೇಲ್ವಿಚಾರಣೆ ನಡೆಸಬೇಕು. ಸೇನಾಧಿಪತಿಗಳಿಗೆ ನಾನು ಅಪ್ಪಣೆ ಕೊಡ್ತೇನೆ. ಸಕಾಲದಲ್ಲಿ ಯುದ್ಧ ಸನ್ನದ್ಧರಾಗಿ ವೀರೋಚಿತವಾದ ಮಾರುತರಕ್ಕೆ
ನಾನೇ ಈ ಹೆಸರನ್ನು ಎಲ್ಲಿಯೋ ಬಹಳ ಹಿಂದೆ ಕೇಳಿದ ಹಾಗುಂಟು. ಓಹೋ, ಒಬ್ಬಾಕೆ ಹೆಣ್ಣು ತೊಟ್ಟಿಲು ತೂಗುವಾಗ ಮಗು ನೀನು ಮಲಗು, ನಿದ್ದೆ ಮಾಡು, ಅಪ್ಪ ಇನ್ನೇನಾದರೂ ತರ್ತಾನೆ. ಜಾಂಬವತಿ ತೊಟ್ಟಿಲು ತೂಗುವಾಗ ಒಂದು ಹೆಸರು ಕೇಳಿದ್ದೇವೆ ನಾವು, ಪ್ರವೀರ ಅಂತ. ನಮ್ಮ ಹೆಸರು ಆಗಲೇ ಉಂಟು ನೋಡು ಚಾಲ್ತಿಯಲ್ಲಿ. ಅದೇ ಇದು? ಅದೇ ಅಲ್ಲ, ಮತ್ತೆ ಇದುವೇ ಅದು ಇರ್ಬಹುದು. ಎಂತದೇ ಇರ್ಲಿ, ಪ್ರವೀರ ಹೇಳಿ ಕೇಳಿ ನಿನ್ನ ಅಪ್ಪನಿಗೆ 2 ಮದುವೆ ಆಗಿದೆ ಅಂತ ಸುದ್ದಿ. ಓಹೋ, ನೀನು ಮೊದಲ ಹೆಂಡತಿಯ ಮಗ ಅಂತ ಲೆಕ್ಕ. ಬಹುಶಃ ನೀನು ಲೆಕ್ಕದಿಂದ ಹೊರಗೆ ಅಂತ ಬಿಟ್ರೋ? ಯಾಕೆ ಈ ಮಾತು? ಇಲ್ಲದೆ ಇದ್ರೆ ನಮ್ಮ ಕುದುರೆಯನ್ನೆಲ್ಲ ಕಟ್ಟಿ ಕಾಳಗದ ಮುಂಚೂಣಿಯಲ್ಲಿ ನೀನು ನಿಂತಿದ್ದಿ ಅಂತಾದ್ರೆ ಏನು ಮಗು ಇದು? ನಾನು ಮಾತು ಹೇಳ್ತೇನೆ, ಏನು? ನಾವು ವಿಜೃಂಭಿಸಬೇಕು, ನಮ್ಮತನವನ್ನು ನಾವು ತೋರಿಸಬೇಕು. ಹಾಗೆ ಅಂತ ಸಬಲವನ್ನು ತಿಳಿಯುವಾಗ ಪರಬಲವನ್ನು ಅರ್ಥ ಮಾಡಿಕೊಳ್ಬೇಕು. ಅದು ಜಾಣ್ಮೆಯ ಲಕ್ಷಣ. ಓಹೋ, ಪ್ರಭಾವದ ವಿರುದ್ಧವಾಗಿ ಈಜುವುದೋ, ಬಂಡೆ ಕಲ್ಲಿಗೆ ಬಂಡೆಯನ್ನು ಜಜ್ಜುವುದೋ, ತಗದಗನೆ ಉರಿಯುವಂತಹ ಕಲ್ಪಾಂತಗ್ರಿಗೆ ಹೋಗಿ ಹಾರುವುದೋ, ಅದು ಮೂರ್ಖತ್ವದ ಪರಮ ಲಕ್ಷಣ. ಓಹೋ, ಏನು ಹಸ್ತಿನಾವತಿ, ಏನು ಹಸ್ತಿನೆಯ ಸೇನೆ, ಏನು ಪಾಂಡವರು ಅಂತ ಹೇಳಿದ್ರೆ, ಏನು ಧರ್ಮರಾಯನ ಅಶ್ವಮೇಧದ ಕುದುರೆ ಅಂತ ಹೇಳಿದ್ರೆ, ಏನು ಮಗು? ಏನು? ಪ್ರವಾಹದ ಸಮ್ಮುಖದಲ್ಲಿ ಏನೋ ಒಂದು ಹುಲ್ಲು ಕಡ್ಡಿಯನ್ನು ಹಿಡಿದ ಹಾಗಾದೀತು. ಆದ್ದರಿಂದ ಹೇಳ್ತೇನೆ, ಏನು? ನೀನು ಕುದುರೆ ಕಟ್ಟಿದ್ರೆ ನೀನೇ ತಪ್ಪಾಯಿತು ಅಂತ ಒಪ್ಪಿಕೊ. ನಿನ್ನ ಅಪ್ಪನನ್ನು ಮತ್ತೆ ಒಪ್ಪಿಸೋಣ. ಕುದುರೆಯನ್ನು ಬಿಡು, ಅಟ್ಟು ಇಟ್ಟು ಅಂತ ಕೇಳುವುದಿಲ್ಲ, ಮನಸ್ಸಿಗೆ ಬಂದಷ್ಟು ಕೊಡು. ಏನು ಇಲ್ಲದೆ ಇದ್ರು ಒಂದು ತೆಂಗಿನಕಾಯಿ ಇಟ್ಟು ನಮ್ಮದಿಟ್ಟೆ ಅಂತ ಹೇಳು, ನಾವು ಮನ್ನಿಸ್ತೇವೆ. ಇಲ್ಲ ಮಾರಾಂತು ನಿತ್ತೆ ಗಾಳಿಯಲ್ಲಿ ಹಾರಿಸಿದ್ರೆ ಹುಡಿ ಹುಡಿ ಸಂತೋಷವಾಯಿತು ನಿನ್ನನ್ನು ಕಂಡು. ಏನು ನೀತಿಯ ಮಾತನ್ನಾಡಿ ಮೆಲ್ಲ ನೀನು ಜಾರುವುದಕ್ಕಾಗಿ ಮುಂದಾಗುತ್ತಾ ಇದ್ದೀಯಾ? ನೀತಿ ಹೇಳುವವರು ಜಾರುವವರಲ್ಲ ಮಗ, ನೀನು ನೈತಿಕವಾಗಿ ಸರಿಯಾಗು ಅಂತ ಹೇಳುವುದು. ನಮಗೆ ನೀತಿಯ ಜೊತೆಯಲ್ಲಿ ಬೇರೆ ಬಡಿಗ ಶಾಸ್ತ್ರವೂ ಗೊತ್ತುಂಟು. ನಿಮ್ಮ ಬಗ್ಗೆ ಚೆನ್ನಾಗಿ ನಾನು ತಿಳಿದುಕೊಂಡಿದ್ದೇನೆ. ಈ ಹಿಂದೆ ಪರಶಿವನ ಜೊತೆಗೆ ಹೋರಾಟವನ್ನು ಮಾಡಿ ಜಯವನ್ನು ಸಂಪಾದಿಸಿದವರಂತೆ ನೀನು. ಈಗಿರುವಾಗ ಈ ಕಾಲಕ್ಕೆ ನಿನ್ನ ಮುಂದೆ ಬಂದು ನಿಂತವ ಪ್ರವೀರ. ಆ ಕಾಲಕ್ಕೆ ಪರಶಿವನ ಜೊತೆ ಹೋರಾಟವನ್ನು ಯಾವ ರೀತಿಯಾಗಿ ಮಾಡಿದ್ದೀಯ ನೀನು, ಅದೇ ರೀತಿಯಾಗಿ ನಿನ್ನ ಮುಂದೆ ನಾನು ವಿಜೃಂಭಿಸುವೆ. ನನಗೆ ಏಕಚಕ್ರ ನಗರದ ಕಥೆ ನೆನಪಾಗುವುದು ಅಂತ. ದಿನಕ್ಕೊಂದು ಬಂಡಿಯನ್ನು ಒಬ್ಬ ಆಳು ಹೋಗಬೇಕು ಬಕಾಸುರನಿಗೆ. ಇಲ್ಲದೆ ಇದ್ರೆ ಮನೆಗೆ ನುಗ್ಗುತ್ತಾನೆ, ಊರು ಹುಡಿ ಮಾಡ್ತಾನೆ. ಆಗ ಒಬ್ಬ ಬ್ರಾಹ್ಮಣರ ಹುಡುಗ ಇದ್ದು ಹೇಳುದು, ಅಪ್ಪ ನಾ ಹೋಗ್ತೇನೆ, ಹಿಡಿಸೂಟಿ ಕಡ್ಡಿ ಹಿಡ್ಕೊಂಡು. ಪಾಸಟಿ ಇಲ್ಲದೆ ಪರಮೇಶ್ವರನಿಗೆ ಪ್ರತಿಸ್ಪರ್ಧೆಯನ್ನು ಕೊಟ್ಟಿರುವ ವೀರಪಾರ್ಥ ನಿನಗೆ ಎದುರಾಗಬೇಕೆ? ಸಾಧ್ಯ ಇಲ್ಲ. ನಾ ಕಾಮಪುತ್ರನಲ್ಲ, ಕರ್ಮಪುತ್ರನಿದ್ದೇನೆ. ನಿನ್ನ ಅಪ್ಪನಿಗೆ ಕರ್ಮ ಮಾಡುವ ಯೋಗ ಬರ್ತದೆ ನೋಡು. ಹೌದಾ? ನೀನು ಹೀಗಾದ್ರೆ ಉಳಿಯುವುದಿಲ್ಲ.
ಕುಟ್ಟಿ ಕಲಿಕಲೆ ದ್ರವ್ಯವ ಹರಿಸುವ ಸಂಚೇತಕ್ಕೂ ಅಭಿರಕ್ಷಿತರಾದ ಪಾಂಡವರು ಮನೆಯಂಗಳದಲ್ಲಿ ಗಂಗೆ ಹರಿಯುವಾಗ ಪುಣ್ಯ ಪ್ರವಾಹದಲ್ಲಿ ಮಿಳುಗೇಳುವುದಕ್ಕೆ ಪರವೂರಿಗೆ ಹೋದವರ ಸ್ಥಿತಿ ಆಯ್ತಲ್ಲ ನಿಮ್ಮದು. ಕೆಲವು ಸಲ ಗಂಗೆ ಹತ್ತಿರದಲ್ಲೇ ಇದ್ರು ದೂರ ಪ್ರಯಾಣ ಮಾಡಿ ಒಮ್ಮೆ ಕಾಶಿಯಲ್ಲಿ ಮುಳುಗುವ ಅಂತ. ಅದೇ, ಆದರೆ ಪ್ರಾಮಾಣಿಕತೆ ಬೇಕು. ನಾವು ಕಾಶಿಗೆ ಬಂದದ್ದು ಗಂಗೆಯಲ್ಲಿ ಮುಳುಗಲಿಕ್ಕೆ ಅಂತ ಮತ್ತೂ ಹೇಳುವುದಲ್ಲ, ವಿಶ್ವನಾಥನ ದರ್ಶನಕ್ಕೆ ಅಂತಲೇ ಹೇಳಬೇಕು. ನಿಮ್ಮಲ್ಲಿ ಆ ಪ್ರಾಮಾಣಿಕತೆ ಇಲ್ಲ ಅಂತ ನಾನು ಆಡಿದ್ದು. ಯಾಕೆ? ನಿಮಗೆ ಬಂಧು ಹತ್ಯಾ ದೋಷದ ಶಂಕೆಯ, ಅದರ ಪರಿಹಾರಾರ್ಥವಾಗಿ ಅಶ್ವಮೇಧ. ರಾಜ ಸಾರ್ವಭೌಮ ಅಶ್ವಮೇಧೇನ ಯಜೇತ ನಾಪ್ಯಸಾರ್ವಭೌಮ. ಇದು ಶ್ರುತಿವಾಕ್ಯ, ಶಾಸ್ತ್ರವೂ ಅಲ್ಲ, ರೂಢಿಯೂ ಅಲ್ಲ, ಸುಭಾಷಿತವೂ ಅಲ್ಲ, ವೇದವಾಕ್ಯ. ಅಶ್ವಮೇಧಕ್ಕೆ ಅಧಿಷ್ಠಾನವಾದಂತಹ ವೇದಾನುಶಾಸನದಲ್ಲಿ ಸಾರ್ವಭೌಮನಾದ ರಾಜ ಅಶ್ವಮೇಧದಿಂದ ಯಾಗ ಮಾಡಬೇಕು. ಸಾರ್ವಭೌಮನಾಗಬೇಕಾದ್ರೆ ಏನು ಮಾಡಬೇಕು? ಈಗ ಅಶ್ವಮೇಧ ಮಾಡಬೇಕಾದ ಪ್ರಸಕ್ತಿ ಬಂದಿದೆ. ಅಶ್ವಮೇಧ ಈಗ 3 ಕಾರಣಕ್ಕೆ ಮಾಡ್ತಾರೆ: ಬ್ರಹ್ಮಹತ್ಯಾದಿ ದೋಷ ನಿವೃತ್ತಿಗೆ, ಮತ್ತೆ ಸ್ವರ್ಗಾದಿ ಪ್ರಾಪ್ತಿಗೆ, ಇನ್ನೊಂದು ಮುಮುಕ್ಷುತ್ವದಿಂದ ಮೋಕ್ಷ ಪ್ರಾಪ್ತಿಗಾಗಿ. ಈ 3 ಉದ್ದೇಶದಿಂದ ಅಶ್ವಮೇಧ ಮಾಡಬಹುದೆಂಬುದು ವೇದಾನುಶಾಸನ. ಸಾರ್ವಭೌಮನಾದವನೇ ಮಾಡಬೇಕು, ಕ್ಷತ್ರಿಯ ವಿಹಿತವಾದಂತಹ ಯಾಗ ಅದು. ನಾವು ತುಂಡರಸರು, ಅಂದರೆ ಸೀಮಿತವಾದಂತಹ ಪ್ರದೇಶದಲ್ಲಿ ಆಳ್ವಿಕೆ ನಡೆಸ್ತಾ ಇದ್ದವರು. ಅಶ್ವಮೇಧದ ವಾಂಚೆ ಹುಟ್ಟಿದೆ, ಏನು ಮಾಡಬೇಕು? ಆಗ ವೈದಿಕ ವಿಧಿ ಹೇಳ್ತದೆ, ನೀವೊಂದು ಅಶ್ವವನ್ನು ಪೂಜಿಸಿ ಬಿಟ್ಟು, ಈಗ ದಿನಾಶ್ವಮೇಧ ಉಂಟು, ಅಥವಾ ಒಂದು ವಾರದಲ್ಲೋ ಮಾಸ ಪರ್ಯಂತ ನಡೆಸುವಂತಹ ಅಶ್ವಮೇಧಾದಿಗಳು ಭಿನ್ನ ಭಿನ್ನವಾಗಿ ಉಂಟು. ಭರತನೇ ಮೊದಲಾದಂತಹ ಚಕ್ರವರ್ತಿಗಳು 100 ಅಶ್ವಮೇಧಗಳನ್ನು ಮಾಡಿದ್ದಲ್ಲ, ಅಶ್ವವನ್ನು ದಿಗ್ವಿಜಯಕ್ಕೆ ಬಿಟ್ಟೇನೂ ಅಲ್ಲ. ಅವರು ಯಾಗವೇದಿಗಳಲ್ಲಿ ಯೂಪಸ್ತಂಭ ಬಲಿದದ್ದೇ ಸರದಿಯಾಗಿ ನಿಂತಿತ್ತಂತೆ. ನಾವು ಕೇಳಿ ತಿಳಿತೇವೆ ಈಗ ಅಂಬರೀಷನೋ ಭರತನೋ ಮೊದಲಾದವರು ಮಾಡಿದಂತಹ ಅಶ್ವಮೇಧಗಳ ಕುರಿತಾಗಿ. ಹಾಗಾದ್ರೆ ಅವರೆಲ್ಲ ದಿನಾಶ್ವಮೇಧವನ್ನು ಅಥವಾ ಒಂದು ವಾರದಲ್ಲಿ, ಒಂದು ಮಾಸದಲ್ಲಿ, ಪಕ್ಷದಲ್ಲಿ ನಡೆಸುವಂತಹ ಭಿನ್ನ ಭಿನ್ನವಾದಂತಹ ಪ್ರಕಲ್ಪಗಳ ಅಶ್ವಮೇಧವನ್ನು ಕೈಗೊಂಡವರು. ಸರಿ, ಸಾರ್ವಭೌಮರಾಗಿದ್ದರಿಂದ ಅವರಿಗೆ ಹಾಗೆ ಮಾಡಬಹುದು. ಈಗಾಗಲೇ ಸ್ಥಾಪಿತವಾದಂತಹ ಚರಿತ್ರೆ ಉಂಟು. ಆದರೆ ಇದು ತನಕದ ಬದುಕಿನ ಹೋರಾಟದಲ್ಲಿ ಸಂಬಂಧಿಗಳ ಜೊತೆಯಲ್ಲೇ ಕಾದಾಟ ಮಾಡಿ ಹೇಗೋ ಧರ್ಮಜ ಅಂತ ಹೇಳಿಸಿಕೊಂಡ ಅಗ್ರಜನಿಗೆ ಪೀಠ ಕೊಡಿಸುವಲ್ಲಿ ಪರ್ಯಾಪ್ತರಾದವರು ಈಗ ಸಾರ್ವಭೌಮರು ಅಂತಾಗುವುದು ಹೇಗೆ? ಅಂಥವರಿಗಾಗಿಯೇ ವಿಧಿ ಇರುವುದು. ನೀವೊಂದು ತುರಗವನ್ನು ಪೂಜಿಸಿ ಬಿಟ್ರೆ ಅದು ಹೋಗಿ ಕಾಲೂರಿ ನಿಂತಲ್ಲಿ ಅದನ್ನು ಕೆಡಹಾಕಿ ಕಟ್ಟಿದವರಲ್ಲಿ ಕಾದಾಟ ನಡೆಸಿ ಅಲ್ಲಿದ್ದವರನ್ನೆಲ್ಲ ನೀವು ಗೆದ್ದರೆ ಒಂದು ಹಂತದ ಸಾರ್ವಭೌಮರಾಗ್ತೀವಿ. ಆದ್ದರಿಂದ ಸಾರ್ವಭೌಮರಾದ ಮೇಲೆ ಅಶ್ವಮೇಧ ಮಾಡುವುದಕ್ಕಾಗ್ತದೆ. ಅಶ್ವಮೇಧ ತೊಡಗಿದ ಮೇಲೆ ಈ ಪ್ರಕ್ರಿಯೆಯನ್ನು ಜೊತೆ ಜೊತೆಯಾಗಿ ನಡೆಸುವುದಕ್ಕೆ ವೇದ ವಿಧಿ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ಅವೈದಿಕ ಏನು ಅಲ್ಲ, ಅದು ಹಾಗೆ ಮಾಡುವುದಕ್ಕೆ ಹೊರಟದ್ದು. ಆದರೆ ನಿಮಗೆ ಅಶ್ವಮೇಧ ಯಾಕಾಗಿ ಅಂತ ನಾನು ಯೋಚಿಸುವುದು. ಯಾಕೆ? ಪಾಪವಿದೂರನಾದಂತಹ ಪುಣ್ಯ ಪುರುಷನೆಂದೇ ಪ್ರಕೀರ್ತಿತನಾದಂತಹ ಭುವನದ ಭಾಗ್ಯರೂಪಿಯಾಗಿ ಧರೆಗಿಳಿದಂತಹ ಭುವನಾಧಿಪತಿಯಾದಂತಹ ಭುವನ ಮೋಹಕ ಸ್ವರೂಪದಂತಹ ಕೃಷ್ಣ ಅವನು ಜೊತೆಗೇ ಇರುತ್ತಾ ಭಾವನಾಗಿ ಬಂಡಿಯ ಬೋವನಾಗಿ ಒದಗಿರುತ್ತಾ ಮಾಡಿದಂತಹ ಕರ್ಮದಲ್ಲಿ ದೋಷ ಉಂಟು ಅಂತಾದ್ರೆ ಪ್ರಶ್ನೆ ತಾನಾಗಿ ಹೇಳ್ತದೆ ಪಾರ್ಥ. ದೋಷವಿದೂರವಾದ ಅನ್ಯ ಮಾರ್ಗ ಅವನಿಗೆ ಲಭ್ಯವಾಗಲಿಲ್ವೋ? ಒಂದು, ಅವನಿರುತ್ತಾ ಮಾಡಿದ್ದು ದೋಷಪೂರಿತ ಅಂತಾದ್ರೆ ಒಂದು ಅಶ್ವಮೇಧದಿಂದಲ್ಲ ಹೋಗಬಹುದಾದ ದೋಷವದು. ಇದು ಇನ್ನೊಂದು, ಬಂಧು ಹತ್ಯಾ ದೋಷದ ಶಂಕೆ. ಯಾರೋ ಹೇಳಿದ್ರು ಕಾಣ್ತದೆ, ಕೃಷ್ಣನಿರುವಾಗ ಬಂಧು ಹತ್ಯಾ ದೋಷ ಬಂದಿದೆ ಅಂತ ಮಾಡಿದ್ರೆ ಯಾರು ನಂಬುವುದಕ್ಕಿಲ್ಲ. ಯಾಕೆಂದ್ರೆ ಕೃಷ್ಣನೇ ಇರುತ್ತಾ, ಅದನ್ನೇ ಹೇಳಿದ್ದು ನಾನು. ನಮಗೆ ಮಾಲಿನ್ಯ ಬಂದಿದೆ ಅಂತ ಗಂಗಾ ತಟ ನಿವಾಸಿಯಾದ ಒಬ್ಬ ಹೇಳಿದ್ರೆ ಲೋಕದವರು ಹೇಗೆ ನಂಬುವುದಿಲ್ವೋ, ಕೃಷ್ಣ ಸಖ್ಯದಲ್ಲಿರುವ ಪಾಂಡವರು ಹೇಳಿದ್ರು ಹಾಗೆಯೇ ಲೋಕ ನಂಬುವುದಿಲ್ಲ. ಆಗ ನೀವು ನಿಮ್ಮ ದಾಳ ಬದಲಿಸಿದ್ರೆ ಏನು? ಬಂಧು ಹತ್ಯಾ ದೋಷದ ಶಂಕೆ. ನಿಜವಾಗಿ ಬಂಧು ಹತ್ಯಾ ದೋಷ ಇಲ್ಲ, ಅದು ಧರ್ಮವೇ. ಮಾಡಿದ ಮೇಲೆ ಅದು ಉಂಟೋ ಅಂತ ಅಣ್ಣನಿಗೊಂದು ಶಂಕೆ ಬಂದದ್ದಕ್ಕೆ ನಿವಾರಣೆ ಮಾಡುವುದಕ್ಕೆ ಒಂದು ಅಶ್ವಮೇಧ ಬೇಕು ಅಂತ. ನಿಜವಾಗಿ ನೀವು ಮಾಡಿದ್ದು ಒಂದು ಭೀಕರವಾದಂತಹ ಸಮರದಲ್ಲಿ 18 ಅಕ್ಷೋಹಿಣಿ ಒಗ್ಗೂಡಿ ಅದನ್ನು ನಡೆಸಿದ ಮೇಲೆ
ಭಂಡಾರ ಬರಿದಾಗಿದೆ. ನಾವು ಕೇಳಿ ತಿಳಿದದ್ದು ಸರಿ ಅಂತ ಆದ್ರೆ ನೀವು ಈಗ ವಿರಾಟ ನಗರದಿಂದ ಬಂದು ಹೋರಾಟ ಕೊಟ್ಟದ್ದಲ್ವ? ಅವ ಅಲ್ಲಿಯೇ ಇದ್ದವ ಸುಯೋಧನ. ಅವ ಹೋರಾಟ ಮಾಡುವಾಗ ಎಷ್ಟೋ ವರ್ಷದ ಕರವನ್ನು ಮೊದಲಾಗಿ ಸಂಗ್ರಹಿಸಿದನಂತೆ. ಯಾಕೆಂದ್ರೆ ಯುದ್ಧದ ವೆಚ್ಚಕ್ಕೆ ಬೇಕು ಅಂತ. ಅಂದ್ರೆ ನೀವು ಅಧಿಕಾರ ಹೊಂದಿದ ಮೇಲೂ ಪ್ರಜೆಗಳಲ್ಲಿ ಕರ ಕೊಡುವ ಬದ್ಧತೆ ಇಲ್ಲ, ಮೊದಲೇ ಅವ ಸಂಗ್ರಹಿಸಿ ಆಗಿದೆ, ಭಂಡಾರ ಬರಿದಾಗಿದೆ. ಏನು ಮಾಡಬೇಕು? ಆಗ ಅಧಾರ್ಮಿಕನಾದವನು ಧಾರ್ಮಿಕತೆಯ ಮುಖವಾಡವನ್ನು ತೊಟ್ಟು ಬರುವ ವಿಧಾನದಲ್ಲಿ ನೀನು ಹಾಗೆ ಅಂತ ಆಡಿದ್ದಲ್ಲ, ಆ ತೆರನಾಗಿ ಒಂದು ಮಾರ್ಗೋಪಕ್ರಮಣವನ್ನು ನೀವು ಕೈಗೊಂಡ್ರಿ. ಅಶ್ವಮೇಧದ ಹೆಸರಿಂದ ಹೇಳಿದರೆ ಆಸ್ತಿಕರಾದವರು ಒಪ್ಪುತ್ತಾರೆ, ಕಪ್ಪ ಕೊಡ್ತಾರೆ, ನಮ್ಮದ್ದಾದಂತಹ ಕೋಶ ತುಂಬುತ್ತದೆ. ಆ ಬಳಿಕ ಈಗ ನೀವು ಅಶ್ವಮೇಧಕ್ಕೆ ತೊಡಗಿದ ಮೇಲೆ ಗುರುಗಳು ಹಿರಿಯರು ಎಲ್ಲ ಬಂದ್ರಂತೆ, ಬಂದ ಮೇಲೆ ತೋರಿಸಿಕೊಟ್ರಂತೆ, ನೀವು ಹೋಗಿ ಬಂಡಿ ಬಂಡಿ ತುಂಬಿಸಿಕೊಂಡು ಬಂದ್ರಂತೆ, ಅದು ಗೊತ್ತಾಯ್ತು. ಆದ್ರೆ ಸತ್ಯವಾಗಿ ಸತ್ಯ ಸಂಕಲ್ಪರು ಧಾರ್ಮಿಕರಲ್ವೋ, ಮಾಡ್ತೇವೆ ಅಂತ ಹೇಳಿದ ಮೇಲೆ ನಮಗೆ ನಿಧಿ ಸಿಕ್ಕಿತು ಅಂತ ಬಿಟ್ರೆ ತೊಡಗಿದ್ದೆ ಅದಕ್ಕೆ ಅಂತ ನಿರ್ಣಯ ಆಗ್ತದಲ್ಲ. ಈಗ ಮುಖ ಉರಿಸಿಕೊಳ್ಳುವುದಕ್ಕೆ ಅಷ್ಟೆಲ್ಲ ಸಂಪದ ಸಿಕ್ಕಿದ ಮೇಲೂ ಕೂಡ ಒಂದು ಅಶ್ವಮೇಧ ಅಂತ ತೊಡಗಿದ್ದೀರಿ. ನಿಮ್ಮ ಬರಿದಾದ ಭಂಡಾರವನ್ನು ತುಂಬಿಸುವ ಉಪಕ್ರಮವಾಗಿ ತೊಡಗಿದ ಅಶ್ವಮೇಧವಾದದ್ದರಿಂದ ನಾವು ಧರ್ಮ ಕಾರ್ಯಕ್ಕೆ ಸಹಯೋಗಿಗಳೇ, ಯಜ್ಞ ಕರ್ಮದ ಅನುಮೋದಕರೇ. ಆದರೆ ಯಜ್ಞ ಧರ್ಮ ಅಂತ ಹೇಳ್ತಾ ಹೊಟ್ಟೆ ಹೊರೆದುಕೊಳ್ಳುವುದಕ್ಕೆ ಧಾರ್ಮಿಕತೆಯ ಮುಖವಾಡ ಹಾಕಿ ಮಾಹಿಷ್ಮತಿಯನ್ನು ಮೀರಿ ನಡೆಯುವುದು ಅಂತ ಭಾವಿಸಿದ್ರೆ ತಡೆಯೊಡ್ಡುವುದಕ್ಕೆ ದೀಕ್ಷಿತನಾದ ನೀಲಧ್ವಜ ತಡೆಯೊಡ್ಡುವ ನೆನಪಿಟ್ಟುಕೋ. ನೀಲಧ್ವಜ ಏನು? ಇಂತಹ ಪ್ರಶ್ನೆಗಳು ವಿರೋಧದ ಭಾವವನ್ನು ಹೊಂದಿದವರಿಗೆ ಬರುವುದು ಸ್ವಾಭಾವಿಕ. ಹೌದು, ಎಷ್ಟು ಸಲ ಬಂದರು, ಬಂದಾಗಲೆಲ್ಲ ಉತ್ತರ ಕೊಡದೆ ಮುಂದೆ ಹೋಗ್ಲಿಕ್ಕೆ ನಿಮಗೆ ಉಪಾಯ ಇಲ್ಲಲ್ಲ. ನಿನಗೇ ಒಂದು ಸ್ಥಿರತೆ ಇಲ್ಲ ನೋಡು. ಯಾಕೆ? ನೀನು ಕೇಳಿದ ವಿಷಯದಲ್ಲೇ ಸ್ಥಿರತೆ ಇಲ್ಲ. ನನಗೆ ಸ್ಥಿರತೆ ಇರಬೇಕಾದ್ದು ನನ್ನ ಮನೆ ಅಶ್ವಮೇಧದ ಬಗ್ಗೆ ನಾನು ಮಾತಾಡಿದ್ದಲ್ಲ, ನಿನ್ನ ಮನೆ ಅಶ್ವಮೇಧದ ಬಗ್ಗೆ. ಆದ್ದರಿಂದಲೇ ಅನ್ಯರ ವಿಚಾರವನ್ನು ನಮ್ಮ ಮನೆಯಂಗಳ ಪ್ರಕರಣ ಬಂದಾಗ ವಿವೇಚಿಸುವಾಗ ಊಹಾತ್ಮಕವಾಗಿಯೇ ಮುನ್ನಡೆಯುವುದು ಸಜ್ಜನರಿಗೆ, ಸಾಮಾನ್ಯ ಜ್ಞಾನಿಗಳಿಗೆ ಸಮ್ಮತವಾದ ಸನ್ಮಾರ್ಗ. ಊಹಾತ್ಮಕವಾಗಿ ಚಿಂತಿಸುವುದಿದ್ರು ಊಹೆ ಒಂದೇ ದಾರಿಯಲ್ಲಿ ಬೇಕಲ್ಲ. ಹಾಗಿಲ್ಲ. ಊಹಾಪೋಹ ಪಟುತ್ವ ಅಂದ್ರೆ ಯಾವ ಯಾವ ವಿಧದಿಂದ ಸಾಧ್ಯತೆಗಳುಂಟು ಅಂತ ಭಿನ್ನ ಭಿನ್ನ ಮಾರ್ಗದಿಂದ ಅನ್ವೇಷಿಸುವಂತಹ ಚಿತ್ತವೃತ್ತಿಗೆ ಊಹಾತ್ಮಕತೆ ಅಂತ ಹೆಸರು. ಈಗ ಒಂದೇ ವಿಷಯವನ್ನು ಎರಡು ಮುಖದಿಂದ ವಿಸ್ತರಿಸುವುದಕ್ಕೆ ಹೋದ್ರೆ ಒಂದೇ ವಿಷಯ ಯಾವುದು ಸ್ಥಿರ ಅಂತ ನಾವು ಒಪ್ಪುವುದು? ಒಂದೇ ವಿಷಯವನ್ನು 10 ಮುಖದಿಂದ ವಿಶ್ಲೇಷಿಸಬಹುದು. ನಮಗೆ ನಿಗಮನಕ್ಕೆ ನಾವು ಬಂದು ತಲುಪುವುದಕ್ಕಾಗಬೇಕು. ಯಾವುದು ಸರಿ ಅಂತ ತಿಳಿಯುವುದಕ್ಕೆ ಅಭ್ಯುಪಗಮ ಮಾಡಿ ಎರಡು ಸಾಧ್ಯತೆಯನ್ನು ವಿಕಲ್ಪವಾಗಿ ನಿನ್ನ ಮುಂದಿರಿಸಿದ್ದು ಯಾವುದು ಸಿದ್ಧಾಂತ ಅಂತ ಸಮರ್ಥಿಸುವಂತಹ ಹೊಣೆ ಹೊತ್ತ ನೀನು ಹೇಳಬೇಕಲ್ಲ. ಇದಕ್ಕೆ ಸಮರ್ಥನೆ ನಿನ್ನಲ್ಲೇ ನೀನು ಕೊಟ್ಟಾಯಿತು. ನಾನು ಸಮರ್ಥನೆ ಇದ್ರೆ ಪ್ರಶ್ನೆ ಕೇಳುವುದೇ ಇಲ್ಲ. ಅಲ್ಲ, ಲಕ್ಷ್ಮೀಪತಿಯಾದಂತಹ ಶ್ರೀಕೃಷ್ಣ ನಮ್ಮ ಜೊತೆಯಲ್ಲಿರುವಾಗ ಪಾಪ ಉಂಟೋ ಅಂತ ಕೇಳಿದವನು ನೀನು. ಹೌದು. ಲಕ್ಷ್ಮೀಪತಿಯಾದಂತಹ ಶ್ರೀಕೃಷ್ಣ ಇರುವಾಗಲೇ ನಿಮಗೆ ದಾರಿದ್ರ್ಯ ಉಂಟೋ ಅಂತ ಕೇಳಿದವನು ನೀನೆ. ಹೌದು. ಹೌದಲ್ಲ? ಹೌದು. ಈಗ ಲಕ್ಷ್ಮೀಪತಿಯೇ ನಮ್ಮೊಟ್ಟಿಗಿದ್ರೆ ನಮಗೆ ದಾರಿದ್ರ್ಯ ಇದ್ದೀತೋ? ಸರಿ. ದಾರಿದ್ರ್ಯ ಇಲ್ಲದೆ ಇದ್ರೆ ನಿಮ್ಮ ಕೋಶವನ್ನು ಕಳ್ಳೆ ಹೊಡೆಯುವುದಕ್ಕೆ ನಾವು ಬರ್ಬೇಕಾ? ಸರಿ. ಅಲ್ಲ, ಅದರ ಇಲ್ಲ, ಬರ್ಬೇಕು ಅಂತ ಇಲ್ಲ. ಸರಿ. ನಮಗೆ ಯಜ್ಞಕ್ಕೆ ಬೇಕಾದಂತಹ ಸಲಕರಣೆಗಳನ್ನು ರೂಢಿಸಿಕೊಳ್ಳುವುದಕ್ಕೆ ಈಗಾಗಲೇ ಮರುತ್ತ ಮಾಡಿದಂತಹ ಯಜ್ಞದಲ್ಲಿ ಬ್ರಾಹ್ಮಣ ದಕ್ಷಿಣೆ ಬಾಕಿಯಾಗಿ ಅದನ್ನು ನಾವು ತರಬಹುದು ಅಂತ ವೇದಾಂತಿಗಳೇ ಹೇಳಿದ್ದರಿಂದ ನಾವು ಅದನ್ನು ತಂದಿದ್ದೇವೆ. ಈಗ ಯಜ್ಞ ಮಾಡುವುದಕ್ಕೆ ಹೊರಟ ಮೇಲೆ ಮರುತಯ್ಯಾಗನ ನಿಧಿಯ ಬಗ್ಗೆ ಗೊತ್ತಾದದ್ದು, ನಿಧಿಯ ಬಗ್ಗೆ ಗೊತ್ತಾಗಿ ಯಜ್ಞಕ್ಕೆ ಹೊರಟದ್ದು. ಯಜ್ಞ ಮಾಡುವುದಕ್ಕೆ ಹೊರಟ ಮೇಲೆ ಹೇಳಿ, ಹೊರಟ ಮೇಲೆ ಅದನ್ನೇ ನಾನು ಆಗ ಹೇಳಿದ್ದು. ನೀವು ಯಜ್ಞಕ್ಕೆ ಅಂತ ಹೊರಟ ಮೇಲೆ ನಿಧಿ ಉಂಟು ಅಂತ ಗೊತ್ತಾದದ್ದರಿಂದ ನೀವು ಅಶ್ವವನ್ನು ಬಿಡದ ನಿರ್ವಾಹ ಇಲ್ಲ ಅಂತ ಮುಖ ಉಳಿಸುವುದಕ್ಕೆ ಬಿಟ್ಟಿದ್ದೀರಿ ಅಂತದ್ದು ಅದೇ ಏನೂ ಇಲ್ಲ. ಯಜ್ಞಕ್ಕೆ ಹೊರಡುವ ಮೊದಲು ನಮಗೆ ಏನು ಸಂಪನ್ನತಿಕೆ ಎನ್ನುವುದನ್ನು ಕೃಷ್ಣನೇ ತೋರಿಸ್ತಾನೆ. ಲಕ್ಷ್ಮೀಪತಿಯಾದ ಕೃಷ್ಣನಿರ್ತ ನಾವು ಅದಕ್ಕೆ ಹುಡುಕಬೇಕು ಅಂತ ಇಲ್ಲ. ದೇವರ ಕಾರುಣ್ಯವೇ ಮತ್ತೊಂದು ಸ್ವರೂಪದಲ್ಲಿ ಹೀಗುಂಟು ಅಂತ ಹೇಳಿದ್ದರಿಂದ ಅದನ್ನು ನಾವು ಈಗ ದೇವರ ಕಾರುಣ್ಯವೇ ಎಲ್ಲ ಸಂದರ್ಭದಲ್ಲೂ ರಕ್ಷಿಸ್ತದಾದ್ರೆ ಪಾಪ ಬಾರದಂತೆ ನಿಮ್ಮನ್ನು ಯಾಕೆ ರಕ್ಷಿಸಲಿಲ್ಲ? ಉಂಟು. ಯಾಕೆ ಬರಲಿಲ್ಲ? ಉಂಟು. ಏನು? ಯಾಕಂದ್ರೆ ಈ ಕೆಲವು ಕರ್ತವ್ಯಗಳನ್ನು ನಾವು ಮಾಡುವಾಗ ನಮಗೆ ಪಾಪ ಉಂಟೋ ಇಲ್ವೋ ಎನ್ನುವುದನ್ನು ವಿಮರ್ಶಿಸುವುದಕ್ಕಿಂತ ಮೊದಲು ನಾವು ಅದನ್ನು ಮಾಡುವುದು ವಿಹಿತವೋ ಅವಿಹಿತವೋ ಅಲ್ಲ. ಯಾವ ಈಗ ಸಂಕಲ್ಪದಲ್ಲಿ ಉದ್ದೇಶ ಸ್ಪಷ್ಟ ಆಗಬೇಕು. ಒಂದು ಹತ್ಯ ದೋಷ ನಿವಾರಣಾರ್ಥಂ ಅಂತ ಸಂಕಲ್ಪ ಮಾಡುವುದು ಸರಿ. ಬಂಧು ಹತ್ಯ ದೋಷ ಶಂಕಾ ನಿವಾರಣಾರ್ಥಂ ಎಂಬುದಾಗಿ ಸಂಕಲ್ಪ ಮಾಡುವುದು ಇನ್ನೊಂದು. ಅದೆರಡಾದ್ರು ಬಂಧು ಹತ್ಯೆ ಹೇಗೆ ದೋಷವೋ ಸಂಕಲ್ಪದಲ್ಲಿ ದೋಷ ಶಂಕಾ ನಿವಾರಣಾರ್ಥ ಅಂತ ಹೇಳಿದ್ರೆ ಅದು ದೋಷ ಅಂತಲೇ ಆಗುತ್ತದೆ. ಎರಡೂ ದೋಷವೇ ಆಗುತ್ತದೆ. ಪ್ರಶ್ನೆ ಇರುವುದು ದೇವರಿದ್ದಲ್ಲಿ ದೋಷ ಬರ್ತದೆ ಅಂತ ಆದರೆ
ದೇವರಿದ್ದು ದೋಷ ಮಾಡಿದವರನ್ನು ನಾವ್ಯಾಕೆ ಒಪ್ಪಿ ಕಪ್ಪ ಕೊಡಬೇಕು ಅಂತ. ಅದರಲ್ಲಿ ಲಘುವಾಗಿ ಉತ್ತರ ಕೊಡುವುದಿದ್ರೆ ಒಬ್ಬನಿಗೆ ಜ್ವರ ಬಂದು ಮದ್ದು ತಿಂತಾನೆ, ಒಬ್ಬನಿಗೆ ಜ್ವರ ಬಂದೀತೋ ತಡೆ ಹಿಡಿಯುವುದಕ್ಕಾಗಿ ಮದ್ದು ತಿಂತಾನೆ. ಇಷ್ಟೇ ವ್ಯತ್ಯಾಸ, ಬೇರೆಂತದ್ದು ಇಲ್ಲ. ಈಗ ನಿಮ್ಮ ಬದುಕಿಗೆ ಬಂದಂತಹ ಜ್ವರ ನಿವಾರಣೆಗೆ ನೀವು ತೆಗೆದ ಔಷಧಕ್ಕೆ ಹೆಸರು ಕುರುಕ್ಷೇತ್ರದ ಯುದ್ಧ ಅಂತ. ವೈದ್ಯರ ಮನೆಯಲ್ಲೇ ಯಾವುದಕ್ಕೆ ಯಾವುದು ಔಷಧ ಅಂತ ಕೊಟ್ಟಿದ್ದಾರೋ ಅದರಿಂದ ಇನ್ನೊಂದು ರೋಗ ಬರ್ತದೆ ಅಂತ ಆದ್ರೆ ಈಗ ವೈದ್ಯರನ್ನೇ ಶಂಕಿಸುವುದರಲ್ಲಿ ಯಾವ ತಪ್ಪುಂಟು ಹೇಳು? ಈಗ ನಿಮ್ಮ ಮನೆಯಲ್ಲಿ ಸಾಂಸಾರಿಕ ವ್ಯಾಧಿ ದಾಯಾದ್ಯ ಕಲಹದ ಮೂಲಕ ಬಂದಾಗ ಕುರುಕ್ಷೇತ್ರ ಧುರ ಅದಕ್ಕೆ ಔಷಧ ಅಂತ ಬೋಧನೆ ಆಯಿತು. ಅದನ್ನು ತೆಗೆದುಕೊಂಡದ್ದರಿಂದ ಬಂಧು ಹತ್ಯಾ ದೋಷದ ಶಂಕೆ ಎಂಬ ಮತ್ತೊಂದು ವ್ಯಾಧಿ ಹುಟ್ಟಿಕೊಂಡಿತ್ತು. ಈಗ ವ್ಯಾಧಿಗೆ ಔಷಧವನ್ನು ಕೊಟ್ಟವನು ಭವರೋಗ ವೈದ್ಯ ಅಂತ ನೀವು ಹೇಳ್ತಾ ಬಂದಿದ್ದೀರಿ. ಅವ ಕೊಟ್ಟ ಔಷಧದಲ್ಲೇ ಇನ್ನೊಂದು ರೋಗ ಬರ್ತದೆ ಅಂತ ಆದ್ರೆ ಈಗ ಅವನ ವೈದ್ಯಕೀಯ ಚಿಕಿತ್ಸೆಯಾಗಲಿ ಔಷಧಿ ಸತ್ವವಾಗಲಿ ನಮಗೆ ಮಾನ್ಯ ಅಲ್ಲ ಅಂತ ನಾವು ಹೊರಗೆ ನಿಂತರೆ ತಪ್ಪೇನೋ? ಏನೂ ಇಲ್ಲ. ಒಬ್ಬ ಬಿದ್ದಿದ್ದಾನೆ, ಕಾಲು ಮುರಿದಿದೆ, ಅದನ್ನು ಕಟ್ಟುವುದಕ್ಕೆ ಇನ್ನೊಂದು ಉಪಕರಣವನ್ನು ಒಳಗಿಟ್ಟಿದ್ದಾರೆ. ಈಗ ಎರಡನೇ ಸಲ ಶಸ್ತ್ರಚಿಕಿತ್ಸೆ ಮಾಡಿ ಸರಿಯಾದ ಕಾಲಿನಿಂದ ಇಟ್ಟ ಉಪಕರಣವನ್ನು ತೆಗೀತಾ ಇರುವುದು ವಿಷಯ ಅದಲ್ಲ. ನೀನು ಹೇಳಿದ ಉದಾಹರಣೆ ಮುಂದುವರಿಸುವುದಾದರೆ ಮುರಿದ ಕಾಲನ್ನು ಸರಿಪಡಿಸುವುದಕ್ಕೆ ಒಳಗೇನೋ ಇಡುವುದಕ್ಕೆ ಹೊರಟವ ತನ್ನ ಕೈಯಲ್ಲಿದ್ದದನ್ನು ಸೇರಿಸಿ ಇಟ್ಟ ಮೇಲೆ ಹೊಲಿದ ಮೇಲೆ ಮತ್ತೆ ನೋವೇ ಇದ್ದರೆ ಅದು ಏನಿಂದ ಯಾವ ಕಾರಣದಿಂದ ನೋವು ಅಂತ ಕೇಳಿದ್ರೆ ಇಡಬೇಕಾದ್ದು ಮಾತ್ರ ಇಟ್ಟದ್ದಲ್ಲ, ಒಳಗೆ ಇಡಬಾರದನ್ನು ಇಟ್ಟಿದ್ದಾನೆ ಅಂತ ಗೊತ್ತಾದ್ರೆ ಆಗ ಬರುವ ನೋವುಂಟಲ್ಲ, ನಿಮಗೆ ಈಗ ಬಂದ ದೋಷ ಆ ನೋವು ಒಂದದ್ದು. ನಮಗೇನು ಕಾಣ್ತದೆ ಗೊತ್ತಾ? ಏನು ಅಂತ? ಎಲ್ಲಿಯೋ ನಿಮ್ಮದ್ದು ಒಳಗೆ ಎಂತದ್ದು ಬಾಕಿ ಆಗಿದೆ. ಅದೀಗ ಬಾಕಿ ಆದ್ರಿಂದ ಹೊರಗೆ ತೆಗೆದದ್ದು ನೀನು ಮಾಡ್ತಾ ಇದ್ದೇವೆ. ದೋಷದ ಶಂಕೆ ರಘುನಂದನ ವಾರಿಜಕ್ಷಣ ಕೃಪೆ ಪಾರಮಾರ್ಥಕ ಹೃದಯ, ವಾರಿಜಕ್ಷಣ ಕೃಪೆ ಪರಮಾರ್ಥಕ ಹೃದಯ, ದೂರಲೇತಕ್ಕೆ ಬರಿದೆ ಬರಿದೆ ನೀ ದೂರಲೇತಕ್ಕೆ ಬರಿದೆ. ವಾರಿಜಕ್ಷಣ ಕೃಪೆ ಪರಮಾರ್ಥಕ ಹೃದಯ, ದೂರಲೇತಕ್ಕೆ ಬರಿದೆ ನೀಲಧ್ವಜ. ಅರ್ಥ ಪ್ರಪಂಚದಲ್ಲಿ ಹುಟ್ಟಿದ ಜೀವನೊಬ್ಬ ಪರಿಶುದ್ಧವಾದಂತಹ ಬದುಕನ್ನು ಸವಿಸಿದ ಅಂತ ಇದ್ರೆ ಪುರುಷೋತ್ತಮತ್ವವನ್ನು ಸಾಧಿಸುವುದಕ್ಕಾಗ್ತದೆ ಎನ್ನುವುದನ್ನು ತೋರಿಸಿಕೊಟ್ಟವ ಮರ್ಯಾದೆಗೆ ಪ್ರತಿನಿಧಿಯಾಗಿರುವಂತಹ ರಾಮಚಂದ್ರ. ಅಂತಹ ರಾಮಚಂದ್ರ ಅಶ್ವಮೇಧವನ್ನು ತೊಡಗಿದ. ಯಾಕೆ ಕೇಳಿದರೆ ರಾವಣಾದಿಗಳಂತಹ ದುಷ್ಟರು ಸತ್ರು, ಅವರ ವಂಶ ಬ್ರಹ್ಮವಂಶವಾದದ್ದರಿಂದ ಬ್ರಹ್ಮಹತ್ಯಾಪಾತಕ ಎನ್ನುವುದು ಶಂಕಾರೂಪವಾಗಿ ರಾಮನನ್ನು ಕಾಡಿದಾಗ ಕುಂಭ ಸಂಭವರಂತಹ ಅಗತ್ಯರು ಬಂದರು. ಅದಕ್ಕೊಂದು ಪರಿಹಾರದ ವಿಧಿ ಅಶ್ವಮೇಧವನ್ನು ಮಾಡುವಂತ ಸೂಚಿಸಿದರು. ಅಂಥದ್ದೇ ಒಂದು ವಿಧಿ ನಮ್ಮದ್ದಾದಂತಹ ಧರ್ಮರಾಯನ ಚಿತ್ತಭಿತ್ತಿಯಲ್ಲಿ ಮೂಡಿದಾಗ ಬಾದರಾಯಣರಂತಹ ವಿಶ್ವಮಾನ್ಯರು ವೇದಜ್ಞರು ಬಂದರು, ಹೇಳಿದರು, ಬೇಡ ನಿನಗಂತಹ ಪಾಪ ಇಲ್ಲ, ಆದರೂ ನಮ್ಮಣ್ಣ ಕೇಳಿದಾಗ ಮಾಡು ಅಶ್ವಮೇಧ, ರಾಮನಂತವರೇ ಇಂಥದ್ದನ್ನು ಮಾಡಿದ್ದಾರೆ, ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮನು ಸಹಾಯವನ್ನು ಕೊಟ್ಟಿದ್ದಾನೆ. ಜಗದಗಲಕ್ಕೂ ಪೂಜಿಸಿರುವಂತಹ ಕುದುರೆಯನ್ನು ಬಿಡುವುದಕ್ಕೆ ಒಂದು ವೈದಿಕ ವಿಧಿಯಂತೆ ಸನ್ನದ್ಧವಾಗಿರುವಂತಹ ಸ್ಥಿತಿಯಲ್ಲಿ ನಾನೇ ಅದರ ಬೆಂಗಾವಲಿಗೆ ಬಂದಿದ್ದೇನೆ. ಕಟ್ಟಿನಿಟ್ಟಿರುವಂತಹ ನಿನಗೆ ಅನಂತವಾದಂತಹ ದೃಷ್ಟಿಕೋನಗಳ ಹೊಳಪಿನಿಂದ ವಿಶಿಷ್ಟವಾದಂತಹ ಪ್ರಶ್ನಾವಳಿಗಳೆಲ್ಲ ಮೂಡುತ್ತದೆ. ನೀನು ಏನು ಪ್ರಶ್ನೆ ಕೇಳಿದ್ರು
ನಮ್ಮ ವಿಧಿ ಹೀಗೆ. ನಾವು ಅಶ್ವಮೇಧವನ್ನು ತೊಡಗಿದ್ದು ಪಾಪದ ಶಂಕೆಯಿಂದ. ಈಗ ನನಗೆ ಗೀತೋಪದೇಶ ಆಗಿದೆ, ಎರಡೆರಡು ಸಲ ಆಗಿದೆ, ಒಂದ್ಸಲ ಅಲ್ಲ. ಮೊದಲಿದ್ದು ಮರ್ತೋಗಿದೆ ಅಂತ ಹೇಳಿದ ಮೇಲೆ ಎರಡನೇ ಸಲ ಆದದ್ದಂತೆ. ಹೌದು ಹೌದು, ಏನು ಅನುಮಾನ ಇಲ್ಲ. ಅಲ್ಲ, ನಮಗೆ 2 ಸಲ ಆದದ್ದು ಮಾತ್ರ ಅಲ್ಲ, ನೀ ಮರೆತದ್ದು ಗೊತ್ತುಂಟು ಅಂತ ನೆನಪಿಸಿದ್ದಷ್ಟೇ. ಅಲ್ಲ, ನಿನಗೆ ನೆನಪಿರ್ಬೇಕು, ಪ್ರಪಂಚದಲ್ಲಿ ಕದ್ದು ಮುಚ್ಚಿ ವ್ಯವಹಾರ ಅಲ್ಲ. ಅಲ್ಲ, ಒಂದ್ಸಲ ಊಟ ಮಾಡಿದ ಮಗುವೆ ಮತ್ತೊಮ್ಮೆ ತಾಯಿಯಲ್ಲಿ ಹೇಳ್ತದೆ, ಆಗ ಮಾಡಿದ್ದು ಸರಿಯಾಗ್ಲಿಲ್ಲಮ್ಮ, ಕರಗಿದೆ, ಸ್ವಲ್ಪ ಬೇಕು ಅಂತ. ಮಗುವಿಗೆ ಆರೋಗ್ಯ ಉಂಟು ಅಂತಲ್ಲ. ಪಾರ್ಥ, ನಿನಗೆ ಮರೆತದ್ದು ಮಾತ್ರ ನಮಗೆ ಗೊತ್ತಾದದ್ದಲ್ಲ. ದೇವರೇ, ಆಗ ಯುದ್ಧದ ಅವಸರದಲ್ಲಿ ನೀನು ಹೇಳಬೇಕು ಅಂತ ಅನಿಸಿದ್ರಿಂದ ಹೇಳಿದೆ, ಅದನ್ನು ಸಾಧ್ಯ ಅಂತ ಕೇಳಿದೆ, ನಾನು ಸ್ಫೂರ್ತಿಗೊಂಡೆ, ಹೋರಾಟ ಮಾಡಿದೆ. ಈಗ ಮರ್ತೋಗಿದೆ, ಸಾಧ್ಯಂತವಾಗಿ ಹೇಳು ಅಂದಾಗ ಅವ ಮತ್ತೆ ಗೀತೋಪದೇಶ ಮಾಡುವುದಕ್ಕೆ ಮೊದಲು ನಿನಗೆ ಬಾಯಿಗೆ ಬಂದಂತ ಬೈದಿದ್ದಾನೆ. ಒಂದು ಸ್ಫೂರ್ತಿಯಿಂದ, ಒಂದು ಸಾಮಯಿಕವಾದ ಪ್ರಜ್ಞೆಯಿಂದ, ಆ ಕಾಲದ ಪ್ರಸಕ್ತಿಯನ್ನು ಮನಗೊಂಡು ಮಾಡಿದ ಉಪದೇಶಕ್ಕೆ ಎಷ್ಟು ಮೌಲ್ಯ ಉಂಟೋ ಅದನ್ನು ಬೇಕಾದಾಗ ಮರೆತು ನರಸಹಜ ಪ್ರವೃತ್ತಿಯನ್ನು ತೋರುವಂತಹ ನೀನು ಮತ್ತೆ ಮತ್ತೆ ಕೇಳಿದೆ ಅಂತ ಆ ಸ್ಫೂರ್ತಿಯಲ್ಲಿ ಈಗ ಹೇಳುವುದಕ್ಕೂ ಸಾಧ್ಯ ಇಲ್ಲ. ಆದರೂ ನೀ ಕೇಳಿದ್ದಿ ಎಂಬುದರಿಂದ ಈಗ ಒಂದಷ್ಟನ್ನು ಹೇಳ್ತೇನೆ ಅಂತ ಸಾರವತ್ತಾದ ಒಂದಷ್ಟನ್ನು ಹೇಳಿದ್ದಾನೆ ಬಿಟ್ರೆ ಸಮಗ್ರವಾಗಿ ಮೊದಲಿನ ಉಪದೇಶವನ್ನೇ ಪುನರಾವರ್ತಿಸಲಿಲ್ಲ ಎಂಬಷ್ಟು ನಮಗೆ ಗೊತ್ತುಂಟು. ನೀನು ಕಡೆ ಒಂದು ವಾಕ್ಯ ನೆನಪಿಟ್ಟರೆ ಸಾಕು. ನಾನು ಕೇಳಿದ್ದೇನೆ ಎನ್ನುವುದಕ್ಕಾಗಿ ಬಿಟ್ಟು ಅರ್ಜುನ ಕೇಳಿದ್ದಾನೆ ಎನ್ನುವುದಕ್ಕಾಗಿ ಎರಡನೇ ಸಲ ಹೇಳಿದ್ದಾನೆ, ಅಷ್ಟು ಸಾಕು. ಅದಲ್ಲ, ಯಾಕಂದ್ರೆ ನಾವು ಭಾವನೆಂಟರ ಸಂಬಂಧ. ನಮಗೆ ಕೆಲವು ಸಲ ನನಗೆ ಏನೆಲ್ಲ ಬೈತಾರೆ ಗೊತ್ತುಂಟ, ನಿನಗೆ ತಲೆ ಸರಿ ಇಲ್ಲ ಅಂತಲೇ ಕೆಲವು ಸಲ ಬೈಯುವುದು. ಹೇಗೆ ಗೊತ್ತುಂಟ? ಅದು ಯಾಕೆ ಬೈಯುವುದು ಗೊತ್ತುಂಟ? ಎದುರಿನವರನ್ನು ನೋಟ ಇಟ್ಟು ಬೈಯುವುದವ, ಅವರಿಗೆ ಸರಿ ಇಲ್ಲ ಅಂತ ನನಗೆ ತೋರಿಸುವುದು. ನನಗೆ ಸರಿ ಇಲ್ಲ ಅಂತ. ನಿನಗೆ ಏನಾಗಿದೆ ಗೊತ್ತುಂಟ? ಈ ಪ್ರಕರಣದಲ್ಲಿ ಹೇಳಿದ್ದನ್ನು ಮರೆತದ್ದು ನೀನು. ಈಗ ನನಗೆ ಉಪದೇಶ ಮಾಡುವುದು, ನೀನು ಹೇಳಿದ್ರಲ್ಲಿ ಕೊನೆಯ ವಾಕ್ಯ ನೀನು ನೆನಪಿಟ್ರೆ ಸಾಕು ಅಂತ. ಮೊದಲು ನೆನಪಿಡುವ ಬಗೆಯನ್ನು ನೀನು ಕಲಿಪಾರ್ಥ. ಒಂದು ನೀನು ಕಲಿಯಬೇಕಾದ, ಒಂದು ಇನ್ನೊಂದು ದ್ವಿತೀಯ ಬಾರಿಗೆ ಉಪದೇಶ ಮಾಡಿದಾಗ ನಿನಗಾಗಿ ಉಪದೇಶ ಮಾಡಿದ್ದು ಅಂತ ಆಗ್ಲಿಲ್ಲ, ಕೇಳಿದ್ದಾನಲ್ಲ ಅಂತ ಉಪದೇಶ ಮಾಡಿದ್ದು. ಯಾಕೆ ಅಂದ್ರೆ ಕೇಳಿದಾಗಲೆಲ್ಲ ಹೇಳುವ ಸಾಮರ್ಥ್ಯ ಕೃಷ್ಣನಲ್ಲಿ ಉಂಟು, ಅದನ್ನು ನೆನಪಿಸುವ ನರಸಹಜವಾದ ದೌರ್ಬಲ್ಯ ಇವನಲ್ಲಿ ಇಲ್ಲ ಎಂಬುದನ್ನು ತೋರಿಸ್ತಾ ತಾನೆಷ್ಟು ಬಾರಿ ಕೇಳಿದರೂ ಹೇಳಬಲ್ಲೆ, ಆದರೆ ಕೇಳಿದ್ದನ್ನು ಯಥಾವತ್ತಾಗಿ ನೆನಪಿಡಲಾರ ಎಂಬ ಎರಡೂ ಸಿದ್ಧಾಂತವನ್ನು ನಿರೂಪಿಸ್ತಾ ದ್ವಿತೀಯ ಬಾರಿಗೆ ಅವ ಉಪದೇಶ ಮಾಡಿದ್ದು ಅಂತ ನಾವು ಸಾರ ಸಂಗ್ರಹ ಮಾಡಿದ್ದು. ಆದ್ದರಿಂದ ನನ್ನನ್ನು ನಾನು ನೆನಪಿಡದ ಮಾತನ್ನು ನಾನು ಆಡುವುದಿಲ್ಲ, ನಾನು ಆಡಿದ್ದನ್ನು ನನಗೆ ನೆನಪಿಡುವುದಕ್ಕೆ ಹೇಳುವುದು ಬೇಡ. ಸಾಧ್ಯ ಆದ್ರೆ ನಿನಗೆ ಯಾರ್ಯಾದ್ರೂ ಉಪಕಾರಕ್ಕೆ ಹೇಳಿದ್ದನ್ನು ನೆನಪಿಟ್ಟು ವ್ಯವಹರಿಸಿದ್ರೆ ನಿನಗೂ ನಿನ್ನ ಕುಟುಂಬಕ್ಕೂ ಒಳ್ಳೆದಾದೀತು. ನಮ್ಮ ಕುಟುಂಬಕ್ಕೆ ಒಳ್ಳೆದು ಮಾಡ್ಲಿಕ್ಕೆ ಕೃಷ್ಣ ಯಾವಾಗಲೂ ಇದ್ದಾನೆ. ನೀಲಧ್ವಜ, ನಿನಗೆ ನನಗೆ ಹೇಳಿದ್ದ ಕೇಳಿದ್ದು ನನ್ನ ನೆನಪಿಗೆ ನೆನಪಿಸುವುದಕ್ಕೆ ನನಗೂ ಇಲ್ಲಿ ಜನ ಇದ್ದಾರೆ ಅರ್ಜುನ, ಅದನ್ನು ನೀನು ಹೇಳುವುದಲ್ಲ. ಆದ್ರಿಂದ ಹೇಳಿದ್ದು. ಈಗ ಅದೇ ಹೇಳಿದ್ದು, ಉಳಿದವರಿಗೆ ಉಪದೇಶ ಮಾಡುವಾಗ ಕುಟುಂಬ ಯಾರದ್ದು ಅಂತ ನೋಡುವುದಿಲ್ಲ, ನಮಗೆ ಉಪದೇಶ ಮಾಡುವಾಗ ನಮಗೆ ಜನ ಇದ್ದಾರೆ ಅಂತ. ನಿನಗೆ ಜನ ಇರುವುದು, ನನಗೆ ಜನಾರ್ದನ ಇರುವುದು. ಜನಾರ್ದನೇ ಇರಲಿ, ಜನ ಇರುವುದಲ್ಲ, ಜನಾರ್ದನ ಇರುವ ಲೋಕಕ್ಕೆ ಹೇಳುವವ, ನಿನ್ನ ಹಾಗೆ ಒಬ್ಬರಿಗೆ ಹೇಳುವವಲ್ಲ. ಜನ ಕೊಟ್ಟರೆ ಮನೆಯ ತನಕ, ದೇವರು ಕೊಟ್ಟರೆ ಕೊನೆಯ ತನಕ. ನಿಲ್ಲಿ, ದೇವರು ಕೊಟ್ಟದ್ದು ಕೊನೆಯ ತನಕ ಎಲ್ಲಿಗೆ ಬಂದಿದೆ ಅಂತ ಪ್ರಶ್ನೆ ಕೇಳಿಯ ನಿಂತದ್ದು. 7 ಲಕ್ಷ ಇಳಿ ಸೇರಿದಂತಹ ನಿಮ್ಮ ಸೇನೆಯಲ್ಲಿ ಬೆರಳೆಣಿಕೆಯ ಒಂದು ಉಳಿದದ್ದು, ಉಳಿದವರು ಸತ್ತದ್ದು ಅದೇ ಜನಾರ್ದನ ಇರುವಾಗ, ಅದೇ ಹೌದಾದ್ರೆ ನಿನ್ನ ಮಗನಿಂದ ಒಡಗೊಂಡು ಎಲ್ಲರ ಸಾವಿಗೆ ಜನಾರ್ದನ ಸಾಕ್ಷೀಭೂತವಾಗಿರುವಾಗ ಸಾಧ್ಯವಾಗುತ್ತದೆ ಅಂತಾದ್ರೆ ಅರ್ಜುನನ ಕೀರ್ತಿಯ ಗರಿ ನೀಲಧ್ವಜನ ಈ ಸಾಯಕಕ್ಕೆ ಯಾಕೆ ಹಾರುವುದಿಲ್ಲ ಅಂತ ನನಗೂ ನೋಡಬೇಕಾಗ್ತದೆ. ಜನಾರ್ದನ ಇದ್ದಾಗ, ಜನಾರ್ದನ ಕಂಸನಿಗೆ ಅಳಿಯನಾಗಿಯೂ ಇದ್ದ, ಕಂಸ ಸತ್ತು ಬಿದ್ದಿದ್ದಾನೆ. ಆದ್ದರಿಂದ ಜನಾರ್ದನ ಎಲ್ಲಿದ್ದಾನೆ, ಹೇಗಿದ್ದಾನೆ, ಯಾಕಿದ್ದಾನೆ ಅಂತ ನೋಡಿದವರಿಗೂ ಗೊತ್ತಾಗುತ್ತದೆ, ಇದ್ದವರಿಗೆ ಮಹತ್ವ ಗೊತ್ತಿಲ್ಲದಿದ್ರು. ನಿನಗೆ ಕಂಸನ ನೆನಪಾಗುವುದೇನು? ನಿನ್ನನ್ನು ಕಾಣುವಾಗ ಹಾಗೆ ನೆನಪಾಗುವುದು. ಕಾಣುವಾಗ ಕಂಸನ ನೆನಪಾಗ್ಲಿಕ್ಕಿಲ್ಲ. ಅಲ್ಲ, ಅದು ನನಗೆ ಇರುವಂತಹ ಅಗ್ನಿದೇವನೇ ಮುಂದೆ ಬಂದಾಗ ಭಾವನೆಂಟನಾಗಿರುವಂತಹ ಕೃಷ್ಣ ಅವನನ್ನು ಏನು ಕೇಳಿದ? ಪಾರ್ಥನ ಜೊತೆಗೆ ನನಗೆ ಸಖ್ಯ ಕೊಡುವಂತ ಕೇಳಿದ. ಹೌದು, ನಿನಗೆ ಕಂಸನ ನೆನಪಾಗುವುದು. ಅದೇ ನಾನು ಹೇಳಿಲ್ವ, ಅದೇ ಎಲ್ಲ ಸಲವೂ ಕೈ ಹಿಡಿದದ್ದು ಕೃಷ್ಣನದ್ದೇ. ಅಲ್ಲ, ನನಗೆ ಕಂಸನ ನೆನಪಾಗುವುದು ಯಾಕೆ ಅಂದ್ರೆ ಮಾವಾಳಿಯ ಅಂತ ಭೇದ ಇಲ್ಲದೆ ಕೃಷ್ಣ ಮನಸ್ಸು ಮಾಡಿದ್ರೆ ಎಲ್ಲರೂ ಸತ್ತು ಬೀಳ್ತಾರೆ. ಮಾವನನ್ನು ಕೊಂದು ಕಳೀತಾನೆ ಎಂಬುದಕ್ಕೆ ಕಂಸ ನಿದರ್ಶನ, ಅಳಿಯ ಸತ್ತು ಬೀಳ್ತಾನೆ ಎಂಬುದಕ್ಕೆ ನಿನ್ನ ಮಗ ಅಭಿಮನ್ಯು ನಿದರ್ಶನ. ಆದ್ದರಿಂದಲೇ
ದೇವನಾಗಿ ಬೋವನಾಗಿ ಇರುವಾಗಲೂ ಹಿಂದೆ ಮುಂದೆ ಎಲ್ಲರೂ ಬೀಳ್ತಾರೆ. ಜನಾರ್ದನ ಇದ್ದರು ಒಂದು ನೆಲೆ. ಇನ್ನೊಂದು ನಿನಗೆ ಉಪದೇಶ ಮಾಡಿದ್ದು, ನಿನಗೆ ಅಗ್ನಿಯಲ್ಲಿ ವರ ಕೇಳಿದ್ದು. ಅಗ್ನಿಯಲ್ಲಿ ವರ ಕೇಳಿದ್ದೇನು? ನನಗೆ ಪಾರ್ಥನ ಜೊತೆಯಲ್ಲಿ ಅಬಾಧಿತವಾದ ಮೈತ್ರಿ. ಈಗ ವರ ಕೊಡುವಾಗ ಎಲ್ಲ ದೇವತೆಗಳು ತಥಾಸ್ತು ಅಂತಲೇ ಹೇಳುವುದು. ಆದ್ರೂ ತಥಾಸ್ತು ಅಂತ ಹೇಳಿದ ಮೇಲೆ ಸತ್ತು ಬೀಳುವುದು ಹೇಗೆ? ಕೊಟ್ಟವನ ದೋಷದಿಂದಲ್ಲ, ಅದನ್ನು ವಿನಿಯೋಗಿಸಿದವನ ದೋಷದಿಂದ. ಅವ ಕೇಳುವಾಗ ನನ್ನಲ್ಲಿ ಕಳಂಕ ಇಲ್ಲ, ನನ್ನಲ್ಲಿ ದೋಷ ಇಲ್ಲ, ಪಾಂಡವರ ಬಗ್ಗೆ ಸೌಹೃದ ನನಗೆ ಅಗ್ನಿಯ ವರ ರೂಪದಲ್ಲೇ ಸಿಕ್ಕಿದೆ. ಇನ್ನು ಯಾರಾದ್ರೂ ಪಾಂಡವರಿಗೆ ಪರಿಭವ ಬಂದರೆ ಕೃಷ್ಣ ಸಖ್ಯ ವಿದೂರನಾದದ್ದರಿಂದ ಬಂತು ಅಂತ ಹೇಳುವುದಕ್ಕಿಲ್ಲ, ಪಾಂಡವರು ತಪ್ಪಿದ್ರಿಂದಲೇ ಬಂತು ಅಂತ ಹೇಳುವುದು. ಅವ ಸಖನಾದ ಮೇಲೂ ನಿಮಗೆ ದೋಷ ಬಂದಿದೆ ಅಂತ ಆದ್ರೆ ಕೃಷ್ಣನ ದೋಷದಿಂದ ಬಂತು ಅಂತ ಹೇಳುವುದಕ್ಕಿಲ್ಲ, ಪಾಂಡವ ದೋಷದಿಂದಲೇ ಬಂತು ಅಂತ ಸಿದ್ಧ. ಪಾಂಡವ ದೋಷದಲ್ಲಾದ್ರೂ ಬಂದಿರುವುದನ್ನು ಹೀಗೆ ಪರಿಹಾರ ಮಾಡಿ ಅಂತ ಆ ಕಾರ್ಯ ಸ್ಥಾನದಲ್ಲಿ ನಿಂತು ಪಾಂಡವ ಸ್ಥಾಪನಾಚಾರ್ಯನಾಗಿ ಕೃಷ್ಣನೇ ದಿಗ್ದರ್ಶನವನ್ನು ಕೊಟ್ಟು ನಾವು ಇಲ್ಲಿವರೆಗೆ ಬಂದಿದ್ದೇವೆ. ಆಗಲಿ, ಕಟ್ಟಿದ ನಿನಗೆ ಸೂತಕ ಬಂದಿದೆ, ಯೋಚನೆ ಮಾಡು. ಸೂತಕ ಪುತ್ರಶೋಕಾಗ್ನಿಯದಲ್ಲಿ ಬೇಯ್ತಾ ಬೇಯ್ತಾ ಎದುರಾಗಿಯೇ ರಣೋಚಿತ ವರ್ತಮಾನದಿಂದಲೇ ನಿನ್ನನ್ನು ಎದುರಿಸಿದ್ದು ಪಾರ್ಥ. ಅದೇ ಹೇಳಿದ್ದು, ನಮಗೆ ಇಷ್ಟು ಸಾಕಾಗುತ್ತದೆ. ಸ್ವಾಭಿಮಾನದಿಂದ, ಕ್ಷಾತ್ರದಿಂದ, ಪೌರುಷದಿಂದ, ಪ್ರತೀಕಾರ ವಂಚೆಯಿಂದ ಮುನ್ನಡೆಯುವುದಕ್ಕೆ. ಮತ್ತೆ ನೀವು ಮಾಡಿದ್ದಕ್ಕೆ ಆರೋಪ ಮಾಡಿದಾಗ ದೊಡ್ಡವರದನ್ನು ನೀವು ತಿರುಗಿಸಿ ಹೇಳ್ತೀರಿ. ರಾಮಚಂದ್ರನಿಗೆ ಬ್ರಹ್ಮಹತ್ಯಾ ದೋಷದ ಶಂಕೆ ಬಂದು ಅಂತ ನಾವು ಕೇಳಿದ ಯಾವ ರಾಮಾಯಣದಲ್ಲೂ ಶಂಕೆ ಬಂದದ್ದಕ್ಕೆ ಅಂತಿಲ್ಲ, ಬ್ರಹ್ಮಹತ್ಯಾ ದೋಷವೇ ಬಂದಿದೆ ಎಂಬುದಾಗಿ ಅಗಸ್ತ್ಯ ನಿರ್ದೇಶನ ಮಾಡಿದ್ದು. ಬ್ರಹ್ಮಹತ್ಯಾ ದೋಷ ನಿವಾರಣಾರ್ಥವಾಗಿಯೇ ಮಾಡಿದ್ದು. ಬಂತೋ ಇಲ್ಲವೋ ಎಂಬ ಶಂಕೆ, ವಿಕಲ್ಪ ಧರ್ಮಾಚರಣೆಯಲ್ಲಿ ಧರ್ಮಪ್ರಭುವಾದ ರಾಮಚಂದ್ರನಿಗೆ ಬಂದದ್ದಿಲ್ಲ. ನೀನು ನೋಡಿದ ರಾಮಾಯಣದ ಬಗ್ಗೆ ನಾನು ಹೇಳಿದ್ದಲ್ಲ, ನಮಗೆ ಬಾದರಾಯಣರು ಏನು ಹೇಳಿದ್ದಾರೆ ಎನ್ನುವುದು ಈ ಪ್ರಸಂಗದಲ್ಲಿ ಬಹಳ ಮುಖ್ಯ. ನಿಲ್ಲು. ಬಾದರಾಯಣರು ಏನು ಹೇಳಿದ್ರು? ನಮ್ಮಣ್ಣನಾದಂತಹ ಧರ್ಮರಾಯರಲ್ಲಿ ಹೇಳಿದ್ರು, ಇಂಥದ್ದೇ ಒಂದು ಶಂಕೆ ರಾಮನಿಗೂ ಬಂದಿದೆ, ಅದರ ಪರಿಹಾರಕ್ಕಾಗಿ ಅಶ್ವಮೇಧ ಮಾಡಿದ್ದಾನೆ, ನೀನು ನರ ಅಲ್ವ? ಹೌದು. ಆ ಕಾರಣದಿಂದಲೇ ಬಾದರಾಯಣರು ಹೇಳಿದ್ದಾರೋ ಅದನ್ನೇ ಯಥಾವತ್ತಾಗಿ ನಿನಗೆ ಮರೆ ಉಂಟಲ್ಲ. ಅವರೀಗ ಬ್ರಹ್ಮಹತ್ಯಾ ದೋಷ ನಿವಾರಣೆಗೆ ಮಾಡಿದ್ದು ಅಂತ ಹೇಳುವಾಗಲೂ ಇಲ್ಲಿಗೆ ಮಾಹಿಷ್ಮತಿಗೆ ಬಂದಾಗ ನಿನಗೆ ಮರೆ ಹೋಗಿ ಶಂಕೆ ಅಂತ ನಿಮ್ಮದನ್ನು ರಾಮನಿಗೆ ಸೇರಿಸಿದ ಪ್ರವೃತ್ತಿ ಆದ್ರೆ ಆ ಕಾರಣದಿಂದ ಇಷ್ಟ್ವಾ ತುರಗಮೇಧೇನ ಪ್ರಾಪ್ಯ ಚಾನುತ್ತಮಂ ಯಶಃ ಬ್ರಾಹ್ಮಣೇಭ್ಯೋ ಧನಂ ದತ್ವ ತ್ರಿದಿವಂ ಗಂತು ಮರ್ಹಸಿ. ರಾಮಾಯಣದ ಕುರಿತಾಗಿ ನಿನ್ನ ಬಾದರಾಯಣರು ಪರಮ ಪ್ರಮಾಣ ಅಲ್ಲ, ಪರಮ ಪ್ರಮಾಣ ವಾಲ್ಮೀಕಿಗಳು. ವಾಲ್ಮೀಕಿಗಳ ಮಾತು ಬ್ರಹ್ಮಹತ್ಯಾ ದೋಷ ಬರುವುದಕ್ಕೆ ಮೊದಲು ಅಗ್ನಿ ಪ್ರವೇಶ ನಂತರದಲ್ಲಿ ನೀನಿನ್ನೂ ಬಹಳ ಕಾಲ ರಾಜನಾಗಿ ಉಳಿಯಬೇಕು. ಯಾಕೆ ಅಂದ್ರೆ ಇಷ್ಟ್ವಾ ತುರಗಮೇಧೇನ ಅಶ್ವಮೇಧದಿಂದ ಯಾಗ ಮಾಡಿ ಪ್ರಾಪ್ಯಚಾನುತ್ತಮಂ ಯಶಃ ಅನೇಕ ಯಶಸ್ಕರವಾದಂತಹ ಕೀರ್ತಿಗಳನ್ನು ಸಂಪಾದಿಸಿ ಬ್ರಾಹ್ಮಣೇಭ್ಯೋ ಧನಂದತ್ವ ಅಂದರೆ ಸಾಧು ಸಜ್ಜನರಾದವರಿಗೆ ಕೊಡುವುದಕ್ಕಿದ್ದದನ್ನು ಬಿಡುವುದಕ್ಕಿದ್ದದನ್ನು ಕೊಟ್ಟು ಬಿಟ್ಟು ನೀ ಕೀರ್ತಿ ಸಂಪಾದನೆ ಮಾಡಿದ ಮೇಲೆ ತ್ರಿದಿವಂಗಂತು ಮರ್ಹಸಿ ಮೂಲ ಸ್ವರೂಪವನ್ನು ನೀನು ಹೊಂದುವುದಕ್ಕೆ ಅರ್ಹನಾಗಿದ್ದಿ ಅಂತ. ಇದನ್ನು ರಾಮನ ಅಯನವನ್ನು ಪ್ರಯಾಣವನ್ನು ಬ್ರಹ್ಮಾನುಗ್ರಹದಿಂದ ಅಂತರ್ದೃಷ್ಟಿಯಲ್ಲಿ ಸುಸ್ಪಷ್ಟವಾಗಿ ಕಂಡ ವಾಲ್ಮೀಕಿಗಳು ಹೇಳಿದ್ದು. ಈ ವಾತಿಗೆ ಮೇಲಾಗಿ ಇಲ್ಲಿ ಯಾರು ಏನು ಹೇಳಿದರು ರಾಮನ ಅಯನದ ಕುರಿತಾಗಿ ಅದಲ್ಲ ಪ್ರಮಾಣ ವಾಕ್ಯ. ಇದು ರಾಮ ಯಾವಾಗ ಅಶ್ವಮೇಧವನ್ನು ಮಾಡಬೇಕು ಅದು ಬ್ರಹ್ಮಹತ್ಯಾ ದೋಷ ನಿವಾರಣಾರ್ಥವಾಗಿ ಮಾತ್ರ ಅಲ್ಲ, ಅನೇಕ ಅಶ್ವಮೇಧಗಳನ್ನು ಮಾಡಿದ್ದಾನೆ ಅಂತ ನಮಗೆ ರಾಮಾಯಣ ಪಾಠ ಹೇಳ್ತದೆ. ಆದ್ರಿಂದ ಅವ ಮಾಡಿದ್ದು ಶಂಕೆಯಿಂದಲ್ಲ, ಬ್ರಹ್ಮಹತ್ಯಾ ದೋಷ. ಅವ ಎಷ್ಟು ಕ್ರೂರಕರ್ಮಿಯಾದರೂ ಕೂಡ ಬ್ರಾಹ್ಮಣ ಸಂತಾನ, ವಿಶ್ರವಸು ಬ್ರಹ್ಮರ ಪುತ್ರ. ಆ ಕಾರಣದಿಂದ ಯೋಗ್ಯರಾದವರು, ಜ್ಯೇಷ್ಠರಾದವರು, ಶ್ರೇಷ್ಠರಾದವರು ಬ್ರಾಹ್ಮಣರನ್ನಾದರೂ ಕಡಿದುಕೊಳ್ಳಬಹುದು ತಮಗೆ ಅಪಾಯ ಬಂದಾಗ ಎಂಬ ಕೆಟ್ಟ ಲೋಕಾನುಸರಣ ಯೋಗ್ಯವಾದ ಆದರ್ಶ ಸಿದ್ಧವಾಗುತ್ತದೆ. ಹಾಗಾಗಕೂಡದು. ರಾಮನೇ ಮಾಡಿದರು, ಅದಕ್ಕೆ ಪ್ರಾಯಶ್ಚಿತ್ತ ಮಾಡಿದ್ದಾನೆ ಅಂತ ಆದಾಗ ಬ್ರಾಹ್ಮಣರನ್ನು ಕೊಲ್ಲುವುದು
ಅಥವಾ ಬ್ರಹ್ಮ ಸಂತಾನವನ್ನು ಕೊಲ್ಲುವುದು ಎಷ್ಟು ಹೀನ ಕರ್ಮ ಎಂಬಂತಹ ಶಾಸ್ತ್ರ ನಿರ್ದೇಶ ಉಂಟೋ ಅದಕ್ಕೆ ಮಾನ್ಯತೆ ಉಳಿಯುತ್ತದೆ ಎಂಬುದಕ್ಕೆ ಮರ್ತ್ಯಾವತಾರ ಸ್ವಿಹ ಮರ್ತ್ಯ ಶಿಕ್ಷಣ ಅವರು ಮರ್ತ್ಯರಾಗಿ ಅವತರಿಸಿದ್ದು ರಾಮ ಮರ್ತ್ಯರಿಗೆ ಮನುಜರಿಗೆ ಶಿಕ್ಷಣ ಕೊಡುವುದಕ್ಕೆ. ಆದ್ದರಿಂದ ಶಿಕ್ಷಣ ಕೊಡುವುದಕ್ಕೆ ಗುರು ಮಾಡಿದ ಕೃತ್ಯವನ್ನು ಇನ್ನು ಕಲಿತು ಮುಗಿಯದ ಶಿಷ್ಯ ಮಾಡುವ ಕೃತ್ಯವನ್ನು ಪರಸ್ಪರ ಹೋಲಿಸುವ ದುಸ್ಸಾಹಸ ಬೇಡ. ನೀವು ಶಂಕೆಗೊಳಗಾದದ್ದು ನಿಮಗೆ ದ್ರವ್ಯಾಪೇಕ್ಷೆಯಿಂದ, ಅದು ನೀವು ಬಂಧು ಹತ್ಯೆ ಮಾಡಿದ್ದೇ ತಪ್ಪು. ಅದಕ್ಕೆ ಈಗ ದೋಷ ಬಂತು ಅಂತ ಶಂಕೆ ಬಂತು. ಶಂಕೆ ಬಂದು ನಿವಾರಣೆ ಮಾಡುವುದಕ್ಕೆ ನೀವು ಅಶ್ವಮೇಧ ಕೈಗೊಂಡ್ರಿ. ಅದರಲ್ಲಿ ನೀವು ಮಾಡುವ ಹೋರಾಟದಲ್ಲಿ ಇನ್ನು ಅನೇಕ ಕ್ಷತ್ರಿಯ ಬಂಧುಗಳ ಹತ್ಯೆ ಆಗ್ತದೆ. ಅದು ಸರಿ ಅಂತ ಇದ್ರೆ ಈಗ ಅಶ್ವಮೇಧ ಕಟ್ಟಿದಾಗ ಮಗ ಸತ್ತಿದ್ದಾನೆ, ಪುತ್ರ ಶೋಕಾಗ್ನಿ ಎಂಬ ದಳ್ಳುರಿ ನಖಶಿಖ ಅಂತ ನನ್ನನ್ನು ಉರಿಸ್ತಾ ಉಂಟು. ಈಗ ಆ ಉರಿಯ ಶಮನಕ್ಕಾಗಿ ನಿನಗೆ ಹೊಡೆಯುವುದು ಹೇಗೆ ತಪ್ಪಾಗ್ತದೆ? ನಿಮಗೆ ದೋಷ ನಿವಾರಣೆಗೆ ಉಳಿದ ಕ್ಷತ್ರಿಯರಿಗೆ ಹೊಡೆಯಬಹುದು ಅಂತಾದ್ರೆ ಮಗ ಸತ್ತ ಸಾವಿನ ನಿವಾರಣೆಗೆ ದುಃಖ ನಿವಾರಣೆಗೆ ನಿನಗೆ ಹೊಡೆಯುವುದು ಸರಿಯಾಗ್ತದ? ಅಲ್ಲ, ಈ ಕಾಲಕ್ಕೆ ನೀನೀಗ ರಾಮಾಯಣ ಎಲ್ಲ ಹೇಳಿದ್ವಿ, ವಾಲ್ಮೀಕಿಗಳೆಲ್ಲ ಹೇಳಿದ್ವಿ. ಹೌದೌದು. ಈ ಕಾಲಕ್ಕೆ ಬಾದರಾಯಣರು ವೇದಜ್ಞರು ಹೌದಾ ಅಲ್ವಾ? ನನಗೆ ಬಾದರಾಯಣರಲ್ಲ, ರಾಮಾಯಣ ಈಗ ಬಾದರಾಯಣರು ರಾಮಾಯಣ ಬರ್ದಿದ್ದಾರೆ. ಅಲ್ಲ, ಬಾದರಾಯಣರ ಬಗ್ಗೆ ಗೊತ್ತಿಲ್ಲ. ಗೊತ್ತುಂಟು, ಬಾದರಾಯಣರು ರಾಮಾಯಣ ಬರ್ದಿದ್ದಾರೆ ಅಂತ ಪ್ರಶ್ನೆ. ನೇರ ಬರೆಯದೇ ಇದ್ರು ಅವರಿಗೆ ಯಾರಲ್ಲಿ ಯಾವುದನ್ನು ಹೇಳಬೇಕು ಎನ್ನುವಂತಹ ಒಂದು ಬುದ್ಧಿ ಇರ್ಲಿಕ್ಕಿಲ್ವಾ? ಈಗ ಬ್ರಹ್ಮ ಬಂದು ವಾಲ್ಮೀಕಿಗಳಿಗೆ ಹೇಳಿದ್ದು ಅಂತರ್ದೃಷ್ಟಿಯಲ್ಲಿ ನೀನು ಕಂಡ ಅಷ್ಟೂ ರಾಮವೃತ್ತ ಅಂತ ಸತ್ಯವಾಗುತ್ತದೆ ಎಂಬ ಮಾತು ಸತ್ಯವೂ ಸುಳ್ಳು? ನಾನು ಕೇಳಿದ್ದ ಕೇಳು. ಈಗ ಬಾದರಾಯಣರಂತಹ ವೇದಜ್ಞರು ಬಾದರಾಯಣರ ವೇದಜ್ಞತೆಯನ್ನು ಒಪ್ಪಬೇಕಾದ ಅನಿವಾರ್ಯತೆ ನೀಲಧ್ವಜನಿಗೆ ಮಾಹಿಷ್ಮತಿಯಲ್ಲಿ ಇಲ್ಲ. ನಿನಗೆ ಯಾವುದು ಒಪ್ಪಬೇಕಾದ ಅನಿವಾರ್ಯತೆ ಮಾತ್ರ ಅಲ್ಲ, ನಿಮಗೆ ನೀನು ಒಪ್ಪುವುದು ಬಿಡುವುದು ಅಶ್ವಮೇಧದ ವಿಧಿ ಅಲ್ಲ. ಅಶ್ವಮೇಧದ ವಿಧಿ ಅಲ್ಲ. ಕಾರಣ ಹೇಳಿ ಕಪ್ಪ ಕೊಡಿದ್ದ ಬಾಯಿಗೆ ಬಾರದೆ ಯಾರು ಮಾತಾಡುವುದಿಲ್ಲ. ಅಲ್ಲ, ಬಾಯಿಗೆ ಬಾರ ಬಂದೇ ಮಾತಾಡುವುದಿಲ್ಲ. ಬಾಯಿಗೆ ಬಂದದ್ದು ಉಗುಳು ಹೌದು, ಬಾಯಿಗೆ ಬಂದದ್ದು ಉಗುಳು ಹೌದು. ಅದನ್ನು ಉಗುಳಬೇಕು, ಅದನ್ನು ಮಾತಾಗಿಸುವುದಕ್ಕಾಗುವುದಿಲ್ಲ. ಈ ಕಾಲದಲ್ಲಿ ಧರ್ಮರಾಯನಂತಹ ನೀತಿಜ್ಞರಲ್ಲಿ ಕೃಷ್ಣನಾದರೂ ಧರ್ಮ ಸೂಕ್ಷ್ಮದ ಬಗ್ಗೆ ಪ್ರಶ್ನೆ ಇದ್ದಾನೆ. ಆಗಲಿ, ಧರ್ಮ ಸೂಕ್ಷ್ಮದ ಬಗ್ಗೆ ಅವಲೋಕನ ಮಾಡ್ತಾನೆ. ಅವರ ಬಗ್ಗೆ ಮಾಹಿಷ್ಮತಿಯಲ್ಲಿ ಕೂತ ತುಂಡರಸನಾದಂತಹ ನೀನು ಏನೋ ಬಾದರಾಯಣರ ಧರ್ಮಜ್ಞನಾದಂತಹ ಧರ್ಮರಾಯನ ಬಗ್ಗೆ ಏನು ಗೊತ್ತಿದೆ ನಿನಗೆ? ತುಂಡು ರಾಜ್ಯವು ಇರಲಿಲ್ವಲ್ಲ, ಪಾಂಡಿತ್ಯದ ಮೂಲಕವಾಗಿ ಮಾಡಿ ನಿನ್ನದ್ದೇ ದೊಡ್ಡದು ಅಂತ. ಮಾಹಿಷ್ಮತಿ ಎನ್ನುವುದು ಪ್ರಸ್ಫುಟವಾಗಿ ಈಗ ವಿಳಾಸಕ್ಕೆ ಸಿಕ್ಕಿದ್ದೆ ಪಾಂಡವರ ಅಶ್ವಮೇಧದ ಕುದುರೆ ತುಳಿದು. ಇಲ್ಲದೇ ಇದ್ರೆ ನಿನ್ನ ವಿಳಾಸ ಅರ್ಜುನ ಮಾಹಿಷ್ಮತಿ ಹೆಸರು ಮೊದಲು ಬಂದಿತ್ತು ವೀರ್ಯದ ಕಾಲದಲ್ಲಿ. ಆಮೇಲೆ ಯಾವನಾಗಿದ್ದಾನೆ ಹೋಗಿದ್ದಾನೆ ಅಂತಲೇ ಇಲ್ಲ. ಎದುರಾದಂತಹ ಅಶ್ವವನ್ನು ಬಂಧಿಸಿ ಧರ್ಮಸಮ್ಮತವಾಗಿ ಪ್ರಶ್ನೆಗೊಳ್ಳುವಾಗ ಎಂತದು ಧರ್ಮ? ಏನು ಧರ್ಮ? ಅದನ್ನೇ ಹೇಳ್ತಾ ಇರುವುದು. ಇಲ್ಲದಿದ್ರೆ ಉತ್ತರ ನಿನಗೆ ಆಗದಿದ್ರೆ ಉತ್ತರ ನ್ಯಾಯಯುತವಾಗಿ ಬರುವಂತೆ ಉತ್ತರ ಹೇಳುವ ಚತುರಮತಿಗಳನ್ನು ಬೆಂಗಾವಲಿಗೆ ಕಳಿಸುವುದಕ್ಕೆ ಹೇಳು. ನಿನಗೆ ಹೇಳುವ ದಿಗ್ದರ್ಶನದಲ್ಲಿ ಹೊರಟಿರುವಂತಹ ನಮ್ಮ ಅಶ್ವಮೇಧದ ವಿಧಿ. ನೀನೊಬ್ಬ ಪ್ರಶ್ನೆ ಕೇಳಿ ನೀನೊಬ್ಬ ಪಂಡಿತ. ಕೃಷ್ಣನ ಉದ್ದೇಶದಂತೆ ಹೊರಟದ್ರಲ್ಲಿ ಮಗ ಸತ್ತದ್ದು ಹೇಗೆ? ನಿನ್ನ ಮಗ ಸತ್ತದ್ದು ಹೇಗೆ ಅಂತ ಕಾಲಿಗೆರಗಿ ಮನ್ನಿಸು. ಬಾಲಬುದ್ಧಿಯ ಮೂಲಕವಾಗಿ ಕುದುರೆಯನ್ನು ಕಟ್ಟಿ ಪಡೆಯೊಡನೆ ಕೊಳಗಾಲವನ್ನು ನಡೆಸುವುದಕ್ಕೆ ಮುಂದಾದಂತಹ ನಿನ್ನ ಮಗ ಒಂದು ತೆರೆದಾದಂತಹ ಮರವನ್ನು ಒಪ್ಪುವುದಕ್ಕೆ ಸಿದ್ಧನಾಗಿ ಸತ್ತಿದ್ದಾರೆ. ಸುಮ್ಮನೆ ಸತ್ತದಲ್ಲವ. ಅದೇ ಹೌದಾದರೆ ಕೃಷ್ಣ ವಚನವನ್ನು ಧಿಕ್ಕರಿಸಿ ಅಪನಂಬಿಕೆಯಿಂದ ಕಂಡದ್ದರಿಂದ ಕುರುಧಾರಿಣಿಯಲ್ಲಿ ಅಂಗುಲ ಮೇಲೆ ಭೂಮಿಯಿಂದ ಸಂಚರಿಸ್ತಾ ಇದ್ದ ಧರ್ಮರಾಯನ ರಥ ಯಾವಾಗ ಭೂಮಿಗೆ ತಾಗಿದ ಜೊತೆಗಿದ್ದ ಕೃಷ್ಣನನ್ನು ಪರಿಪೂರ್ಣವಾಗಿ ಧರ್ಮಜನನ್ನು ಒಳಗೊಂಡಂತೆ ಪಾಂಡವರು ನಂಬಲಿಲ್ಲ ಎಂಬುದಕ್ಕೆ
ಹೇಳುವುದಕ್ಕೆ ಕಾಣಬಲ್ಲ ವಿವೇಕಗಳಿಗೆ ಅದು ಆಧಾರ ಸಾಕಾಗುತ್ತದೆ. ಆದ್ದರಿಂದಲೇ ಈಗ ನಾನು ಕಾಲ ಬಂದದ್ದರಿಂದ ಮಗನನ್ನು ಕಾಲ ಬಂದದ್ದರಿಂದ ಮಗನನ್ನು ಕಳ್ಕೊಂಡದ್ದು ಹೌದಾದರೆ ಕುರುದಾರಿಣಿಯಲ್ಲಿ ಸತ್ತವರು ಕಾಲ ಬಂದೇ ಕಳ್ಕೊಂಡದ್ದು. ಅದಕ್ಕೆ ನಾನು ಕಪ್ಪ ಕೊಡ್ಲಿಕ್ಕಿಲ್ಲ. ನಿಮಗೀಗ ಒದಗಿದ ಸ್ಥಿತಿಯೂ ಕೂಡ ಕಾಲದಿಂದಲೇ ಬಂದದ್ದು. ಅದಕ್ಕೆ ನಾನು ಮರಗಬೇಕಾಗಿಲ್ಲ. ಅಲ್ಲ, ನೀನು ಅದನ್ನೂ ಹೇಳುವುದು ಇದನ್ನೂ ಹೇಳುವುದು ಒಟ್ಟಿಗೆ ಆದ್ರೆ ಕಷ್ಟ ಆಗುದು. ನಿನಗೆ ಕಷ್ಟ ಆಯ್ತು. ಅಲ್ಲ, ನೀನೇ ಹೇಳಿದಿ ಧರ್ಮರಾಯ ಕೃಷ್ಣನ ಮಾತನ್ನು ಒಪ್ಪದೇ ಇದ್ದದ್ದರಿಂದ ಮೇಲೆ ಹೋಗುತ್ತಿದ್ದಂತಹ ರಥ ನೆಲ ಕಚ್ಚಿದೆ. ಅಲ್ಲದಿದ್ರೆ ಬೇರೆ ಕಾರಣ ಹೇಳು. ಅಲ್ಲ, ಈಗ ಕೃಷ್ಣನನ್ನು ನೀನು ಒಪ್ಪುತ್ತೀಯಾ? ವಾಕ್ಯದಲ್ಲಿ ಒಪ್ಪಿದೀಯ. ಈಗ ಅದನ್ನು ನಾನು ಒಪ್ಪಿದ್ರು ಒಪ್ಪದಿದ್ರು ನಾನು ಹೇಳುವುದಕ್ಕೆ ಇದು ಸ್ಥಳ ಅಲ್ಲ. ಆದರೆ ರಥ ನೆಲಕ್ಕೆ ಕಚ್ಚಿದೆ ಅಂತ ಇಂತದಕ್ಕೆ ಹೇಳಿದ್ದು. ಈಗ ನಾನು ಕಟ್ಟಿದ ಅಶ್ವಮೇಧ ದೀಕ್ಷಿತ ಧರ್ಮ ಪತಿತನಿದ್ದಾನೆ ಎಂಬುದಕ್ಕೆ ದೃಷ್ಟಾಂತ ಹೇಳಿದ್ದು. ಪತಿತನಲ್ಲ ಎನ್ನುವುದನ್ನು ತೋರಿಸುವುದಕ್ಕೆ ಅದೇ ಕೃಷ್ಣ ನಮ್ಮ ಒಟ್ಟಿಗೆ ಇದ್ದಾನೆ ಅಂತ ಇದನ್ನು ಹೇಳಿದ್ದು. ಈಗ ಅದು ಕೆಳಗಿಳಿದ ಹೇಗೆ ಎಂಬುದಕ್ಕೆ ಬೇರೆ ಕಾರಣ ಹೇಳುವಂತ ಕೃಷ್ಣ ಹೇಳ್ತಾನೆ ಉತ್ತರ. ಕೃಷ್ಣನನ್ನು ಕಳಿಸು. ಮತ್ತೆ ನೀನು ಬಂದದ್ದು ಯಾಕೆ? ಕೃಷ್ಣನನ್ನು ನೋಡಬೇಕು ಅಂತ ಇದ್ರೆ ಈ ಪಾರ್ಥನನ್ನು ದಾಟಿ ಆಗಬೇಕು. ನನಗೆ ಕೃಷ್ಣ ಅಂತ ಹೇಳಿ ಅಂಗಡಿಯಲ್ಲಿ ಸಿಗುವ ಸತ್ತಲ್ಲ ಅದು. ನನಗೆ ನೀನು ಅಂಗಡಿಗೆ ತಂದು ಇಡ್ತಿ ಗೊತ್ತುಂಟು. ಆದರೆ ನೀನು ಅಂಗಡಿಗಿಟ್ಟ ಕೃಷ್ಣ ನನಗೆ ಬೇಡ. ಇಲ್ಲಿ ಉರಿಯಲ್ಲಿದ್ದಾನೆ ಕೃಷ್ಣ, ನಮ್ಮ ಜೊತೆಯಲ್ಲಿದ್ದ ಬಲದಲ್ಲಿ ನೀನು ಮಣಿಯದ ಹೊರತಾಡಿ ಇಲ್ಲಿಂದ ತುಂಡು ಭೂಮಿಯೋ ಬಿಂದು ವರಹವೋ ನಿನಗೆ ಸಿಕ್ಕುವುದಕ್ಕಿಲ್ಲ. ನೋಡುವ, ಒಂದು ಪ್ರತೀತಿ ಉಂಟು, ಹೆಂಡತಿ ಗಂಡ ಅಂತ ನೀಲಧ್ವಜ ಹೊರಗೆಲ್ಲ ಸುದ್ದಿ ಉಂಟು. ಊರಿಗೆ ಹೆಂಡತಿ ಮಾಡಿದ ನೀನಲ್ಲ ಹೇಳಬೇಕು. ಪರಿಗಾರವು ಸಿಗದು ಗಿಲ್ತ ತರಳಿ ಜಾಣ್ಮನು ಅಗ್ನಿದೇವನ ಸ್ಮರಿಸಲ ಕೆಣದಿ ಸೋಲಿ ಪರಿಗಾರ ಸಾಂದರ್ಭಿಕವಾಗಿ ಸಿಕ್ಕಿದ ದಿವ್ಯ ಪ್ರಾಪ್ತಿಗಳ ಬಲದಿಂದ ಎದುರಾದ ಸಮರ ಕಣದಲ್ಲಿ ತಾನು ವಿಜೃಂಭಿಸ್ತೇನೆ ಎಂಬ ಆತ್ಮವಿಶ್ವಾಸದಿಂದ ಪಾರ್ಥ ಮುನ್ನಡೆಯುತ್ತಾ ಇದ್ದಾನೆ. ಕಾಳಗದಲ್ಲಿ ಒಂದು ಹಂತದಲ್ಲಿ ನನ್ನ ಕೈಯೂ ಮೇಲಾಯಿತು. ಈಗ ಕೈ ಸೋಲಾಗುತ್ತದೆ ಅಂತ ಪೂರ್ವ ಸೂಚನೆ ಸಿಕ್ಕಿದಾಗ ನಾವು ಸೋಲುವ ಸನ್ನಿವೇಶ ಸೃಷ್ಟಿಯಾಗುವ ಮೊದಲ ಸೂಚನೆ ಒಳ್ಳೆ ಕ್ಷತ್ರಿಯನಿಗೆ ಅವನಿಗೆ ಗೊತ್ತಾಗಬೇಕು. ರಥವನ್ನು ತಿರುಗಿಸಿದ್ದಕ್ಕೆ, ಪರಿಭವ ಬಾರದಂತೆ ಸಂರಕ್ಷಣೆ ಮಾಡುವುದಕ್ಕೆ ಬಗೆ ಹೇಗೆ ಅಂತ ಯೋಚಿಸ್ತಾ ಯುದ್ಧರಂಗದಿಂದ ಕ್ಷಣಕಾಲ ವಿದೂರನಾದದ್ದು. ಹೌದಲ್ಲ, ಸರ್ವಭಕ್ಷಕನೊಬ್ಬ ನಮಗೆ ಮನೆಯಳಿಯನಾಗಿರುವಾಗ ನಮಗೆ ಚಿಂತೆಯೋ ಅಷ್ಟೇ. ಅಗ್ರಭಾಗದಲ್ಲಿ ಉರಿಯುವುದನ್ನು ನೋಡ್ಲಿಕ್ಕಿಲ್ಲ, ಭಸ್ಮ ಸಿಕ್ಕಬೇಕವರಿಗೆ. ವೈಶ್ವಾನರ ದೇವ ಅನುಗ್ರಹಿಸುವ. ಭಕ್ತಿಯಿಂದಲೇ ಸಕಾಲದಲ್ಲಿ ಸ್ಮರಿಸಿಕೊಂಡಿದ್ದೇನೆ ಅಂತ ವಿಶ್ವಾಸದಲ್ಲಿದ್ದೇನೆ. ಚಿಂತೆ ಎನ್ನುವಂತಹ ಕಾರ್ಮೋಡವು ನಿನ್ನ ಮುಖದ ಮೇಲೆ ಕಾಣಿಸ್ತಾ ಇದೆ. ಯಾಕೆ? ಆ ಕಾರಣದಿಂದಾಗಿ ನಿನ್ನ ಎತ್ತರವಾದಂತಹ ಕರೆಗೆ ಉತ್ತರವಾಗಿ ಅಗ್ನಿದೇವ ಬಂದು ನಿಂತವನಿದ್ದೇನೆ. ಏನಾಗಬೇಕು? ಸಂಬಂಧದಿಂದ
ಪೇಳಲೆಂತು ಎಲ್ಲ ವಿಧಿಯ ಅಗ್ನಿದೇವಾಯ ಪೇಳಲೆಂತು ಎಲ್ಲ ವಿಧಿಯ ಅಗ್ನಿದೇವಾಯ ಪಾರ್ಥಪಾಳಯದಲ್ಲಿ ರಣವಾದೀದು ಬಾಲಮ ಪ್ರವೀರ ನಲಿದ ಅಗ್ನಿದೇವ ನನಗೆ ಸೋಲು ರಣದೊಳಾಯ್ತು ಸಲಗೋ ಅಗ್ನಿದೇವ ಏನೋ ಎನ್ನ ವಿಧಿಯ ಅಗ್ನಿದೇವ ಸಂಬಂಧದಲ್ಲಿ ಅಳಿಯನೆ, ಆದರೆ ಸಾಮಾನ್ಯತೆಯಲ್ಲಿ ಯಾವ ಲೋಪದೋಷವೂ ಇಲ್ಲ. ನಮಗೊಂದು ಸಂಬಂಧ ಆಯಿತು ಎಂಬುದರಿಂದ ವಿಶ್ವವ್ಯಾಪಕವಾದ ಬ್ರಹ್ಮಾಂಡ ವ್ಯಾಪಕವಾದ ಒಂದು ಸತ್ವವನ್ನು ಕೀಳಾಗಿ ಕಾಣುವುದಕ್ಕಿಲ್ಲ. ಪಾಂಡವಾನುಜನಾದಂತಹ ಪಾರ್ಥನೇ ಬೆಂಗಾವಲಿಗೆ ಬಂದ ಪಾಂಡವಾಶ್ವಮೇಧದ ತುರಗ ಕಟ್ಟಿ ಮಗನನ್ನು ಕಳೆದುಕೊಂಡು ನಡೆಸಿದ ಕಾದಾಟದಲ್ಲಿ ಪರಿಭವವೇ ಶಾಶ್ವತವಾಗುವಂತಹ ಸುಳುಹು ಸಿಕ್ಕ ಕಾಲದಲ್ಲಿ ಗೆಲುವಿಗಾಗಿ ಕತ್ತಲೆಯಲ್ಲಿ ಬೆಳಕುವಾಗಬೇಕು, ಎದುರಾಳಿಗಳಿಗೆ ಉರಿಯು ಹುಟ್ಟಬೇಕು. ಬೆಳಕು ಬೀಳ್ತಾ ಉರಿಸುವುದಕ್ಕೆ ಯಾರು ಅಂತ ಯೋಚಿಸುವಾಗ ಸರ್ವಭಕ್ಷಕನಾದಂತಹ ನನ್ನ ಅಳಿಯನನ್ನು ನೆನಪಿಸಿಕೊಂಡೆ. ನನಗೆ ಅಳಿಯ ಮನ ಮಾಡಿದರೆ ಯಾರನ್ನು ಅಳಿಸುವ. ಆದ್ದರಿಂದ ಶತ್ರುಪಾಳಯವನ್ನು ಅಳಿಸಬೇಕು, ನನ್ನ ಕೀರ್ತಿಯನ್ನು ಉಳಿಸಬೇಕು, ವಂಶ ಗೌರವವನ್ನು ಬೆಳೆಸಬೇಕು. ಇಲ್ಲಿಯವರೆಗೆ ಮುಂದುವರಿದೆ ಎನ್ನಾದ ಮೇಲೆ ನೀನು ಚಿಂತಿಸುವಂತಹ ಅಗತ್ಯವಿಲ್ಲ. ನಮಗೆ ಯಾವುದಾದರೂ ಪ್ರಸಂಗವಾಗಬೇಕು, ಪ್ರಕೃಷ್ಟ ಸಂಘವಾಗಬೇಕು, ದುಷ್ಟ ಸಂಘವಾಗಕೂಡದು, ವಿನಾಶದ ಸಂಘವಾಗಕೂಡದು. ಮೊದಲೇ ಇದ್ದ ಸಂಘ ನಮ್ಮದಲ್ವ, ಅದನ್ನು ಒಂದು ಮರ್ಯಾದೆಯಿಂದ ವಿಸ್ತರಿಸಿದ್ರೆ ಒಂದು ಪ್ರಸಂಗ ಒಳ್ಳೆದಾಗಿತ್ತು. ಈ ಬಗ್ಗೆ ಯೋಚಿಸಬೇಕಾದಂತಹ ಅಗತ್ಯವಿಲ್ಲ. ಮುಂದಾಗಿ ಬರುವಂತಹ ಪ್ರತಿಯೊಬ್ಬರನ್ನು ಕರ್ಪೂರರಾಗಿಸ್ತೇನೆ. ಯಾವ ಲವಲೇಶವನ್ನು ಉಳಿಸಲಾರೆ ಬಿಡು ಚಿಂತೆ. ಯಾರಾದ್ರೂ ಕರ್ಪೂರ ಆದ್ರು ಬೇಡ, ನೀರೇ ಆದ್ರು ನೀವು ಒಡವಾಗ್ನಿ ಆಗಬೇಕು. ಖಂಡಿತವಾಗಿ ನಿರೀಕ್ಷೆ ಇರ್ತೇನೆ. ನನ್ನ ಸೇವೆಯನ್ನೆಲ್ಲ ಆಹುತಿಗೊಳ್ಳುತ್ತಾ ಇದ್ದಾನೆ.
ದಗದಗನೆ ಆಜ್ಯಾಹುತಿಯಿಂದ ಜಾಜ್ವಲ್ಯಮಾನವಾಗಿ ಪ್ರಜ್ವಲಿಸುವಂತಹ ಅಗ್ನಿಯ ಕೆನ್ನಾಲಿಗೆಗಳು ಚಟನೆ ಚಿಟಿಲೆಂದು ಉರಿಯುತ್ತಾ ನನ್ನ ಸೇನೆಯನ್ನು ಭಸ್ಮೀಭೂತಗೊಳಿಸುತ್ತಾ ಇದೆ. ಅಂದಿನ ಕಾಲದಲ್ಲಿ ರಾಘವನು ಸಮುದ್ರ ಗರ್ಭಕ್ಕೆ ಬಾಣವನ್ನು ಬಿಟ್ಟಾಗ ಜೀವಾಡಿಗಳೆಲ್ಲ ನಲುಗಿ ಹೋದವಂತೆ. ಅಂತಹ ಒಂದು ಜೀವಂತ ಸನ್ನಿವೇಶ ಇಲ್ಲಿ ಸೃಷ್ಟಿಯಾಗಿದೆ. ಹಾಗಾದರೆ ಇದಕ್ಕೆ ಮುಖ್ಯ ಕಾರಣ ಏನು ಕೇಳಿದರೆ ನಮಗೆ ಅರ್ಥ ಆಗ್ತದೆ. ನೀಲಧ್ವಜನ ಮಗಳಾದ ಸ್ವಾಹಾದೇವಿಯ ಗಂಡ ಅಗ್ನಿದೇವ. ಬಹುಶಃ ಸೋತ ನೀಲಧ್ವಜ ಅಗ್ನಿಯಲ್ಲಿ ಮೊರೆಯಿಟ್ಟು ಸಹಾಯ ಕೇಳಿದ್ದಾನೆ ಅಂತ ಕಾಣುತ್ತದೆ. ದೇವತೆಗಳಿಗೊಂದು ಅಭ್ಯಾಸ ಉಂಟು, ಮೊದಲು ಯಾರು ದೂರು ಕೊಡ್ತಾರೆ ಅವರೊಟ್ಟಿಗೆ ಅವರು ಸೇರಿಕೊಳ್ಳುವುದು. ಅದು ಈ ದೊಡ್ಡವರಿಗೆಲ್ಲ ಒಂದು ಲಕ್ಷಣ. ಅದು ಮೊದಲು ಯಾರು ಕೊಟ್ಟರು ದೂರ ಅವರೊಟ್ಟಿಗೆ ಅವರು, ಮತ್ತೆ ವಿಮರ್ಶೆ ಇಲ್ಲ. ಹಾಗೆ ಅಂತ ವಿಮರ್ಶೆ ಪೂರ್ತಿ ಇಲ್ಲ ಅಂತಲ್ಲ. ಈಗ ನಾನು ಪ್ರಸನ್ನೀಕರಿಸ್ತೇನೆ, ನೋಡಿ ಅವರು ಏನಾಗ್ತಾರೆ ಅಂತ. ಕೈ ಮುಗಿದು ಅಗ್ನಿದೇವರ ಸ್ತೋತ್ರ ಮಾಡ್ತೇನೆ. ಜಯ ಜಯ ಸ್ತುತಿಗೆ ತಾನು ಹೀಗೆ ಸುಟ್ರೆ ಮೊದಲೇ ಉರಿ ಹೆಚ್ಚುಂಟು ಸ್ವಾಮಿ. ನಿನ್ನ ಉರಿಯಿಂದ ಯಾರಾದ್ರೂ ಉಳಿದಾರ ಹೇಳು. ಸ್ವಲ್ಪ ಸಮಾಧಾನ ಮಾಡು, ಯಥಾರ್ಥವಾಗಿ ಹೇಳಬೇಕು ಅಂತಾದ್ರೆ ಅದೊಂದೊಂದು ಹೇಳು ಸ್ವಾಮಿ. ಯಥಾರ್ಥ. ನನ್ನ ಮೂಲ ಉದ್ದೇಶ ನಿನ್ನ ಸೇನೆಯನ್ನು ಸುಡಬೇಕು ಅಂತ ಅಲ್ಲ. ಆದ್ರೆ ಉದ್ದೇಶ ಯಾವುದಾದ್ರೂ ಸುಟ್ಟದ್ದು ನನ್ನ ಸೇನೆಯಲ್ವ? ನನ್ನ ಮಾವನಿಗೆ ಕಷ್ಟ ಬಂದ ಕಾರಣದಿಂದಾಗಿ ಅವರು ಬಂದು ನನ್ನಲ್ಲಿ ದೂರಿದ್ದ ಕಾರಣ ಈ ಕೆಲಸವನ್ನು ನಾನು ಮಾಡಬೇಕಾಗಿ ಬಂತು ಸ್ವಾಮಿ. ಈಗ ಮಾವನಿಗೆ ಕಷ್ಟ ಬಂದ್ರೆ ಅಳಿಯ ಸಹಕರಿಸಬೇಕು, ಹೌದಾ? ಹೌದು. ಅಳಿಯನಿಗೆ ಕಷ್ಟ ಬಂದ್ರೆ ಮಾವ ಸಹಕರಿಸಬೇಕು. ನೀವು ಯಾರು ನನಗೆ? ನೀನು ನನಗಿಂತ ದೂರದವನಲ್ಲ, ನನ್ನ ಆತ್ಮೀಯನೇ ನೀನು. ಈಗ ನಮಗೆ ಒಂದು ಸಂಬಂಧವಾ? ಯಾರಿಗೆ? ನಮಗೆ ಒಂದು ಅಲ್ಲ. ಈಗ ನಿಮ್ಮ ಮಗಳಾದಂತಹ ದ್ರೌಪದಿ ಅಗ್ನಿ ಸಂಭವೆ ನಮ್ಮ ಹೆಂಡತಿ. ಖಂಡಿತ. ಆ ಕಾರಣದಿಂದ ನೀವು ಮಾವ, ನಾನು ಅಳಿಯ. ಒಂದು ಕಾಲದಲ್ಲಿ ನಿಮಗೆ ಅಜೀರ್ಣ ಬಂದ ಹೊತ್ತಿನಲ್ಲಿ ಪರಿಹಾರ ಮಾಡಿದ್ಯಾರು? ಹೌದಾ? ನಿಮಗೆ ದೇವೇಂದ್ರ ಏನಾಗಬೇಕು? ನನಗೆ ಯಜಮಾನ. ಮತ್ತೆ ಯಮ ನಮ್ಮಂತೆ ಅಧಿಪತಿ ಆಗಿದ್ದವು. ವಾಯು ಅವನು ಅಷ್ಟೇ. ಅಶ್ವಿನಿ ದೇವತೆಗಳು ಎಲ್ಲರೂ ನಮ್ಮ ಸೇನೆಯಲ್ಲಿರುವ. ನಾವೆಲ್ಲ ಅವರಿಗೆ ಹುಟ್ಟಿದ್ದಲ್ವ ಸ್ವಾಮಿ? ಈಗ ನಿಮ್ಮ ಒಟ್ಟಿಗೆ ಕೂತ್ಕೊಳ್ಳುವರೇ ನಮ್ಮ ಅಪ್ಪಂದಿರು ಅಂತ ಆಗುವಾಗ ನೀವು ಒಟ್ಟಿಗೆ ಕೂತವರಿಗೆ ಕಲ್ಲು ಬಿಸಾಡುದ? ಇದೆಲ್ಲ ಸರಿಯಾ? ನಿನ್ನ ಮಾತನ್ನು ನಾನು ಒಪ್ಪಿಕೊಳ್ಳುತ್ತೇನೆ. ಅದಕ್ಕೆ ಒಪ್ಪಿದ್ದ. ನೀನು ಹೇಳಿದಂತೆ ನಾನೀಗ ನಿನಗೆ ಉಪಕಾರ ಆಗಿದ್ದೇನೆ. ಮತ್ತೆ ಈಗ ನಿನ್ನ ಮುಂದೆ ನಿಂತವ ಯಾರು? ಅಗ್ನಿದೇವ. ನಾನೀಗ ನೀನು ಸುಡುಬೋಯಿತು, ಸುಟ್ಟಿದ್ದೇನೆ ಮತ್ತೆ ಅದು ಸುಟ್ಟಿಲ್ಲ. ಪರಿಹಾರ. ಮತ್ತೆ ಇನ್ನೊಂದು ಹೇಳಬೇಕು ಅಂತಾದ್ರೆ ನನ್ನ ಕೈಯಲ್ಲಿರುವ ಗಾಂಡೀವ ಯಾರು ಕೊಟ್ಟದ್ದು? ಅದು ನಾನೇ ಕೊಟ್ಟದ್ದು. ಹೌದಾ? ನನ್ನಲ್ಲಿರುವ ರಥ ಯಾರು ಕೊಟ್ಟದ್ದು? ನಾನೇ ಕೊಟ್ಟದ್ದು. ಅಲ್ಲ, ಅವನಿಗೆ ಕೇಳಿದ್ರೆ ಹೇಳಿ, ಅವನು ಕುರುಕ್ಷೇತ್ರ ಮುಗಿಯುವಾಗ ಅದು ಹೋಗಿದೆ ಅಂತ ಅವನಲ್ಲಿ ಇದ್ದೀತು. ಈಗ ಎಲ್ಲವನ್ನ ಅರಿತವನಲ್ವ ನೀನು? ಈಗ ನನ್ನನ್ನು ಮುಂಚಿತವಾಗಿ ಸ್ತುತಿ ಮಾಡಿದವ ಯಾರು? ನೀಲಧ್ವಜ. ಅವನಿಗಿಂತ ಮುಂಚಿತವಾಗಿ ನೀನು ನನ್ನ ಸ್ತುತಿ ಮಾಡಿದೆ ಅಂತ ನಿನಗೆ ನಾನು ಉಪಕಾರ ಆಗ್ತಿರ್ಲಿಲ್ವಾ? ಈಗ ಹೇಳಿದ್ದಲ್ವ? ಈಗ ನೀನು ಕೆಳಗಿನವ ಅಂತಾಗ್ಲಿಲ್ವಾ? ನನಗೆ ಪಕ್ಕ ಅದು ನೆನಪಾಗ್ಲಿಲ್ಲ. ಅವನಿಗೆ ಒಂದು ಬಲ ಉಂಟು ಅಂತ ಮೊದಲೇ ನೆನಪಾಗ್ತಿದ್ರೆ ನಿಮ್ಮನ್ನು ಮೊದಲು ನಾನು ಒಪ್ಪಿಸಿ ಹಾಗೆ ಹೇಳುದು. ಇಲ್ಲಿಯೂ ನಿನ್ನದೇ ತಪ್ಪು ಕಾಣುತ್ತದೆ. ಹಾಗಂತ ನೀನು ಬೇಸರಿಸಬೇಕಾದದ್ದಿಲ್ಲ. ಈ ಹೊತ್ತಿಗೆ ತಪ್ಪು ನನ್ನದೇ. ತಪ್ಪು ನಿನ್ನದೇ. ನಿಮಗೆ ಸಮಾಧಾನ ಆಯ್ತಲ್ಲ? ಯಾರಿಗೆ? ಪ್ರಸನ್ನನಾಗುತ್ತ ಕ್ಷಿತಿಪನನು ಕರೆದಿಲ್ದ ಸಂಗರವು ಬೇಡ ಮಾಡು ಸಂತಿಯ ಕೃಷ್ಣ ಸಖನುಡನಿ ಮಾಡು ಸಂಧಿಯ ಕೃಷ್ಣ ಸಖನುಡನಿ ಎನ್ನುತ್ತ ಸಂತೈಸಿದನು ಈರ್ವರ ಮಾವ ಭಕ್ತರ ಚಿಂತೆಯನ್ನು ನಮ್ಮನ್ನು ಸ್ತುತಿಸಿದಾಕ್ಷಣ
ಸ್ಥಾನದಲ್ಲಿ ಹೋಗಿ ಅವರನ್ನು ರಕ್ಷಣೆ ಮಾಡಬೇಕಾದದ್ದು ನಮ್ಮ ಕರ್ತವ್ಯ. ಅದಕ್ಕೆ ಆ ಕಾರಣದಿಂದಾಗಿ ನೀವು ಸ್ತುತಿಸಿದಾಕ್ಷಣ ನಿಮ್ಮ ಬಳಿಗೆ ಬಂದು ಸರಿ ನಿಮ್ಮ ಹೇಳಿದಂತಹ ಕಾರ್ಯವನ್ನು ನಾನು ನೆರವೇರಿಸಿಕೊಟ್ಟವನಿದ್ದೇನೆ. ಸರಿ. ಆದರೆ ಈ ಕಾಲಕ್ಕೆ ಅರ್ಜುನನು ನನ್ನನ್ನು ಸ್ತುತಿಸಿದವನಿದ್ದಾನೆ. ಆ ಕಾರಣದಿಂದಾಗಿ ಅವನಿಗೆ ಅಲ್ಲ, ಅವ ಸ್ತುತಿಸಿದ್ರೆ ದೊಡ್ಡ ಸಂಗತಿ ಇಲ್ಲ. ಯಾಕಿಲ್ಲ ಅಂದ್ರೆ ಯಾಕೆ ನಾವು ಇವರ ಸಮಸ್ಯೆ ಹೇಳಿದಾಗ ರಾಮಾಯಣದ ಉತ್ತರ ಕೊಡುವುದು. ಕೋಟಿ ಶಿವಾಲಯ ಸ್ಥಾಪನೆ ಮಾಡಿ ಅಖಂಡ ಶಿವಭಕ್ತನಾಗಿ ಸಾಮಗಾನದಿಂದ ಶಿವನನ್ನು ಸಂಪ್ರೀತನಾಗಿಸಿದ ರಾವಣನಿಗೂ ರಾಮ ಕೊಲ್ಲಿಕ್ಕೆ ಹೊರಟಾಗ ಶಿವ ಅನುಗ್ರಹ ಆಗಲಿಲ್ಲ. ರಾವಣ ಶಿವಭಕ್ತನೇ, ಆ ಕಾಲದಲ್ಲಿ ಆಗಲಿಲ್ಲ ಅಂತ ಉತ್ತರ ಹೇಳಿದ್ರೆ ಸಾಕು. ಅವನಿಗೆ ರಾಮಾಯಣ ಇಷ್ಟ. ರಾಮಾಯಣದ ಉದಾಹರಣೆ ಹೇಳಿದ್ರೆ ಬೇಗ ಒಪ್ಪುತ್ತೆ, ಅವನಿಗೆ ರಾಮನ ಉದಾಹರಣೆ ಎಲ್ಲ ಆಗ್ತದೆ. ಹಾಗೆ ಹೇಳಿದ್ರೆ ಬೇಗ ಒಪ್ತೀಯ. ಇದು ಮಹಾಭಾರತ ಅಂತ ಹೇಳಿ ಸ್ವಾಮಿ. ಅದು ನನಗೆ ಗೊತ್ತಿಲ್ಲ. ಮಹಾ ಅಂದ್ರೆ ಎಂತದ್ದು ಅಂತಲೂ ಗೊತ್ತಿಲ್ಲ, ಭಾರತ ಅಂದ್ರೆ ಏನು ಅಂತಲೂ ಗೊತ್ತಿಲ್ಲ. ನಿರ್ದಿಷ್ಟ ಶಬ್ದದ ಮುಂಭಾಗದಲ್ಲಿ ಮಹಾ ಎಂಬುದನ್ನು ಸೇರಿಸಿದರೆ ಮಾತ್ರ ಅದಕ್ಕೆ ಅರ್ಥಪೂರ್ಣತೆ. ಅದಲ್ಲದಿದ್ರೆ ಈಗ ಮಹಾಬ್ರಾಹ್ಮಣ ಅಂತ ವಿಶ್ವಾಮಿತ್ರರಿಗೆ ಬಿಟ್ಟು ಬೇರೆಯವರಿಗೆ ಹೇಳಿದ್ರೆ ಅವರ ಬ್ರಾಹ್ಮಣ್ಯದ ಅವಗಣನೆ ಅಂತ ಅರ್ಥ ಶಾಬ್ದಿಕವಾಗಿ ಶಾಸ್ತ್ರಜ್ಞರಾಗಿ. ಆದ್ದರಿಂದ ಅವನ ಮಹಾಭಾರತ ನನಗೆ ಗೊತ್ತಿಲ್ಲ. ನಮ್ಮದು ಮಾಹಿಷ್ಮತಿಯಲ್ಲಿ ನೀಲಧ್ವಜನ ಆಡಳಿತದಲ್ಲಿ ಅಗ್ನಿ ಪ್ರತಾಪ ಮಾತ್ರ ಗೊತ್ತಿಲ್ಲ ಮಾವ. ಆ ಕಾರಣದಿಂದ ಅವನಿಗೆ ನಿಮಗೆ ಒಂದು ಸಂಬಂಧ ಇರುವುದು ಮಾತ್ರ ಅವನಿಗೆ ಗೊತ್ತು. ಅವನಿಗೆ ಬಾಕಿದ್ದದ್ದು ಯಾವುದು ಗೊತ್ತು. ಯಾಕಂದ್ರೆ ಅವ ಆ ಬೇಲಿಯಿಂದ ಹೊರಗೆ ಬರಲಿಲ್ಲ. ನನಗೂ ನಿಮಗಿರುವ ಸಂಬಂಧ ಸ್ವಲ್ಪ ಹೇಳಿ. ಎಷ್ಟು ಸಂಬಂಧ ಇದ್ದರೂ ದೇವರು ಮೊದಲು ಸ್ತುತಿ ಮಾಡಿದವನಿಗೆ ಪರವಾಗಿರಬೇಕು ಅಂತ ನಮಗೆ ಎಷ್ಟು ಸಣ್ಣದರಲ್ಲಿದ್ದರು. ನಮಗೆ ಶಾಸ್ತ್ರ, ವೇದ, ಸದಾಚಾರ, ಮಹಾತ್ಮರಾದವರನ್ನು ಅನುಸರಿಸುವುದು ಹೇಗೆ ಇದು ಗೊತ್ತುಂಟು. ಕೆಲವರಿಗೆ ಏನು ಗೊತ್ತುಂಟೋ, ಮಾತಾಡಬೇಕು ಅಂತುಂಟು. ಮಾತು ಕಟ್ಟಿದಾಗ ಎದುರಿನವರದ್ದು ಕೇಳದ ಹಾಗೆ ಬೊಬ್ಬೆ ಹೊಡೆದ್ರಾಯ್ತು. ಅದೇ ನಮ್ಮ ತಂತ್ರ ಆಗಿಸಿದವರಿಗೆ ಕೆಲವೊಮ್ಮೆ ಎದುರಾಳಿಗೆ ಇರುವಂತಹ ನೆಲದ ಅಳತೆ ಹೇಳುವುದು ಬಿಟ್ರೆ ಬೇರೆ ಯಾವ ತಂತ್ರವೂ ಸಿಕ್ಕುವುದಿಲ್ಲ. ಅದು ನನ್ನ ಸಮಸ್ಯೆ ಅಲ್ಲ, ಅದು ಅವನ ಸಮಸ್ಯೆ. ಈಗ ಯಥಾರ್ಥಕ್ಕೆ ನಾನೊಂದು ಮಾತು ಹೇಳಬೇಕು ದೇವರೇ. ಈಗ ನನಗೆ ಗೊತ್ತಿದ್ದದ್ದನ್ನು ನಾನು ಹೇಳಿದೆ, ಅವನಿಗೆ ಗೊತ್ತದ್ದನ್ನು ಅವನು ಹೇಳಿದ. ನಿಮಗೇನು ಗೊತ್ತು ಅಂತ ಹೇಳಿ. ಈಗ ನನಗೆ ನಿಮ್ಮ ಮಹಾಭಾರತವೂ ಬೇಡ, ನಿಮ್ಮ ರಾಮಾಯಣವೂ ಬೇಡ. ಆ ಕಾರಣಕ್ಕಾಗಿ ನಾನು ಮಧ್ಯಕ್ಕೆ ಬಂದದ್ದು. ಈಗ ನಿಮ್ಮಿಬ್ಬರ ನಡುವೆಯಲ್ಲಿ ನಡೆಯುವಂತಹ ಸಂಗ್ರಾಮವನ್ನು ಬಿಟ್ಟು ನೀವಿಬ್ಬರಿಗೆ ಸಂಧಾನ ಮಾಡಬೇಕು ಅಂತ ನಾನು ಹೇಳುದು. ನಾನು ಯಾಕೆ ಬಿಡಬೇಕು? ಯಾರು? ಈಗ ನಾನು ಯಾಕೆ ಬಿಡಬೇಕು ಅಂತ? ನೀನು ಬಿಡದಿದ್ರೆ ಅವನು ಬಿಡಬೇಕಲ್ಲ. ಅಲ್ಲ, ಅವ ಬಿಡದಿದ್ರೆ ನನ್ನ ಸಮಸ್ಯೆ ಅಲ್ವಲ್ಲ, ನನ್ನ ಅಳಿಯಲ್ವ ನೀನು? ಹೌದು. ಈಗ ಅವನಿಗೆ ಯಾಕೆ ಬಿಡಬೇಕಂತೆ? ಈಗ ನೀನು ಉರಿಸಬಾರದು ಯಾಕೆ ಅಂತ ಅವ ಹೇಳಿದ್ದಾನೆ. ಅವನ ಸಂಧಾನ ಅಂತ ಒಮ್ಮೆಗೆ ಹೇಳಿದಾಗ ಒಪ್ಲಿಕ್ಕೆ ಆಗ್ತದ ದೇವರೇ? ಅವೊಂದು ಕಾರಣ ಕೊಟ್ಟಿರ್ಬೇಕು. ಏನು ಕಾರಣ ಅಂತ ಬೇಡುವ? ಅವನ ಸೇನೆಯನ್ನು ಎಲ್ಲ ನಾನು ಸುಡುತ್ತಾ ಮುಂದಾಗಿ ಹೋಗ್ತಾ ಇದ್ದೇನೆ. ಉಂಟು, ನಾವು ಕೃಷ್ಣ ಭಕ್ತರು, ನಿಮಗೆ ವಿರೋಧಿಸಲಿಕ್ಕೆ ಆಗುದಿಲ್ಲ ನಮ್ಮನ್ನು. ಹೇಳಿ ನೀವು. ಅಲ್ಲ, ಅದು ಹೇಳಬೇಕು ಅಂತ ಆದರೆ ಅಗ್ನಿಯಲ್ಲಿ ಅವನು ಯಾಚಿಸಿದ ಅಗ್ನಿಯನ್ನು ನನ್ನ ಬಲ, ನನ್ನ ಅಳಿಯನೇ ಬಲವಾಗಿ ಉರಿಸಿದ್ದು. ನಮಗೆ ಏನು ಗೊತ್ತುಂಟ, ಇಂಥ ದೇವರ ಭಕ್ತರು ಅಂತ ಹೇಳಿದವರಿಗೆ ಮಣಿದ ಅಭ್ಯಾಸ ಇಲ್ಲ. ಯಾಕೆಂದ್ರೆ ನಾವು ದೇವರು ಹೇಗೆ ಅಂತ ನೋಡಿ ಮಣಿಯುವುದಲ್ಲ, ಭಕ್ತರು ಹೇಗೆ ಅಂತ ನೋಡಿ ಮಣಿಯುವುದು. ಇದೊಂದು ವಿಷಯ. ಪಾರ್ಥ ಪ್ರತಾಪಕ್ಕೋ, ಪಾರ್ಥ ಪೌರುಷಕ್ಕೋ, ಪಾರ್ಥ ನಕ್ಷತ್ರಕ್ಕೋ ನಾವು ಅಡಿಯಾಳಾಗಿರುವುದಕ್ಕಿಲ್ಲ ಎಂಬುದರಿಂದ ನಿನ್ನನ್ನು ಬಳಸಿದ್ದು. ಈಗ ಸಮರ ಪ್ರಸಕ್ತಿಯನ್ನು ಬದಿಗಿರಿಸಿ ಸಂಧಾನ ಎಂಬುದು ಪರಾಕ್ರಮವನ್ನು ಬದಿಗಿರಿಸಿದ ಪೌರುಷವಂತನಾದ ಪಾರ್ಥನಿಗೆ ಬೇಕು ಅಂತ ಒಪ್ಪಿದರೆ ನನ್ನದು ಸಂಧಾನಕ್ಕೆ ಸಹಮತಿ ಉಂಟು. ಪೌರುಷವನ್ನು ಅದಕ್ಕೆ ಹೇಳಿ ಹಾಗಲ್ಲ. ಅಗ್ನಿದೇವನಾದ ನೀನು ಮನಸ್ಸಿ ನಮ್ಮಲ್ಲಿ ಕಾಳಗಬೇಡ ಅಂತ ಮಾಡ್ತೀ ಅಂತಾದ್ರೆ ನಾನು ಒಪ್ಪುತ್ತೇನೆ ಮಾವ. ಅಲ್ಲ, ಅದನ್ನೇ ಹೇಳಿದ್ದು. ಈಗ ಅಗ್ನಿ ನೀನು ನನ್ನ ಬಲ ಹೌದು, ನಿನ್ನಲ್ಲಿ ಅವ ಪ್ರಾರ್ಥಿಸಿದ್ರೆ ನನ್ನ ಅಳಿಯನಲ್ಲಿ ಪ್ರಾರ್ಥಿಸಿದ್ದ ಹೌದೋ? ನನ್ನ ಅಳಿಯನಲ್ಲಿ ಪ್ರಾರ್ಥಿಸಿದ್ದ ಅಗ್ನಿದೇವನೇ. ಅಗ್ನಿದೇವನೇ, ನಾನು ಅವನ ಅಳಿಯನನ್ನು ಪ್ರಾರ್ಥಿಸಿದ್ದಲ್ಲ, ನನ್ನ ಮಾವನನ್ನು ಪ್ರಾರ್ಥಿಸಿದ್ದು. ಈಗ ನೀನು ನನ್ನನ್ನು ಪ್ರಾರ್ಥಿಸಿದ್ದೆ, ನೀನು ನನ್ನನ್ನು ಪ್ರಾರ್ಥಿಸಿದ್ದೆ. ನಾನು ನೀಲಧ್ವಜನ ಅಳಿಯನನ್ನು ಪ್ರಾರ್ಥಿಸಿದ್ದಲ್ಲ, ನಾನು ಮಾಹಿಷ್ಮತಿಯಲ್ಲಿ ಉರಿಸಿದ್ದು ಯಾರು? ನನ್ನ ಮಾವ. ಯಾರು ಮಾಹಿಷ್ಮತಿಯಲ್ಲಿ ಉರಿಸಿದ್ದು ಯಾರು? ಮಾವನಿಗೆ ಅಳಿಯನ ಮೇಲೆ ಸಿಟ್ಟು ಏನಿಲ್ಲ. ಹಾಗಾದ್ರೆ ಉರಿಸಿದ್ದು ಯಾಕೆ? ಮಾವನಿಗಾಗಿ ಮಾವನ ಪ್ರಾರ್ಥನೆ ಅಂತ ಅಳಿಯ ಉರಿಸಿದ್ದು. ಆ ಅಳಿಯನಿಗೆ ಸಮರಸದ ಸಂಧಾನ ಬೇಕು ಅಂತ ಪ್ರಾರ್ಥನೆ ಮಾಡ್ತಾನಾದರೆ ಆಗ ಮಾತ್ರ ಸಂಧಾನ. ಅದಲ್ಲದಿದ್ರೆ ಕುದುರೆ ಇಟ್ಕೊಂಡು ಹೋಗುದು ಹೇಗೆ ಅಂತ ಅವ ನೋಡ್ಬೋದು. ನನಗೆ ಆಕ್ಷೇಪ ಇಲ್ಲ, ನನಗೆ ಯಾವ ಆಕ್ಷೇಪವೂ ಇಲ್ಲ. ನನಗೆ ನನ್ನ ಅಳಿಯನಲ್ಲಿ ತನ್ನ ಪೌರುಷವನ್ನು ಬದಿಗಿಟ್ಟು ನನ್ನ ಅಳಿಯನಾದ ಅಗ್ನಿಯಲ್ಲಿ ಪ್ರಾರ್ಥನೆ ಮಾಡಿ ಈ ಸಮರಸತೆಗೆ ಕಾರಣ ಹೀಗೆ ಇದು ಬೇಕು ಅಂತ ಅವ ಯಾಚಿಸ್ತಾನಾದರೆ, ಪರಾಕ್ರಮ ಅಗ್ನಿ ಮೇಲೆ ಹಾರುವುದಿದ್ರೆ ಈ ಅಗ್ನಿಯನ್ನು ಕೆಳಗೆ ಮಾಡುವುದಕ್ಕೆ ನೀಲಧ್ವಜ ಇಲ್ಲ ಸ್ವಾಮಿ. ಅದು ಕೆಳಗೆ ಇಳಿಬೇಕು. ಇಳಿದ ಮೇಲೆ ನಮ್ಮ ಸಮರತೆ, ನಮ್ಮ ಸಂಧಾನ. ಅಗ್ನಿದೇವನೇ, ಪ್ರಾಮಾಣಿಕವಾಗಿ ನನ್ನ ಒಂದು ವಾಕ್ಯವನ್ನು ನೀನು ಕೇಳಬೇಕು. ಏನು? ಅವನ ಬಲ ಏನು ಅಂತ ನನ್ನ ಬಲದ ಮುಂದೆ ನಿಲ್ಲಿಲ್ಲ, ಅವ ಸೋತದ್ದು.
ನಿನ್ನನ್ನು ಬಲವಾಗಿ ಉಪಯೋಗಿಸಿ ನನ್ನ ಮುಂದೆ ಬಲ ಅಂತ ಬಿಟ್ಟ. ನಾನು ಭಕ್ತಿ ಶ್ರದ್ಧೆಯಿಂದ ನಿನ್ನನ್ನು ಸಮಾಧಾನಗೊಳಿಸಿದ್ದೇನೆ. ನೀನೀಗ ಅವನಿಗೆ ಬಲವಾಗಿ ನಿಲ್ಲದೇ ಇದ್ರೆ ಅವನಲ್ಲಿ ಹೋರಾಟ ಏನು ಅಂತ ನಾವು ನೋಡಬಹುದು. ನಿನಗೆ ಇದು ಸಮಾಧಾನ ಆದ್ರೆ ನೋಡು. ಈಗ ನಾನು ನಿನ್ನ ಪರವಾಗಿಯೂ ನಿಂತವನಿದ್ದೇನೆ, ಅವನ ಪರವಾಗಿಯೂ ನಿಂತವನಿದ್ದೇನೆ. ಅಗ್ನಿದೇವ ಅದು ಕ್ಷಾತ್ರದ ಹೊಗರು ಅನ್ನುತ್ತಾರೆ, ಅದಕ್ಕೆ ಮಣಿಯುವುದಿಲ್ಲ ಅಂದದ್ದು. ಅಗ್ನಿದೇವ ಮಂತ್ರಾಧೀನನಾಗಿ ಮಂತ್ರಿಸಿದವರ ಸಾನ್ನಿಧ್ಯದಲ್ಲಿ ತನ್ನ ಕಾರ್ಯ ನಿರ್ವಹಿಸ್ತಾನೆ. ಭೀಷ್ಮನು ಅಗ್ನಿಸ್ತ್ರ ಬಿಟ್ಟಿದ್ದಾನೆ, ಪಾರ್ಥನಿಗೆ ಎದುರಾಗಿ ಉರಿಸಿದ್ದಿ ಪ್ರಾರ್ಥನೆ ಮಾಡಿದ್ದಾನೋ? ದ್ರೋಣರು ಅಗ್ನಿಸ್ತ್ರ ಬಿಟ್ಟಿದ್ದಾನೆ, ಪಾಂಡವ ಸೇನೆ ಬೆಂದಿದೆ, ಪ್ರಾರ್ಥನೆ ಮಾಡಿದ್ದಾನೋ? ಹಾಗಾದ್ರೆ ನೀಲಧ್ವಜನ ಅಲಿಯನಾಗಿ ನೀವು ಉರಿಸಿದಾಗ ತಾಪ ತಡೆಯಲಾಗದೆ ಈಗ ಅವನು ಕೂಡ ಅನ್ಯಾನ್ಯ ದೇವತೆಗಳಿಂದ ಲಬ್ಧವಾದ ಶಕ್ತಿಯನ್ನೇ ವಿನಿಯೋಗಿಸುವುದಲ್ವೋ? ಈಗ ಅವ ಉಪಯೋಗಿಸಿದ ಅವನ ಶಕ್ತಿ ಅಲ್ಲ, ಅವನಲ್ಲಿದ್ದ ದೇವತಾ ಶಕ್ತಿ ಅಂತ ಹೇಳಿದ್ರೆ ನಾನು ನನ್ನ ಶಕ್ತಿ ಅಲ್ಲ, ನನ್ನಲ್ಲಿದ್ದ ದೇವತಾ ಶಕ್ತಿಯನ್ನೇ ವಿನಿಯೋಗಿಸಿದ್ದು. ಆ ಶಕ್ತಿ ಶಾಂತವಾಗಬೇಕು ಅಂತ ಆ ಶಕ್ತಿಯನ್ನು ಪ್ರಯೋಗಿಸಿದ ನನ್ನಲ್ಲಿ ಸಂಧಾನಾಸಕ್ತಿಯನ್ನು ಅವ ಪ್ರಕಟಿಸಿದರೆ ಸಂಧಾನ ಉಂಟು. ಹೇಗೆ? ನನ್ನದೆಂತದ್ದು ಇಲ್ಲ, ನಿನ್ನ ತೀರ್ಮಾನ. ನಾನೇನು ಹೇಳಲಿಕ್ಕಿಲ್ಲ, ನೀನು ಮಾಡಿದ ತೀರ್ಮಾನ. ಅದೇನೆಲ್ಲ ಹೌದಾದ್ರೆ ಸಂಧಾನ ಅಷ್ಟೇ, ಇಲ್ಲದಿದ್ರೆ ಕೊಂಡೋಗುದೇ. ನೀನು ಮಾಡಿದ ತೀರ್ಮಾನ ಅದೇ. ನಿನಗೆ ಸಂಧಾನ ಬೇಕು ಅಂತ ಇದ್ರೆ ನೀನು ಮಾಡು, ಬೇಡ ಅಂತ ಇದ್ರೆ ಮಾಡಬೇಡ. ನೀನು ಕಟ್ಟಿದಂತಹ ಕುದುರೆಯನ್ನು ಬಿಡಬೇಕು, ಹಿಂದೆ ಇರುವಂತಹ ದ್ವೇಷವನ್ನು ಇಲ್ಲಿಗೆ ಬಿಡಬೇಕು. ನಿನ್ನ ಮೂಲಕ ಪಾರ್ಥನ ಪ್ರತಾಪ ತಾನು ಮೇರೆ ಮೀರಿ ಹಾರಾಡುವುದನ್ನು ಸ್ಥಗಿತಗೊಳಿಸಿದೆ ಎಂಬ ಕಾರಣಕ್ಕೆ ಅಗ್ನಿಗೆ ಅವ ಮರ್ಯಾದೆ ಕೊಟ್ಟ ಮೇಲೆ ನಮ್ಮ ಶಕ್ತಿಯನ್ನು ಮಾನಿಸಿದ ಹಾಗೆ ಎಂಬ ಭಾವದಿಂದ ಸಂಧಾನಕ್ಕೆ ಒಡಂಬಡ್ತೇನೆ. ಇದರಲ್ಲಿ ಒಂದು ಬಿಂದು ಒಂದು ವಿಸರ್ಗ ಬದಲಾಯಿತು ಅಂತ ಆದ್ರೆ ಮತ್ತೆ ಹೊಸದಾಗಿ ತೊಡಗುತ್ತದೆ. ಏನು ಬೇಕಾದ್ರೂ ಮಾಡುತ್ತೆ. ಹಾಗಾದ್ರೆ ನಿಮ್ಮಿಬ್ಬರ ನಡುವೆ ಸಂಧಾನ ಆಯ್ತು ಅಂತಾಯ್ತು. ಸ್ವಾಮಿ, ನಿನ್ನ ಬಲವನ್ನು ಹಿಂದೆ ತೆಗೆದರೆ ಏನೂ ಇಲ್ಲ. ನೀನೀಗ ಸಮಾಧಾನದಿಂದ ಒಪ್ಪಿದೆಯಲ್ಲ, ನಾವು ಮುಂದುವರಿತೇವೆ ಏನು ಅಂತ. ಹಾಗಾದ್ರೆ ಇನ್ನು ತಡ ಮಾಡುವುದು. ನನಗೆ ನೀನು ಹೇಳಿದ ಮೇಲೆ ನನ್ನ ಕ್ಷತ್ರಿಯ ಅಹಂಕಾರ ಅಲ್ಲ, ಕ್ಷತ್ರಿಯ ಅಹಂಕಾರ ಅಶ್ವಮೇಧದಲ್ಲಿ ಕಾಣಬಾರದು ಅಂತ ಮಾತ್ರ ಇದ್ದದ್ದು. ನಾನು ಸಹಿತವಾಗಿ ಬಲ ಯಾರೆಲ್ಲ ಬರಬೇಕು, ಹೇಗೆಲ್ಲ ಬರಬೇಕು ಯೋಚನೆ ಮಾಡಿ ಅವರಿಗೆ ತಿಳಿಸ್ತೇನೆ ಅಂತ ಹೇಳು. ಅವರ ಪಾಳೆಯನ್ನು ಸಾಕು 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 ಹಾಗೆ ಮುಂದುವರಿಯುವ. ಯಾರಾದ್ರೂ ಸಂಧಾನವನ್ನು ಮಾಡ್ತಾರೆ? ಸುದ್ದಿವಂತ ಊರಿನಲ್ಲಿ ಯಾರು ಪುರುಷರು ಇಲ್ವಾ? ಹಾಗಾದ್ರೆ ಸುದ್ದಿವಂತ ಸುದ್ದಿ ಬಂದದ್ದಲ್ಲ, ಬರ್ಬೇಕಲ್ಲ, ಬರ್ಲಿ ನೋಡೋಣ. ಬರುತ್ತಿಪ್ಪ ಎರೆಯನ ಗಂಡು ಜ್ವಾಲೆಯು ಪಚಾರಿಸುತ್ತ ಹೊರದಳೆದು ಗಂಡು ಸಲ್ಲವೇನೋ ನೀವು ಸಂಡರಂತೆ ನಡೆದಿರಲ್ಲ. ಗಂಡು ಸಲ್ಲವೇನೋ ಹೆಂಡತಿಯಲ್ಲಿ ಸುತನ ಪಡೆದರಷ್ಟು ಸಾಲುವುದೆಯೇ. ಗಂಡ ಸಲ್ಲವೇನೋ ನೀವು ಸಂಡರಂತೆ ನಡೆದಿರಲ್ಲ. ಹೆಂಡತಿ ಮುಂಭಾಗದಲ್ಲಿ ಬರುವಾಗ ತಲೆ ಎತ್ತುಕೊಂಡು ಬರಬೇಕು, ತಲೆ ತಗ್ಗಿಸಿಕೊಂಡು ಬರುವುದಲ್ಲ. ಹೆಂಡತಿ ಇದ್ದಾಳೆ ಅಂತ ಗೊತ್ತಿಲ್ಲದಿರುವಾಗ ತಲೆ ತಗ್ಗಿಯೇ ಇರ್ತದೆ, ಹೆಂಡತಿ ಇದ್ದಾಳೆ ಅಂತ ಗೊತ್ತಾಗ ತಾನಾಗಿ ಇರ್ತದೆ. ನೀನು ಚಿಂತೆ ಮಾಡಬೇಡ, ನಿಮಗೇನು ಚಿಂತೆ ಇಲ್ಲ. ಹೆಂಡತಿ ಆದ್ರೂ ತಲೆ ತಗ್ಗಿಸುವುದಿಲ್ಲ. ನೀನು ನೋಡ್ಲಿಲ್ಲ, ನಾನು ಏನೋ ಆಲೋಚನೆಯಲ್ಲಿ ಬಂದು ಹಾಗೆ ಹಾಯಾಗಿ ಈ ಪಲ್ಲಂಗಕ್ಕಾಗಿ ಕುಳಿತುಕೊಳ್ಳುವುದಕ್ಕಾಗಿ ಹೊರಗಿದ್ದಾರೆ. ನಿಮಗೆ ಕುಳಿತುಕೊಳ್ಳುವುದಕ್ಕೆ ಮನಸ್ಸಾಗ್ತದಲ್ಲ ನಿಮಗೆ? ಒಂದು ಸಮರದ ಉದ್ವಿಗ್ನತೆ ಎಲ್ಲ ಶಾಂತ ಆಗಿ ಮುಂದೇನು ಅಂತ ಯೋಚನೆ ಮಾತ್ರ ಇರುವುದು. ಇನ್ನೀಗ ಸಮರ ಇಲ್ಲ ಅಂತಲ್ಲ, ಇನ್ನೀಗ ಪಾಂಡವರ ಪರವಾಗಿ ಸಮರ ಮಾಡುವಾಗ ಅವರು ಹೇಳಿದ ಹಾಗೆ ಹೇಗೆ ಸಮರ ಮಾಡುವುದು, ನಾನೇ ಹೋಗುದು, ಇನ್ಯಾರನ್ನಾದ್ರೂ ಕಳಿಸುವುದು ಏನು ಅಂತ ಯೋಚನೆ ಮಾಡ್ತಾ ಇದ್ದೇನೆ. ಓ, ಸಂಧಾನ ಮಾಡಿಕೊಂಡು ಬಂದ್ರಾ? ನಿನಗೆ ಗೊತ್ತಾಗಿರ್ಬೇಕು. ಗೊತ್ತಾಗಿದೆ ನನಗೆ. ಅದು ಹಾಗೆ, ಅದು ಗಾಳಿಯ ಕೈಯಲ್ಲಿ ಪರಿಮಳ ಕೊಟ್ಟ ಹಾಗೆ. ರಾಜನೀತಿಯಲ್ಲಿ ನಿರ್ಣಾಯಕವಾದ ದೊಡ್ಡ ವ್ಯಕ್ತಿಗಳು ಏನು ನಿರ್ಣಯ ಮಾಡಿದ್ರು ಅದು ವಾಯುವೇಗವನ್ನು ಮೀರಿಸಿ ಅಂತಃಪುರದಲ್ಲಿ ವ್ಯಾಪಿಸ್ತದೆ ಅಂತ ನನಗೂ ಗೊತ್ತುಂಟು. ಪುರುಷ ಅಂತ ಹೇಳಿದ್ರೆ ಕೇವಲ ಹೆಂಡತಿಯಲ್ಲಿ ಮಕ್ಕಳನ್ನು ಪಡೆದ ಮಾತ್ರಕ್ಕೆ ಆಗುವುದಿಲ್ಲ. ಯಾರಲ್ಲಿ ಪೌರುಷ ಇರ್ತದೋ ಅವನು ಮಾತ್ರ ಪುರುಷನಾಗುವುದಕ್ಕೆ ಸಾಧ್ಯ. ಹೌದಲ್ಲ? ಹೌದು, ಅದೇ ಹೌದು. ಹೌದಲ್ಲ? ಆಯ್ತು, ಹೇಳಿದ್ದನ್ನು ಹೌದಲ್ಲ ಅಂತ ಕೇಳಿದ್ದು. ಮಗನ ಸಾವಿಗೆ ಕಾರಣನಾದಂತಹ ಪಾರ್ಥನಲ್ಲಿ ಸಂಧಾನವನ್ನು ಮಾಡಿಕೊಂಡು ಬಂದು ಈ ರೀತಿ ಮಾತನಾಡ್ತಾ ಇದ್ದೀರಲ್ಲ, ಒಂದಿಷ್ಟು ಕನಿಕರ ಎನ್ನುವುದಿಲ್ವಾ ನಿಮಗೆ? ಗಂಡಸಲ್ವಾ ನೀವು? ಏನಾಗಿದೆ ನಿಮ್ಮ ಬುದ್ಧಿಗೆ? ಜಗಳು ಹೊರತೀರೆ ತಲೆಯ ನೊಪ್ಪಿಸುತ್ತಿದ್ದೇ ರಣದಲ್ಲಿ ಜ್ವಾಲ ಕುಲ
ವ್ಯವಹಾರ ಯಾಕೆ? ಅದು ನಾನು ಕೇಳಬೇಕಾದದ್ದು ನೀವಲ್ಲ. ಅದನ್ನು ನಿರ್ಣಯಿಸಬೇಕಾದ ನೀನಲ್ಲ. ಮತ್ಯಾರು? ಈಗ ಲಮಾಯಿಷ್ಮತಿಯಲ್ಲಿ ಪೀಠದಲ್ಲಿ ಯಾರಿರುವುದು? ನೀವೇ. ನಿರ್ಣಯ ಮಾಡು. ಈಗ ಯೋಗ್ಯತೆ ಇಲ್ಲ. ಅಲ್ಲಲ್ಲ, ಯೋಗ್ಯತೆ ನಿನ್ನಲ್ಲಿ ಕೇಳಿ ನಾ ಕೂತದ್ದಲ್ವಲ್ಲ, ನಿನ್ನಲ್ಲಿ ಕೇಳಿ ಕೂತದ್ದಲ್ಲ. ಆದ್ದರಿಂದ ಹೇಳಿದ್ದು ಈಗ ರಾಜನೀತಿಜ್ಞನಾಗಿ ಎಲ್ಲಿ ಸಮರ, ಎಲ್ಲಿ ಸಂಧಾನ, ಸಂಧಿ, ಯಾನಾದು, ಇದೀಭಾವ, ವಿಗ್ರಹ, ಇದೆಲ್ಲ ಎಲ್ಲಿ ಎಂಬುದಕ್ಕೆ ಅದರ ಬಗ್ಗೆ ವ್ಯಾಪ್ತಿ ವಿಸ್ತಾರಗಳನ್ನು ಅರಿವಿದ್ದು ನಿರ್ಣಯ ಮಾಡುವುದಕ್ಕೆ ಮಂತ್ರಿ ಮಾಂಡಲಿಕರ ಪರಿಷತ್ತುಂಟು. ಕದನ ಕಣದಲ್ಲಿ ಕ್ಷತ್ರಿಯ ರುಚಿನಿಂದ ಹೋರಾಟ ಮಾಡ್ಲಿಕ್ಕೆ ಹೊರಟದ್ದೌದಾ? ಹೌದು. ಮಾಡ್ಲಿಲ್ಲ ಅಂತ ಕೇಳುದು ನಾನು. ಯಾರು ಹೇಳಿದ್ದು ಮಾಡ್ಲಿಲ್ಲ ಅಂತ? ಮತ್ತೆ ಮಗ ಸತ್ತದ್ದು ಹೇಗೆ? ಮಗ ಸತ್ತದ್ದು ಸತ್ತ ಮೇಲೆ ನೀವ್ಯಾಕೆ ಮಗ ಸಾಯುವುದಿಲ್ಲ ತನಕ ಮಾಡಿದ ಅದು ಒಪ್ಪಿದ್ಯಾ? ಮಗ ಸತ್ತ ಮೇಲೆ ನಾ ಮನೆಗೆ ಬಂದನ ಬರ್ಲಿಲ್ಲ. ಏನು ಮಾಡ್ತಾ ಇದ್ದೆ? ಏನ್ ಮಾಡಿದ್ದು ಯಾರಿಗೆ ಗೊತ್ತು? ಗೊತ್ತಿಲ್ಲದ ಆಕ್ಷೇಪಿಸಿ ಏನು ಮಾಡಿದ್ದು? ಹಾಗಾದ್ರೆ ಮಗ ಸತ್ತ ಮೇಲೆ ಏನ್ ಮಾಡಿದ್ದು? ಹಾಗಾದ್ರೆ ಅದನ್ನು ನಿಧಾನದಲ್ಲಿ ಕೇಳಿದ್ರೆ ಹೇಳುದಿಲ್ಲ ಅಂತ ಹೇಳಿದ್ದೇನೆ. ಆಯ್ತು, ನಿಧಾನದಲ್ಲಿ ರೊಚ್ಚಿಗೆದ್ದ ಮೇಲೆ ಎಂತದಕ್ಕೆ ಮತ್ತು ಹೋರಾಟವೇ ಆದದ್ದು. ಸರಿ, ಹೋರಾಟ ಆಗುವಾಗ ಒಂದು ಹಂತದಲ್ಲಿ ಪಾರ್ಥ ಹಿಮ್ಮೆಟ್ಟಿದ. ಆ ಬಳಿಕ ನಾರಾಯಣಾಸ್ತ್ರ ತೆಗೆದ. ನಾರಾಯಣಾಸ್ತ್ರ ತೆಗೆದು ನಮ್ಮನ್ನು ಹಿಮ್ಮೆಟ್ಟಿಸುವುದಕ್ಕೆ ಹೊರಟಾಗ ಈಗ ನಮ್ಮಲ್ಲಿದ್ದ ಬಲದಿಂದಲೇ ಎದುರಾಳಿಯನ್ನು ಹಿಮ್ಮೆಟ್ಟಿಸುವುದು. ನನ್ನಲ್ಲಿದ್ದ ಅತ್ಯುಚ್ಚವಾದಂತಹ ಬಲ ಯಾವುದು? ಅಗ್ನಿ. ಆ ಅಗ್ನಿಯಿಂದ ಒಂದು ಹಂತದಲ್ಲಿ ನಾನು ಅವನನ್ನು ದಹನ ಮಾಡಿದ್ದೆ. ಅವನ ಸೇನೆಯೇ ಭಸ್ಮೀಭೂತವಾಗಿತ್ತು. ಆ ಕಾಲದಲ್ಲಿ ಮತ್ತೆ ನಾರಾಯಣಾಸ್ತ್ರ ತೆಗೆದ ಕಾಲದಲ್ಲಿ ಅಗ್ನಿ ಮುಂದೊತ್ತಿ ಹೋಗುವುದಕ್ಕೆ ಅಂತ ಹೋದಾಗ ಪ್ರಾರ್ಥನೆ ಮಾಡಿದ. ಯಾರು? ಪಾರ್ಥ ಪ್ರಾರ್ಥನೆ ಮಾಡಿದ್ದು. ಪಾರ್ಥ ಪ್ರಾರ್ಥನೆ ಮಾಡಿ ಪ್ರಾರ್ಥನೆ ಮಾಡಿದ ಪಾರ್ಥನಿಗೆ ಅನುಗ್ರಾಹಕನಾದಂತಹ ಅಗ್ನಿ ನನ್ನನ್ನು ಕರೆದ. ಈಗ ಅಳಿಯ ಹೇಳಿದ, ಮಾವ ಇನ್ನು ಬೇಡ ಸಾಕು, ನಾವು ಸೋಲುವ ಹಂತದಲ್ಲೂ ನಮ್ಮನ್ನು ಗೆಲ್ಲಿಸಿದ ಅಳಿಯನೇ ಇನ್ನು ಮುನ್ನಡೆಸುವುದು ಬೇಡ ಅಂತ ಹೇಳಿರುವಾಗ ಅವನ ದೇವತ್ವಕ್ಕೆ ಅವನು ಮಣಿದು ನಿಂತಾಗ ನಮ್ಮ ಬಲವಾಗಿ ಅಗ್ನಿ ಒದಗಿದ್ದಹುದಲ್ಲ, ನಮಗೆ ಅವ ಮಣಿದದ್ದಹುದಲ್ಲ. ಆ ಕಾರಣದಿಂದ ನಮ್ಮ ಪೌರುಷಕ್ಕೆ ಒಂದು ಹಂತದಲ್ಲಿ ಪಾರ್ಥನ ಪ್ರತಾಪ ಮಣಿಯಿತು ಎಂಬ ಭಾವದಿಂದ ನಮಗಿರುವುದು ಸಾಯಬೇಕು ಅಂತಲ್ವಲ್ಲ, ಒಂದು ಹಂತದಲ್ಲಿ ಮಣಿಬೇಕು ಅಂತಲ್ವ. ಮಣಿದ ಹಾಗೆ ನಾವು ಇಷ್ಟು ಉದ್ದಗಲ ಇಟ್ಟುಕೊಂಡ ಮಾಹಿಷ್ಮತಿಯಲ್ಲಿ ನಿಂತು ನರ್ಮದಾ ತೀರದಿಂದ ಹಸ್ತಿನಾವರ್ತ ಅಖಂಡವಾದಂತಹ ಚಕ್ರವರ್ತಿ ಪೀಠ ಅಂತ ಅವರು ಹೇಳುವವರನ್ನು ಒಂದು ಹಂತದಲ್ಲಿ ಸಂಧಾನಕ್ಕಾಗಿ ಕೈಯೊಡ್ಡುವಾಗ ಮಾಡ್ಲಿಲ್ವ? ಇದಕ್ಕಿಂತ ದೊಡ್ಡ ಗೆಲುವಿಲ್ವೇ? ನಿನಗೆ ಅರ್ಥ ಆಗುದಿಲ್ಲ. ಸುಮ್ಮನಿರು. ಈಗ ಕೊಟ್ಟದಲ್ಲ, ಕೈ ಒಡ್ಡಿದ್ದು. ಕೈ ಯಾರು? ಅವ ಯಾರು? ಅವ ಕೈಯೊಡ್ಡಿ. ಅದಕ್ಕೆ ಅವ ಕೈಯೊಡ್ಡಿ ಈಗ ಅಳಿಯ ಹೇಳಿದ್ದರಿಂದ ಈಗ ಸಂಧಾನ ಮಾಡಿಕೊಂಡು ಬಂದದ್ದು. ಅಳಿಯ ಹೇಳಿದಾಗ ಅಳಿಯ ದೇವರು ಹೋದಲ್ಲ. ಸರಿ ಸರಿ. ಈಗ ಅಗ್ನಿ ಅಳಿಯ ನಮಗೆ. ಹೌದು. ಈ ಅಗ್ನಿಗೆ ಪ್ರಪಂಚದಲ್ಲಿ ಅದು ಮಾತ್ರ ಸಂಬಂಧವಾ? ಅಲ್ಲ, ಅಲ್ವಲ್ಲ, ಅನೇಕ ಸಂಬಂಧಗಳಿದೆ ಉಂಟು. ಈಗ ಪಾರ್ಥನಲ್ಲಿ ನಿಮ್ಮಲ್ಲಿ ಸಂಧಾನವನ್ನು ಯಾಕೆ ಮಾಡಿದ ಅಗ್ನಿ? ಅದನ್ನು ಸ್ವಲ್ಪ ಯೋಚನೆ ಮಾಡಬೇಕಿತ್ತು. ಯಾಕೆ? ಕೊಟ್ಟುಕೊಳ್ಳುವ ವ್ಯವಹಾರ ಉಂಟು ಅವರಲ್ಲಿ. ಹಾಗೆ ಈ ಹಿಂದೆ ಪಾರ್ಥ ಅಗ್ನಿಗೆ ಉಪಕಾರವನ್ನು ಮಾಡಿದ ಕಾರಣಕ್ಕಾಗಿ ಇಲ್ಲಿ ಸಂಧಾನಕ್ಕಾಗಿ ಬಂದಂತ ಅಳಿಯನ ಮಾತನ್ನು ಕೇಳಿ ನೀವು ಸಂಧಾನಕ್ಕೆ ಒಪ್ಪಿಕೊಂಡು ಬಂದ್ರಲ್ಲ, ಇದು ಸರಿ. ಹಾಗಾದ್ರೆ ಈಗ ಸಂಧಾನ ಮಾಡುವವರು ಅದು ಒಳ್ಳೆ ವಿಷಯ. ಈಗ ಅಗ್ನಿಗೆ ನನ್ನ ಜೊತೆಯಲ್ಲಿ ಅಳಿಯ ಮಾವ ಎಂಬ ಸಂಬಂಧ ಮಾತ್ರ ಅಲ್ಲ, ಅವ ಸರ್ವಭಕ್ಷಕನೂ ಹೌದು, ಸತ್ಯ, ಹವ್ಯವಾಹನನೂ ಹೌದು ಅಲ್ವೋ, ಸಪ್ತಾರ್ಚಿಯೂ ಹೌದು, ಜಾತವೇದನೂ ಹೌದು. ಈ ಎಲ್ಲ ನೆಲೆಯಿಂದ ವ್ಯವಹರಿಸಬೇಕು. ಆಗ ಒಂದೇ ಸಂಬಂಧಕ್ಕೆ ನಿಷ್ಠನಾಗಿರುವುದಕ್ಕಾಗುದಿಲ್ಲ. ಈಗ ನೀನು ಹೇಳಿದ್ದ ಹೌದು, ಯೋಚನೆ ಮಾಡಿ. ಏನು? ನನಗೆ ಹೆಂಡತಿಗೆ ಗಂಡ ಆಗುವುದು ಮಾತ್ರ ಒಂದು ಸಂಬಂಧ ಇರುವುದಲ್ಲ, ಅಪ್ಪನಿಗೆ ಮಗ ಆಗುವುದು ಮಾತ್ರ ಒಂದು ಸಂಬಂಧ ಇರುವುದಲ್ಲ, ಅಸಂಖ್ಯ ಪ್ರಜಾವರ್ಗದ ಹಿತ ಕಾಯುವ, ಅವರೆಲ್ಲರೂ ತಂದೆಯಂತೆಯೇ ಪೊರೆಯುವ ಒಂದು ಮಹತ್ತರವಾದ ಹೊಣೆ ಪೀಠದಲ್ಲಿ ಕುಳಿತು ಇದ್ದದ್ದರಿಂದ ಈ ನೆಲೆಯಲ್ಲಿ ಸಂಬಂಧಿಕರ ನಾಶಕ್ಕೆ ಪ್ರತೀಕಾರ ಮಾಡಿದೆ. ಮಗನಾಗಿ ಮಗನಾಗಿ ಅವ ಮಾಡಿದಂತಹ ಸೇವೆಯನ್ನು ಗುರುತಿಸಿ ಪ್ರಾಣ ಕಳೆದುಕೊಂಡದ್ದಕ್ಕೆ ಪ್ರತೀಕಾರ ಮಾಡುವುದಕ್ಕೆ ಮುನ್ನುಗ್ಗಿ ಬಾರಿಸಿದೆ. ಈಗ ಪ್ರಜಾಹಿತ ರಕ್ಷಕನಾಗಿ ಅಗ್ನಿಯಂತೆ ಅಳಿಯನೇ ಅಷ್ಟು ಮಾಡಿದ್ದಾನೆ, ಮಾವೆಷ್ಟು ಮಾಡಬೇಕು? ಅಗ್ನಿಯಂತೆ ವಿವಿಧ ಹೊಣೆಯನ್ನು ನಾವು ಜ್ಞಾಪಿಸಿಕೊಂಡು ಪ್ರಜಾಹಿತದ ದೃಷ್ಟಿಯಿಂದ ಸಂಧಾನ ಮಾಡಿಕೊಂಡು ಈಗ ಮಗ ಸತ್ತದಕ್ಕೆ ಏನ್ ಮಾಡಿದ್ದೀರಿ? ನಾನು ಪ್ರತೀಕಾರದಿಂದ ಒಂದಷ್ಟು ಹೋರಾಟ ಮಾಡಿದ್ದೇನೆ. ಅಗ್ನಿಯಿಂದ ಅವರನ್ನೆಲ್ಲ ಉರಿಸಿ ಹಾಕಿದ್ದೇನೆ. ಅಯ್ಯೋ, ಅಗ್ನಿಯ ಮೂಲಕ. ಈಗ ನೀವು ಹೋಗುವ ಪೂರ್ವದಲ್ಲಿ ಸಂಧಾನ ಮಾಡಿಕೊಂಡೆ ಬರ್ಬೇಕಂತ ಹೋದದ್ದ? ಅಲ್ಲ ಅಲ್ಲ ಅಲ್ಲ. ಅಡಿಯ ಮುಂದೆಡೆ ಸ್ವರ್ಗ, ಅಡಿಯ ಹಿಂದೆಡೆ ನರಕ, ಅಡಿಗಡಿಗೂ ಅಶ್ವಮೇಧದ ಫಲ ಅಂತ ಹೇಳಿದ್ರು. ಹಾಗೆ ಮಾಡಿದ್ದೀರಾ ನೀವು? ಈಗ ಅದಕ್ಕೆ ಅರ್ಥವಾದ ಅಂತ ಹೇಳ್ತಾರೆ. ಅಡಿಗಡಿಗೂ ಅಶ್ವಮೇಧದ ಫಲ ಅಂತಂದ್ರೆ ಅಡಿ ಮುಂದಿಟ್ಟಾಗೆಲ್ಲ ಅಶ್ವಮೇಧದ ಫಲ ಸಿಗ್ತದೆ ಅಂತಲ್ಲ. ಅಡಿ ಹಿಂದಿಡಬಾರದೆಂಬ ಮಾತನ್ನು ದೃಢೀಕರಿಸುವುದಕ್ಕೆ ಇಲ್ಲದ ಫಲವನ್ನು ರೋಚಕವಾಗಿ
ಸ್ಪಷ್ಟವಾಗಿ ಹೇಳಿ ಅಡಿಯ ಮುಂದಿಡೆ ಸ್ವರ್ಗ ಅಡಿಗಡಿಗೆ ಅಶ್ವಮೇಧದ ಫಲ ಅಂತೆಲ್ಲ ಹೇಳುದು. ಅದಲ್ಲದಿದ್ರೆ ಈಗ ನಿನ್ನಲ್ಲೇ ಕೇಳುದು, ಬಂಧತ್ಯ ದೋಷದ ಶಂಕೆ ಬಂದದ್ದು ಪಾಂಡವರಿಗೆ. ಆ ಶಂಕೆಯ ನಿವಾರಣೆಗಾಗಿ ಅಶ್ವಮೇಧ ಮಾಡಿದ್ದು. ಇಷ್ಟೆಲ್ಲ ದೂರ ಬಂದು ಹೊಡೆದಾಡುವ ಅಗತ್ಯ ಏನು? ಅಡಿಯ ಮುಂದಿಡೆ ಸ್ವರ್ಗ ಅಡಿಗಡಿಗೆ ಅಶ್ವಮೇಧದ ಫಲ. 4 ಅಡಿ ಮುಂದೆ ಹೋದ್ರೆ ಆಯ್ತು, ಅಶ್ವಮೇಧದ ಫಲ ಸಿಗ್ತಿರ್ಲಿಲ್ವ? ಸಿಗ್ತದಾ? ಈಗ ಆಗುದಿಲ್ಲ. ಅಲ್ಲ ಕೇಳಿದ್ದೀನಿ ನಲ್ಲಿ, ನೀನು ಹೇಳಿದ ಹಾಗೆ ಆದ್ರೆ ಸಿಗಬೇಡ. ಆದ್ದರಿಂದ ಕ್ಷತ್ರಿಯೋಚಿತ ವ್ಯವಹಾರದಿಂದ ಹಿಂದಡಿ ಇಡಬಾರ್ದು. ಸಂಧಾನವು ಕ್ಷತ್ರಿಯೋಚಿತ, ಆದ್ರಿಂದ ಏನು ತೊಂದರೆ ಇಲ್ಲ. ಈಗ ಸಂಧಾನವೇ ಸರಿ ಅಂತ ಸಮರ್ಥನೆ ಮಾಡುವುದಲ್ಲ, ಹೌದಾ? ಗಂಡು ತನಕ್ಕೆ ಅಡಿವಾದುದೆಂಬೆವು ಗಂಡನೆಂದು ನಿಮ್ಮನು ಗಂಡನೆಂದು ಒಪ್ಪುವನೆ ಸಗದರ ಬಳಿಗೆ ಸಾರುವೆನು ಬಂಡ ಚಂಡ ಚಿಕ್ಕಂಡಿ ನಿನ್ನಲ್ಲಿ ಬಂಡ ಚಂಡ ಚಿಕ್ಕಂಡಿ. ಈಗ ಮಗ ಸತ್ತಾಗಕ್ಕೆ ಯಾವ ನೋವೆನ್ನುವುದೂ ಇಲ್ಲ. ಸಂಧಾನ ಮಾಡಿಕೊಂಡು ಬಂದದ್ದೇ ಸರಿ ಅಂತ ವಾದ ಮಂಡನೆ ಮಾಡುವುದು. ಮಗ ಸತ್ತದ್ದರ ಬಗ್ಗೆ ನೋವಿಲ್ಲ ಅಂತಲ್ಲ, ಮಗನಂತಿರುವಂತಹ ಅಸಂಖ್ಯ ಪ್ರಜೆಗಳು ಉಳಿದಿದ್ದಾರೆ ಎಂಬಲ್ಲಿಗೆ ಈ ನೋವು ತಾನಾಗಿ ಉಪಶಮನ ಆಗ್ತದೆ. ಒಂದು ಮಗ ಸತ್ತಿದ್ದಾರೆ ಅಂತ ಇದ್ದ ಮಕ್ಕಳನ್ನೆಲ್ಲ ಸಾಯ ಬಿಡುವುದಾ? ತಂದೆ ತಾಯಿಯಂದಿರ ಶವ ಎನ್ನುವುದು ಮಕ್ಕಳ ಹೆಗಲ ಮೇಲೆ ಸ್ಮಶಾನ ಯಾತ್ರೆ ಆಗಬೇಕು. ಸಾಮಾನ್ಯ ಮಕ್ಕಳ ಶವವನ್ನು ತಂದೆ ತಾಯಿಯಂದ್ರು ಹೊತ್ತು ಸ್ಮಶಾನ ಯಾತ್ರೆಯನ್ನು ಮಾಡುವುದಲ್ಲ. ಈಗ ಹಾಗಾಯ್ತಲ್ಲ. ಈಗ ಕ್ಷತ್ರಿಯ ವರ್ಗದಲ್ಲಿ ಇದಕ್ಕೆಲ್ಲ ದೊಡ್ಡ ಮಹತ್ವ ಇಲ್ಲ. ಯಾಕೆ ಅಂತಂದ್ರೆ ಆಯುಧದ ಮನೆಯಲ್ಲಿ ಜೀವ ಇರಿಸಿಕೊಂಡು ನಡೆಸುವ ಕಾದಾಟಕ್ಕೆ ಸಮರ ಅನ್ನುವುದು ಮರಣ ಸಹಿತವಾದದ್ದು ಅಂತ ಅರ್ಥ. ಅಲ್ಲಿ ಅಪ್ಪ ಮೊದಲು ಹೋಗಬಹುದು, ಮೊಮ್ಮಗ ಮೊದಲು ಹೋಗಬಹುದು, ಮಗ ಮೊದಲು ಹೋಗಬಹುದು, ಯಾರು ಮೊದಲು ಯಾರು ನಂತರ ಅಂತೆಲ್ಲ ತುಂಬಾ ನೋಡ್ಲಿಕ್ಕಿಲ್ಲ. ಆದ್ದರಿಂದಲೇ ಸಮರದಲ್ಲಿ ಸತ್ತ ಕ್ಷತ್ರಿಯನ ಕುರಿತಾಗಿ ಅವನ ರಕ್ತ ಸಂಬಂಧಿಗಳಿಗೂ ಸೂತಕ ಇಲ್ಲ ಅಂತ ಶಾಸ್ತ್ರ. ಯಾಕೆ? ಯಾರು ಎಲ್ಲಿಯೂ ಸಾಯಬಹುದು ಎಂಬ ಕಾರಣಕ್ಕೆ. ಆದ್ರಿಂದ ಅದಕ್ಕೆಲ್ಲ ದೊಡ್ಡ ಮಹತ್ವ ಕೊಡಬೇಡವೆ, ಅದಕ್ಕೆಲ್ಲ ದೊಡ್ಡ ಮಹತ್ವ ಕೊಡಬೇಡ. ಅದಕ್ಕೆ ಏನು ಮಾಡಬೇಕು? ಆದ್ರೆ ಏನು ಮಾಡೋದು ಬೇಡ. ಷಂಡ ಬಂಡ ನಪುಂಸಕ ಗಂಡ ಅಂತ ಹೇಳಲಿಕ್ಕೆ ನನಗೆ ಮರ್ಯಾದೆ ಆಗ್ತದೆ. ಇಲ್ಲಿ ನಿನ್ನ ಮಗಳು ಸ್ವಾಹ ಇದ್ದಾಳ, ಹೌದು. ಅವಳ ಅಪ್ಪ ಯಾರು? ಯಾರಂತ ಅಲ್ಲ, ಅವಳ ಅಪ್ಪ ಯಾರು ಅಂತ ನೀವೇ ಸರಿ. ನೀನು ಮುಂದೆ ಏನು ಬೇಕಾದ್ರೆ ಹೇಳು, ನನಗೆ ಚಿಂತಿಲ್ಲ. ನೀನು ಅಷ್ಟು ನೀನು ಏನು ಬೇಕಾದ್ರೆ ಹೇಳು. ನೀವು ಈಗ ಅದನ್ನು ಒಪ್ಪಿ ನೀನು ಹೇಳಿದ್ರೆ ಆಕ್ರೋಶದಲ್ಲಿ ಹೇಳಿದ್ದು ಅಂತ ಮಾತ್ರ ಅರ್ಥ. ಈಗ ಶಬ್ದಕ್ಕೆಲ್ಲ ಅರ್ಥ ಹುಡುಕ್ಲಿಕ್ಕೆ ಹೋಗುದು ಬೇಡ. ನೀವು ಒಳ್ಳೆ ಚಂದ ಮಾತಾಡ್ತೀರಿ, ಅದೆಲ್ಲ ನನಗೆ ಗೊತ್ತುಂಟು. ನಿನಗೆ ಅದು ಗೊತ್ತಾದ್ರೆ ಆಕ್ರೋಶ. ನೀವು ಯಾರ್ಯಾರ ಮೇಲೆ ಸಿಟ್ಟನ್ನು ನನ್ನಲ್ಲಿ ಮಾತಾಡುದು ಬೇಡ. ನೀನು ನನಗೆ ಅದೆಲ್ಲ ಅರ್ಥ ಆಗ್ತದೆ. ನನಗೆ ನೋಡಿ, ಈಗ ಎಲ್ಲರನ್ನೂ ಗೆಲ್ತೇನೆ ಎನ್ನುವಂತಹ ಹುಮ್ಮಸ್ಸು ನಿಮ್ಮಲ್ಲಿ ಇದ್ದದ್ದೇ ಹೌದಂತಾದ್ರೆ ಪಾರ್ಥನಲ್ಲಿ ಸಂಧಾನವನ್ನು ಮಾಡಿಕೊಂಡು ಬಂದಿದ್ದೀರಲ್ಲ, ಹೌದು, ಅದನ್ನು ಮಾಡಬಾರ್ದಿತ್ತು. ಅವನನ್ನು ಯುದ್ಧ ಮಾಡಬೇಕಿತ್ತು, ನಿನಗೆ ಅಧಿಕಾರವನ್ನು ತೀರಿಸಿಕೊಳ್ಳಬೇಕಿತ್ತು ಅಂತ ಹೇಳುದು ನಾನು. ನಿನಗೆ ಎಲ್ಲರನ್ನು ಗೆಲ್ಲಬೇಕು ಅಂತ ಇರುವುದು ಹೌದು. ಪಾರ್ಥನ ಜೊತೆಗೆ ಈಗ ನಾನು ಸೇರಿದೆ. ಪಾರ್ಥನ ಅಶ್ವಮೇಧದ 1 ವರ್ಷದಲ್ಲಿ ಇನ್ನೂ ಬಹಳಷ್ಟು ಉಳಿದಿದೆ. ಅವ ಹೋಗಿ ಎಲ್ಲೆಲ್ಲ ಕುದುರೆ ಕಟ್ಟಲ್ಪಡ್ತದೋ ಅಲ್ಲೆಲ್ಲ ಪಾರ್ಥ ಗೆಲ್ಲುತ್ತಾನೆ. ಪಾರ್ಥನ ಪಕ್ಷದಲ್ಲಿ ನಾನಿದ್ದರೆ ಆ ಎಲ್ಲ ಗೆಲುವು ನನ್ನದಾಗ್ತದೆ. ಇಲ್ಲಿದ್ದರೆ ನನಗೆ ಪಾರ್ಥನನ್ನು ಮಾತ್ರ ಗೆಲ್ಲಿಕ್ಕಾಗುವುದು. ಪಾರ್ಥನ ಜೊತೆಗೆ ಹೋದ್ರೆ ಪಾರ್ಥ ಎದುರಿಸಿದ ಎಲ್ಲರನ್ನು ಗೆಲ್ಲಿಕ್ಕಾಗ್ತದೆ. ಏನು ಚಿಂತೆ. ಯಾರೋ ಪಕ್ಷವನ್ನೇ ಕಟ್ಟಿ ಆ ಪಕ್ಷದಲ್ಲಿ ನಾವು ಹೋಗಿ ಇನ್ನೊಬ್ಬರನ್ನು ಗೆಲ್ಲುವುದಲ್ಲ. ಈಗ ಮಗನ ಸಾವಿಗೆ ಕಾರಣನಾದಂತ ಪಾರ್ಥನಲ್ಲಿ ನೀವು ಹೋರಾಟವನ್ನು ಮಾಡಬೇಕಿತ್ತು, ಅವನನ್ನು ಕೊಲ್ಲಬೇಕಿತ್ತು ಅಂತ ಹೇಳುವುದು ನಾನು. ಇದೀಗ ಒಳ್ಳೆ ಸರಿಯಾಗಿ ಕಾಣುವುದಿದ್ರೆ ಯಾರಿಗೆ ಕಾಣಬೇಕು? ಯಾರಿಗೆ ಕಾಣಬೇಕು ಹೇಳಿದ್ರೆ, ಈಗ ಮಗ ಸತ್ತದ್ದರಿಂದ ನೀವು ಹೋರಾಟವೇ ಮಾಡಬೇಕು ಅಂತ ಕಾಣುವುದಿದ್ರೆ ಸರಿಯಾಗಿ ಯಾರಿಗೆ ಕಾಣಬೇಕು? ನಿಮಗೆ ಕಾಣಬೇಕು. ಯಾಕೆ ಕಾಣಬೇಕು? ಯಾಕೆ ನಿಮ್ಮ ಮಗವ ಮತ್ತೆ ನಿನಗೆ ಯಾಕೆ ಕಾಣುವುದು? ಅಯ್ಯೋ ದೇವ್ರೆ, ನನಗೆ ಯಾಕೆ ಕಾಣಿದ್ರೆ? ನನಗೂ ಮಗನೇ. ಮಗ ಅಂದ್ರೆ ಮಗನ ಹಾಗೆ, ಮಗನ ಹಾಗೆ. ನಿನ್ನದ್ದೇ ಮಗ ಅಲ್ಲ, ನನ್ನ ಮಗ ಅಲ್ಲ. ಹೆತ್ತ ಅಮ್ಮ ಒಪ್ಪಿದ್ದಾಳೆ, ನನ್ನ ಮಗನನ್ನು ಕೊಂದವನ ಜೊತೆಗೆ ಸಂಧಾನ ಮಾಡಿದ್ರೆ ಅಡ್ಡಿ ಇಲ್ಲ ಅಂತ. ಆದ್ದರಿಂದ ನಾನು ಹೇಳಿದಲ್ಲ, ಎಲ್ಲೆಲ್ಲಿಯೋ ತೊಡಗಿದ್ದು ಇಲ್ಲಿ ಮುಂದುವರಿಸಿದ್ದಲ್ಲ, ಇಲ್ಲಿ ಅನಗತ್ಯವಾಗಿ ತೊಡಗಿದ್ರಿಂದ ಇಲ್ಲಿ ನಾನು ತೊಡಗಿದ್ದು. ನೀನು ಸುಮ್ಮನಿದ್ರೆ ನಿನಗೆ ಒಳ್ಳೆಯದು. ರಾಜನೀತಿಯಲ್ಲಿ ಹಾಗೆಲ್ಲ ಹೇಳಬಾರ್ದು. ಈಗ ನಿಮಗೆ ಏನು ಆಗುದಿಲ್ವಾ? ನನಗೆ ಏನಾಗುದಿಲ್ಲ. ಏನು ಮಾಡ್ಲಿಕ್ಕೆ ಆಗುದಿಲ್ವಾ? ನನಗೆ ರಾಜ್ಯಹಿತ ಮುಖ್ಯ, ರಾಜ್ಯಹಿತ ಮುಖ್ಯ. ಸಂಬಂಧಿಗಳಾದವರು, ಸಂಸಾರಿಗಳಾದವರು, ಸತಿ ಸುತರು ಎಲ್ಲ ದ್ವಿತೀಯ, ರಾಜ್ಯವೇ ಪ್ರಮುಖ. ನಿಮಗೆ ರಾಜ್ಯವೇ ಪ್ರಮುಖ. ಹೌದೌದು. ನಿಮಗೆ ಸಂಬಂಧ ಇಲ್ಲ, ಸಂಬಂಧದ ಬೆಲೆ ಇಲ್ಲ ನಿಮಗೆ. ರಾಜ್ಯದ ರಕ್ಷಣೆ ಅಗ್ನಿದೇವನ ಕರ್ತೃತ್ವ. ಅಗ್ನಿಯ ಸಂಧಾನ ಅಂತ ಹೇಳಿದ ಮೇಲೆ ಅದನ್ನು ಮೀರಿದರೆ ನಮ್ಮನ್ನು ಸುಡುವುದಕ್ಕೆ ಬೇರೆ ಅಗ್ನಿ ಬೇಡ. ಆದ್ರಿಂದ ಒಪ್ಪಿತು. ನಿಮಗೆ ಹೆಂಡತಿ ಮಕ್ಕಳ ಸಂಬಂಧ ಅಲ್ಲ, ನಿಮಗೆ ಅದು ಮುಖ್ಯ ಅಲ್ಲ. ನಿಮಗೆ ಅದು ಮುಖ್ಯ ಅಲ್ಲ ಅಂತಲ್ಲ, ಅದು ದ್ವಿತೀಯ ಪ್ರಾಶಸ್ತ್ಯ. ಈಗ
ನಾನೊಂದು ಹೇಳ ಏನು ನಹಿನಿಂದ ನ್ಯಾಯ ಅಂತ ಅವನಿದ್ರು ನೀವೆಲ್ಲ ಮನುಷ್ಯರು ಅಂದ್ರೆ ನಿಮ್ಮನ್ನು ಬೈದದ್ದು ಅಂತ ಅರ್ಥ ಅಲ್ಲ, ಅವನ ಮನುಷ್ಯತ್ವವನ್ನು ಹೊಗಳಿದ್ದು ಅಂತ ಅರ್ಥ. ಅದೇ ನೆಲೆಯಿಂದ ರಾಜ್ಯದ ಹಿತದ ಮುಂಭಾಗದಲ್ಲಿ ನೀವು ಗಣನೆಗಿಲ್ಲ ಅಂದ್ರೆ ನೀವು ಲೆಕ್ಕಕ್ಕಿಲ್ಲ ಅಂತ ಅರ್ಥ ಅಲ್ಲ. ಪ್ರಥಮ ಲೆಕ್ಕ ಬರುವುದು ಆ ರಾಜ್ಯದ ಹಿತ ಅಂತ ಅರ್ಥ. ನಿನಗೆಲ್ಲ ಈಗ ಪಾಠ ಮಾಡಬೇಕು ಭಾಷೆ ಇದ್ದು. ಭಾರತದಲ್ಲಿ ಪ್ರತಿಕಾರವನ್ನು ನೀವು ತೀರಿಸಿಕೊಳ್ಳಿಲ್ಲ ಅಂತ ಆದ್ರೆ ನಾನು ಮಾತ್ರ ಇಲ್ಲಿ ಉಳಿಯುವುದಿಲ್ಲ, ಹೋಗ್ತೇನೆ ನಾನು. ನೀನು ಸುಮ್ಮನೆಗೋ ಏನು ನಡೆಯಲಾರದ ಸ್ವಪ್ನದ ಆಸೆ ತೋರಿಸಿ ನನ್ನ ಸುಮ್ಮನೆ ನೀನು ಉಬ್ಬಿಸಬೇಡ. ಯಾಕೆ? ಅಲ್ಲ, ಸುಮ್ಮನೆ ನಡೆಯಲಾಗದ ಸ್ವಪ್ನದ ಆಸೆ ಹೇಳುದು. ನಾವು ಹೋಗ್ತೇನೆ ಈಗ. ನಾವು ಎಲ್ಲಿಗೆ ಹೋಗುದು? ಬಂದಾಗಿದೆ, ಇಲ್ಲಿ ಬಂದು ಇಷ್ಟು ವರ್ಷ ಆಗಿದೆ, ಸಂತಾನ ಆಗಿದೆ, ಸಂಬಂಧ ಆಗಿದೆ, ಇಲ್ಲಿಗೆ ಇವಳು ಹೆದರಿಸುವುದು ಹೊಸದಾಗಿ ತೆಗೆದಾಗಿ. ಇಲ್ಲ, ಎಲ್ಲಿಗೆ ನಾನು ಹೋಗುದು ಹೋಗದೆ ಎಂತದ್ದು ಹೋಗುದು? ತವರ ಮನೆಗೆ ಹೋಗ್ತೇನೆ. ತವರ ಮನೆ? ನಾನು ತವರ ಮನೆಯಿಂದ ಬಂದದ್ದು, ತವರ ಮನೆಗೆ ಹೋಗ್ತೇನೆ ಅಂತ ಹೇಳಿದ್ದು. ಒಂದು ದಿವಸ, 2 ದಿವಸ, 3 ದಿವಸ ಬೇಡ, ಹೆಚ್ಚಂದ್ರೆ 1 ವಾರ. ಇಲ್ಲಿಂದ ಏನು ಸುದ್ದಿಯೇ ಇಲ್ಲದಿರುವಾಗ ಕಳಿಸಿಕೊಟ್ಟು ಬಂದದ್ದಲ್ಲು ಅಂತ ಕೇಳುವಾಗ ಗೊತ್ತಾಗ್ತದೆ. ಮತ್ತೆ 1 ವಾರ ಕಳೆದಾಗ ಹೋಗದಿದ್ರೆ ಅಲ್ಲಿದ್ದವ್ರು ಕರ್ಕೊಂಡು ಬಂದು ಇಲ್ಲಿ ಬಿಟ್ಟು ಹೋಗ್ತಾರೆ. ನಿಮ್ಮದೊಂದು ಇಲ್ಲಿ ಅಲೆದಾಡ್ತಾ ಉಂಟು, ನೀವೇ ಇಟ್ಟುಕೊಳ್ಳಿ ಅಂತ. ಅರ್ಥ ಆಗ್ತದ? ನಾನು ಆ ರೀತಿ ಸಂಬಂಧದಲ್ಲಿ ಹೊರಟು ಬಂದದ್ದಲ್ಲ. ಮತ್ತೆ ನಮ್ಮ ಸಂಬಂಧ ಎಲ್ಲ ಬಹಳ ಒಳ್ಳೆದು, ಒಳ್ಳೆದಿರುವಾಗ ಬಂದದ್ದು. ಈಗ ಬನ್ನಿ ಬನ್ನಿ ಅಂತ ಹಾಳು ಮಾಡಬೇಡ. ಇಷ್ಟು ವರ್ಷ ಆದ್ರೂ ಆ ಸಂಬಂಧ ಚೆನ್ನಾಗಿ ಇಟ್ಟುಕೊಂಡಿದ್ದೇನೆ. ನಿಮಗೆ ನೋಡ್ಬೇಕಾ? ಅಲ್ಲ, ಸ್ವಲ್ಪ ದಿವಸ ಬಿಟ್ಟು ಬನ್ನಿತ್ತವರಿಗೆ ಅಲ್ಲಿ ಬಂದು ನೋಡ್ಬಹುದು. ನಿನಗೆ ಅದು ಆಸೆ, ಅದು ಅರ್ಥ ಆಯ್ತು. ಈಗ ನಾನು ಹೋಗ್ತೇನೆ, ಮತ್ತೆ ನನ್ನನ್ನು ಓಲೈಸುವುದಕ್ಕಾಗಿ ನೀವು ಬಂದಂತೆ ಮಾಡಿದ್ರೆ ನಾನು ಮರ್ಯಾದೆ ಉಳಿಸಿಕೊಂಡಂತಾಗ್ತದೆ, ನಿಮ್ಮ ಸಂಧಾನವಾಗ್ತದೆ ಅಂತ ನಾನೊಂದು ಹೇಳ್ತೇನೆ. ಏನು? ನಾನು ಕಳಿಸಿದಾಗ ಹೋದ್ರೆ ಮರಳಿ ಈ ಮನೆಯ ಬಾಗಿಲು ನೀ ಬಂದಾಗ ತೆರೆಯುತ್ತದೆ. ಇದಕ್ಕಿಂತ ಹೆಚ್ಚು ನಾನು ಹೇಳುವುದಿಲ್ಲ. ಸರಿ, ನಿನಗೆ ಅರ್ಥ ನಾವು ಹೋಗುದಿಲ್ಲ. ನಾನು ಇಲ್ಲಿ ಇರ್ತೇನೆ. ನಾನು ಇಲ್ಲಿ ಇರ್ಬೇಕಾದ್ರೆ ಸತ್ತ ಮಗನನ್ನು ಕರ್ಕೊಂಡು ಬರ್ಬೇಕು. ಯಾರಿಗೆ? ಸತ್ತ ಮಗನನ್ನು ಕರ್ಕೊಂಡು ಬರ್ಬೇಕು ಅಂತ ನಾನು ನಿನ್ನಲ್ಲಿ ಹೇಳ್ತೇನೆ. ಸತ್ತದ್ದು ಅವಳ ಮಗ, ಜ್ಯೇಷ್ಠ ಸತಿಯ ಮಗ. ಸತ್ತ ಮಗನೇ ಅವಳ ಮಗ. ನಿಮ್ಮ ಮಗ ಹೌದಲ್ವಾ? ನಿಮ್ಮ ಮಗನು ಹೌದಲ್ಲ? ಹೌದಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅದಕ್ಕೆ ಅದನ್ನು ನಾನು ಹೇಳ್ಬೇಕಾದ ಯಾರಲ್ಲಿ? ಅವಳ ತಾಯಿಯಲ್ಲಿ ಅಲ್ವ? ಅವನ ತಾಯಿಯಲ್ಲಿ ಅಲ್ವೋ? ನಿನ್ನಲ್ಲಿ ಅಲ್ವಲ್ಲ? ಈಗ ನಿನ್ನಲ್ಲಿ ಹೇಳ್ತೇನೆ, ಸತ್ತ ಮಗುವಿನ ಪುನರ್ಜನ್ಮದಲ್ಲಿ ನೀನು ಅವನನ್ನು ಹೆರುವುದಕ್ಕೆ ನನ್ನ ಯಾವ ಆಕ್ಷೇಪ ಇಲ್ಲ. ಆಗುದಿದ್ರೆ ಹೆತ್ತುಕೋ. ಸತ್ತ ಮಗುವುದಿಲ್ಲ ಅಲ್ಲ, ಸತ್ತ ಮಗುವನ್ನು ನಿನಗೆ ಹೆರುವುದಕ್ಕಾಗುವುದಿಲ್ವೋ? ನನಗೆ ಬದುಕಿಸುವುದಕ್ಕಾಗುವುದಿಲ್ಲ. ಪೆಟ್ಟಿಗೆ ಹೆದರಿ ಬಂದದ್ದು. ಅವ ಕೊಡ್ತೇನೆ ಪೆಟ್ಟೆನೋ ಕಾರಣಕ್ಕಾಗಿ ಹೆದರಿ ಬಂದದ್ದು, ಸಂಧಾನಕ್ಕಾಗಿ ಬಂದದ್ದಲ್ಲ. ನಿನ್ನ ಈ ಮಾತಿನ ಪೆಟ್ಟಿಗೆ ಹೆದರದವ ಲೋಕದಲ್ಲಿ ಯಾವುದಕ್ಕೂ ಹೆದರ್ಲಿಕ್ಕಿಲ್ಲ. ಎಂತದ್ದು ಮಾತಾಡಲಿಕ್ಕೆಲ್ಲ ಗೊತ್ತಾಗಿದೆ ನನಗೆ. ಇದಕ್ಕೆ ಯಾವುದಕ್ಕೆ ಇದಕ್ಕಿಂತ ಹರಿತದ್ದು ಇದಕ್ಕೆ ಹೆದರುದಿಲ್ಲ ನಾವು. ಇಂಥ ಗಂಡಸಿನ ಜೊತೆಯಲ್ಲಿ ಸಂಸಾರ ಮಾಡುವುದಾ? ಅಲ್ಲ ನನಗೊಂದುಂಟು. ಏನು? ನೀನ್ ಇಷ್ಟು ಹೇಳಿದ ಮೇಲೆ ಹೇಳ್ತೇನೆ, ನನಗೆ ಸಂಸಾರ ಮಾಡುವುದಿದ್ರೆ ಹೆಣ್ಣೇ ಆಗಬೇಕು ಅಂತ ಒಂದುಂಟು. ಓ ಹೌದಾ? ಹೌದಾ? ಗೊತ್ತಾಗ್ತದೆ ನನಗೆ. ಆಯ್ತು, ಹಾಗಿದ್ರೆ ಅವಳ ಜೊತೆಯಲ್ಲಿ ಸಂಸಾರವನ್ನು ಮಾಡಿ ನಾನು ಹೋಗ್ತೇನೆ, ತವರ ಮನೆಗೆ ಹೋಗ್ತೇನೆ. ಪಾರ್ಥನಲ್ಲಿ ಪ್ರತಿಕಾರವನ್ನು ತೀರಿಸಿಕೊಳ್ತೇನೆ. ಮಗನ ಸಾವಿಗೆ ಕಾರಣನಾದಂತ ಪಾರ್ಥನನ್ನು ಕೊಲ್ತೇನೆ. ನಾನು ಕೊಲ್ತೇನೆ. ಕ್ಷಾತ್ರಿಯಾಣಿ ನಾನು. ಏನು? ಬೇಡವೇ? ಯಾಕೆ? ಹೋಗಬೇಡ. ಹೋಗ್ತೇನೆ. ಕ್ಷತ್ರಿಯರಲ್ಲಿ ಈಗ ಯುದ್ಧದಲ್ಲಿ ಸಂತಾನ ಸತ್ರು ಸೂತಕ ಇಲ್ಲ. ಆದರೆ ನೀ ಹೋದ್ರೆ ಮಗ ಸತ್ತಿರುವಾಗ ಪಾಯಸ ಕುಡಿಲಿಕ್ಕೆ ಆಗುದಿಲ್ಲ. ಹೋಗಬೇಡ. ನೀ ಹೋದ್ರೆ ಕುಡಿಲಿಕ್ಕೆ ಆಗುದಿಲ್ಲ ನಿಜವಾಗಿ. ಆ ಕಾರಣದಿಂದ ಹೋಗಬೇಡ. ಈಗ ಬೇಡ, ಸ್ವಲ್ಪ ದಿವಸ ಕಳೆಯಿರಿ. ನಿಜವಾಗಿ ಅದನ್ನು ಮೀರಿಸುವ ಸಂತೋಷ. ಪತಿಗಧೀನವಾಗಿರಬೇಕಾದ ಸತಿಯಾಗಿ ಹೊಸಿಲು ದಾಟಿ ಬೇಡ. ಇರುವುದಿಲ್ಲ. ಎಂತದಿರುವುದಿಲ್ಲ. ಎಲ್ಲಿಗೆ ಹೋಗ್ತಿ? ನಿಮ್ಮಿಂದ ಆಗ್ಲಿಲ್ವಲ್ಲ. ಆ ಪಾರ್ಥನನ್ನು ಏನು ಅಂತ ನಾನು ನೋಡ್ತೇನೆ. ಇಲ್ಲಿ ಬಾ. ಏನು? ಕೊನೆಯದಾಗಿ ನಿನಗೆ ಹೇಳುವ ದೇವರಹಸ್ಯ ಅರ್ಥ ಆದ್ರೆ ಅರ್ಥ ಮಾಡಿಕೊ. ಏನದು? ನಿನ್ನ ಅಳಿಯನ ಪ್ರತಾಪದ ಮೂಲವಾಗಿರುವುದು ಶಕ್ತಿ ನಾರಾಯಣನದ್ದು. ಪಾಂಡವ ಪಂಚಕರ ಮನೋಮಂದಿರದಲ್ಲಿ ಸುಭದ್ರ ನೆಲೆ ಆ ನಾರಾಯಣನಿಗುಂಟು. ನಿನ್ನ ಮಗಳ ಗಂಡ ಪ್ರತಾಪಿಯಾಗಿ ಉಳಿಯಬೇಕಾದ್ರೆ ಕೃಷ್ಣ ಸಖನಲ್ಲಿ ಸಖ್ಯ ಮಾಡಬೇಕು ಅಂತ ಅರಿತೇ ನಾನು ಕೈ ನೀಡಿದ್ದು. ನಿನಗೆ ಗಂಡನನ್ನು ಷಂಡ ಅಂತ ಹೇಳ್ತಾ ನಿನ್ನ ಮಗಳ ಗಂಡನನ್ನು ಹಾಗೆ ಮಾಡಬೇಕು ಅಂತಿದ್ರೆ ನೀನೇನು ಬೇಕಾದ್ರೂ ಮಾಡು. ನಿಮ್ಮ ಹಾಗೆ ಹೇಡಿ ಅಲ್ಲ ನಾನು. ಯಾವತ್ತು ನಾವು ಇದ್ದ ಸತ್ತ ಹಾಗೆ ಇರಬಾರ್ದು. ಏನು ಮಾಡುವ? ಸತ್ತು ಬದುಕಬೇಕು ನಾವು. ಸತ್ತು ಅಲ್ಲ,
ಅದಿರ್ಲಿ, ಸತ್ತಿದ್ದಾನೆ ಅಂತ ಹೇಳ್ತಾರಲ್ಲ, ಆದಾಗ ಸತ್ತು ಬದುಕಿದಾಗೆ, ಸತ್ತು ಇದ್ದಾನೆ ಅಂತ ಅಲ್ವ ಅರ್ಥ. ಆದ್ರಿಂದ ಕೀರ್ತಿಯಿಂದ ಇದ್ರಾಯ್ತು. ಈಗ ನೀನೀಗ ನನ್ನಿಂದ ಆಗೋದಿಲ್ಲ ಅಂತ ಹೇಳಿದ ಮೇಲೆ ನಾನು ಹೋಗ್ತೇನೆ, ನೀನು ಹೋಗಿ ಏನು ಮಾಡಿ ನಿಜವಾಗಿ ಸತ್ಯ ಹೌದು. ಈಗ ಯಾರ ಚತುರಂಗ ಬಲ ಎಲ್ಲ ಇಲ್ಲೇ ಉಂಟು. ನನಗೆ ಯಾರ್ಯಾರು ಬೇಕಾ ಕೊಲ್ಲಿಕ್ಕೆ? ನನಗೆ ಯಾರ್ಯಾರು ಬೇಕಾ? ನಿಮಗೆ ಯಾರ್ಯಾರು ಬೇಕು ಸಂಧಾನ ಮಾಡ್ಲಿಕ್ಕೆ? ನನಗೆ ಯಾರು ಬೇಡ. ನೀನು ಪಾರ್ಥನನ್ನು ಕೊಂದದ್ದು ಹೌದಾ? ಪಾರ್ಥ ಹಸು ಕಳೆದುಕೊಂಡದ್ದು ಹೌದಾ? ಪಾರ್ಥ ನಿನ್ನ ಮೂಲಕ ಸೋತದ್ದು ಹೌದಾ? ಈ ರಾಜ್ಯದ ಪ್ರಧಾನ ರಾಜಬೀದಿ 4 ಸೇರುವಲ್ಲಿ ಮಧ್ಯದಲ್ಲಿ ನಿನಗೊಂದು ಗೋಪುರ ಕಟ್ಟಿ ಪಂಚಲೋಹದ ವಿಗ್ರಹ ಮಾಡಿ ಪ್ರತಿದಿನ ಊರಿನವರು ಕೈ ಮುಗಿ ಹಾಗೆ ಮಾಡದಿದ್ರೆ ನಾನು ನೀಲಧ್ವಜ. ಆ ವಿಗ್ರಹ ಮಾಡುವವರು ಯಾರು ಅವ್ರಿಗೆ ಮೊದಲು ಹೇಳಿ, ಈಗಲೇ ಮಾಡ್ಲಿ. ನೀನು ಅವನಿಗೆ ಹೊಡಿಲಿಕ್ಕಿದ್ದ ಒಂದು ತುಂಡಲ್ಲಿ ಸಿಕ್ಕದೆ ನನಗೆ ವಿಗ್ರಹ ಇವಳಿಗೆ ಹೋಗ್ಲಿಕ್ಕೆ ಮನಸ್ಸಿಲ್ಲ, ಇದು ತಡೀಲಿಕ್ಕೆ ಕಾಯುದು. ಹೋಗಿ ಅಂದಾಗ ಎಲ್ಲಿಗೆ ಹೋಗುದು ಅಂತ ಕೇಳ್ತಾಳೆ. ಇವಳು ಎಲ್ಲಿ ಹೋಗ್ಲಿಕ್ಕೆ? ನೀನು ಎಲ್ಲಿ ಹೋಗುದಿಲ್ಲ, ನೀವೇ ಹೋಗ್ಬೇಕು. ನೀವು ಹೇಳಿ ಹೋಗುದಲ್ಲ, ನಾನು ಹೋಗ್ತೇನೆ ಅಂತ ಹೇಳಿ. ಬೇಡ, ನೀನು ಬೇಕಾದ್ರೆ ಬೇಡ ಅಂತ ಹೇಳಿ ನಿಲ್ಲಿಗೆ ಹೇಳಿದ್ರೆ ನಾನು ನಿಲ್ಲುವುದಿಲ್ಲ. ನನಗೆ ಹೋಗ್ಬೇಕು, ನನಗೆ ಹೋಗ್ಬೇಕು. ಹೋಗು, ಹೋಗ್ತೇನೆ ನಾನು, ಹೋಗು, ಹೋಗ್ತೇನೆ ಅಂತ ಹೇಳಿದ್ದು. ಇಷ್ಟ ಹಾಗಾದ್ರೆ ನನ್ನನ್ನು ಯಾರು ಹೇಳುವವರು ಕೇಳುವವರು ಇಲ್ವಾ? ಅಣ್ಣ ಒಬ್ಬ ಇದ್ದಾನೆ ತವರಿನಲ್ಲಿ, ಈ ವಿಚಾರವನ್ನು ಹೋಗಿ ಅವನೇ ತಿಳಿಸ್ತೇನೆ ನೋಡೋಣ. ಸೋದರನುತ ಕಷ್ಟ ಕಾಲದಿ ಆದರಿಪೆಗೆಂದೆನುತ ಬಂದರಿ ಹೋದುದೆಲ್ಲಯ ಮಾನ, ಹೋದುದೆಲ್ಲಯ ಮಾನ, ಹೋದುದೆಲ್ಲಯ ಮಾನ, ಮಾನ ಹೋದುದು ಛಲವನ್ನು ಸಾಧಿಸುವೆನು, ಎಲ್ಲಯ ಛಲವನ್ನು ಸಾಧಿಸುವೆನು. ಇದಕ್ಕೆ ಹೇಳುವುದು ಗುಟ್ಟನ್ನು ಬಿಟ್ಟು ಕೊಡಬಾರದು ಅಂತ. ಎಂತದ್ದು ಹೋದದನ್ನೇ ಮಾನವ ಎಲ್ಲ ಹೋಯ್ತು. ತವರ ಮನೆಗೆ ಹೋದೆ, ಅಲ್ಲಿ ನನ್ನನ್ನು ಆದರಿಸ್ತಾನೆ ಅಣ್ಣ ಅಂತ ಭಾವಿಸಿಕೊಂಡ್ರೆ ಅಲ್ಲೇ ಮರ್ಯಾದೆ ಸಿಕ್ಕಿದ್ದಲ್ಲ. ಪಾರ್ಥನಲ್ಲಿ ಹಗೆತನ ಅಂತ ಹೇಳಿದಾಗ ನಿನಗೇನು ಹುಚ್ಚಿಡ್ದಿದೆಯಾ? ಪಾರ್ಥನಲ್ಲಿ ದ್ವೇಷವನ್ನು ಕಟ್ಟಿಕೊಳ್ಳುವುದ? ಕಟ್ಟಿಕೊಂಡು ಈ ಪ್ರಪಂಚದಲ್ಲಿ ಬದುಕುವುದಕ್ಕೆ ಸಾಧ್ಯವಾ ಅಂತ ಹೇಳಿದ್ನಲ್ಲ. ಅವ್ರಿಗೆ ಗೊತ್ತುಂಟು, ಗೊತ್ತುಂಟಲ್ಲ, ಅವನಿಗೂ ಭಯ. ಆದ್ರೆ ನನಗ ಭಯ ಎನ್ನುವುದಿಲ್ಲ, ಛಲವನ್ನು ಬಿಡುವುದಿಲ್ಲ, ಸಾಧಿಸಿ ತೋರಿಸಬೇಕು ನಾನು. ಹಾಗಾದ್ರೆ ಹಗೆಯ ಹೊಗೆಯನ್ನು ಕಾಣಲೇಬೇಕು. ಪಾರ್ಥನ ಸಾವಿಗೆ ಕಾರಣನು ನಾನು ಆಗಲೇಬೇಕು. ನೋಡ್ತೇನೆ ಯಾರಿದ್ದಾರೆ ಅಂತ, ನೋಡ್ತೇನೆ ಬಿಡುವುದಿಲ್ಲ ಅವರನ್ನು. ಗಂಗಮ್ಮ, ತಾಯಿ ಗಂಗಮ್ಮ, ನಮ್ಮ ಭಂಗಗಳೆಲ್ಲವ ಕಳೆಯಮ್ಮ. ಗಂಗಮ್ಮ, ತಾಯಿ ಗಂಗಮ್ಮ, ಭಂಗಗಳೆಲ್ಲವ ಕಳೆಯಮ್ಮ, ನಮ್ಮ ಭಂಗಗಳೆಲ್ಲವ ಕಳೆಯಮ್ಮ. ಗಂಗಮ್ಮ, 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 ಗಂಗಮ್ಮ. ಅಂಗದ ಬಿದ ಪದ ಮಗದಿಂದ, ಅಂಗದ ಬಿದ ಪದ ಸಖದಿಂದ, ಮೂರಂಗ ಕಿಳಿದು ಬಂದು ಮುದದಿಲ್ದ, ಮೂರಂಗ ಕಿಳಿದು ಬಂದು ಮುದದಿಲ್ದ. ಗಂಗಮ್ಮ, 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 ಗಂಗಮ್ಮ. ಕೆಂಡಿರು ಮಕ್ಕಳ ಸಲಗಮ್ಮ, ಗಂಗಮ್ಮ, ಕೆಂಡಿರು ಮಕ್ಕಳ ಸಲಗಮ್ಮ. ಕಿಂಗದ ಬುದ್ಧಿಗೆ ನೀಡಮ್ಮ, ಕಿಂಗದ ಬುದ್ಧಿಗೆ ನೀಡಮ್ಮ. ಬೆಳ್ಳಿಗೆ ಬೆಟ್ಟಾದ ಕೋಡು ಕಲ್ಲಿನ ನಗೆ ಕೊಳ್ಳಿಗ ಪರಶಿವ ಜೊತೆಯಾಗೆ. ಬೆಳ್ಳಿ ಬೆಟ್ಟದ ಕೋಡಿ ಕಲ್ಲಿನ ಮೇಲೆ ಕುಳ್ಳಿಗ ಪರಶಿವ ಜೊತೆಯಾಗೆ. ಬೆಳ್ಳಿಯ ಬೆಳಕನ್ನು ಚಂದೀರ ಧರಿಸುತ್ತ, ಬೆಳ್ಳಿಯ ಬೆಳಕನ್ನು ಚಂದೀರ ಧರಿಸುತ್ತ ನಲಿದಾಡುತ್ತ ಬಂದನು, ನಲ್ಲಿ ನಲಿದಾಡುತ್ತ ಬಂದನು. ಗಂಗಮ್ಮ, ತಾಯಿ ಗಂಗಮ್ಮ, ಭಂಗಗಳೆಲ್ಲವೂ ಕಳೆಯಮ್ಮ. ಗಂಗಮ್ಮ, ತಾಯಿ ಗಂಗಮ್ಮ, ಭಂಗಗಳೆಲ್ಲ
ಪರಿಚಯ ಆಯ್ತಾ? ಇಲ್ವಲ್ಲ. ನಾವು ಆಚೀಚೆ ಮಾಡುವವರು. ಯಾರನ್ನು? ಯಾರಂದ್ರೆ ಆಚೀಚೆ ಮಾಡುವ ಬುದ್ಧಿ ಅಲ್ಲ ಸ್ವಾಮಿ, ಜನಗಳನ್ನು ಆಚೀಚೆ ಮಾಡುವವರು ಅಂದ್ರೆ ಈ ಬದಿಯಿಂದ ಆ ಬದಿಗೆ ದಾಟಿಸುವವರು ಅಂತ ಹೇಳುದು ನಾವು. ವಿಷ್ಣು ದೇವರಿಗೂ ನಮಗೂ ಹತ್ತಿರದ ಸಂಬಂಧ, ಆಮೇಲೆ ಈಶ್ವರ ದೇವರಿಗೂ ನಮ್ಗೆ ಬಹಳ ಹತ್ತಿರದ ಸಂಬಂಧ. ಸಂಬಂಧ ದೊಡ್ಡ ದೊಡ್ಡ ಸಂಬಂಧ ಇಟ್ಕೊಂಡು ದೋಣಿ ನಡೆಸುವುದು ಯಾಕೆ ಅನ್ನೋ ಪ್ರಶ್ನೆ ಬರ್ತಾ ಇಲ್ವೇ? ಎಲ್ಲರಾಗೆ ಸಂಬಂಧವನ್ನು ಇಟ್ಕೊಂಡು ನಾವು ದೊಡ್ಡ ವ್ಯಕ್ತಿ ಆಗ್ಲಿಕ್ಕೆ ಹೊರಟದಲ್ಲ, ದಿನನಿತ್ಯದ ಕಾಯಕದಲ್ಲಿ ನಾವು ತೊಡಗಿಸಿಕೊಂಡವರು ಎಂಬ ಅರ್ಥ. ಯಾಕಂದ್ರೆ ಭವಸಾಗರವನ್ನು ದಾಟಿಸುವ ಯಾರು? ಶ್ರೀಹರಿ ಅಲ್ವೇ? ಆದ್ದರಿಂದ ಅಂಬಿಗ ನಾನಿನ್ನ ನಂಬಿದೆ ಜಗದಂಬಾರ ಮನ ನಿನ್ನ ನಂಬಿದೆ ಅಂತ ಹೇಳುದು ಭಾಗವತರು ಮತ್ತೇನನ್ನು. ಆದ್ರಿಂದ ನಮಗೆ ಸಂಬಂಧ ಅಂತ. ಅವರು ಭವಸಾಗರವನ್ನು ದಾಟುವ ಅಂಬಿಗ, ನಾವು ಇಲ್ಲಿ ಹೊಳೆ ಬದಿಯಲ್ಲಿ ದಾಟಿಸುವ ಅಂಬಿಗ. ಮತ್ತೂ ಕೇಳ್ತೀರ ಸ್ವಾಮಿ, ಈಶ್ವರನಿಗೂ ನಮ್ಗೂ ಸಂಬಂಧ ಅಂತ ಹೇಗೆ ಗೊತ್ತುಂಟು ನಿಮಗೆ? ಈಶ್ವರನ ಮರದಿ ಯಾರು? ಅಂಬಿಕಾ ಅನ್ನಪೂರ್ಣೇಶ್ವರಿ ಅಲ್ವೇ? ಅಂಬಿಕೆ. ಹಾಗೆ ನಾವು ಅಂಬಿಕರು, ಹಾಗಾಗಿ ನಮ್ಗೆ ಸಂಬಂಧ ಉಂಟು ಹೇಳಿ ಸ್ವಾಮಿ. ಅಕ್ಷರದಲ್ಲಿ ಸಂಬಂಧವ? ಯಾವ್ದ್ರಲ್ಲಾದ್ರೂ ಒಂದು ಸಂಬಂಧ ಕಲ್ಪನೆ ಮಾಡಿದ್ರೆ ಆಯ್ತು. ಹಾಗಾಗಿ ಜೀವನ ನಿತ್ಯಕ್ಕೂ ಇದನ್ನೇ ಆಧಾರವಾಗಿ ಇಟ್ಟುಕೊಂಡವರು ನಾವು. ಈ ನೀರಿಲ್ಲದಿದ್ರೆ ನಮಗೆ ಗತಿಗೋತ್ರ ಇಲ್ಲ. ಆದ್ದರಿಂದ ನಮ್ಮ ಆರಾಧ್ಯ ದೇವತೆಯನ್ನ ಗಂಗಾ ಮಾತೆಯನ್ನು ಸ್ಮರಿಸುತ್ತಾ ಹೆಂಡತಿ ಮಕ್ಕಳನ್ನು ಸದಾ ನಾವು ಸಾಕುತ್ತಾ ಇರುವಂತಹ ಉದ್ಯೋಗಕ್ಕೆ ನಾವು ಕೈಗೊಂಡಿದ್ದೇವೆ ಸ್ವಾಮಿ. ಇವತ್ತು ಏನು ಬೇಡ, ದುಡಿದು ಎಷ್ಟು ಸ್ವಾಮಿ, ಎಷ್ಟು ದುಡಿದ್ರೂ ಉಳಿಯುವುದಿಲ್ಲ. ಯಾವ ಕಾರ್ಯಕ್ರಮ ಮಾಡಿದ್ರು ಅಲ್ಲಿಂದ ಅಲ್ಲಿಗೆ ಆಗುದು ಬಿಟ್ರೆ ಉಳಿಸುವ ಯೋಗ ನಮಗಿಲ್ಲ. ಸ್ವಲ್ಪ ಸ್ವಲ್ಪ ಉಳಿಸಬೇಕು, ಸ್ವಲ್ಪ 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 ಉಳಿಸಿ ಏನು ಪ್ರಯೋಜನ? ಉಳಿದ್ರೆ ತುಂಬಾ ಉಳಿಬೇಕನ್ನುವ ಆಸೆ, ಅದೆಲ್ಲ ಬೇಡ. ಯಾವುದಕ್ಕೂ ನಾನು ಗಂಗಾ ಮಾತೆಯನ್ನು ಸ್ಮರಿಸಿ ಇವತ್ತೊಂಚೂರು ವಿರಾಮ ಮಾಡು ಅಂತೇಳಿ ದೋಣಿಯನ್ನು ಹೇಳುವ ಮೇಲೆ ಹಾಕಿದ್ದೇನೆ. ಹಾಗೆ ನಮ್ಮ ದೇವರ ದೋಣಿ ದೋಣಿ ಅಂತ ಬರ್ತದೆ. ದೋಣಿ ಅವ ಈಗ ಎಲ್ಲಿದ್ದಾನೆ? ದೋಣಿ ಅವ ಕೌಚಿ ಮಲಗಿ ಆಗಿದೆ ದೋಣಿ ಅಲ್ಲ. ಯಾರಾದ್ರೂ ದೋಣಿ? ಯಾರು ಯಾರ ಏನ್ಸೆ ದೋಣಿ ಇಲ್ಲಿ ಬಾ ಅಂತ ಹೇಳಿದ್ರೆ ದೋಣಿ ಬರ್ತದ? ಬರುವುದಿಲ್ಲ. ಇಲ್ಲ, ದೋಣಿ ನಡೆಸೋನೇ ಈಚೆ ಬಾ ಅಂತ ಹೇಳಿದ್ರೆ ಮಾತ್ರ ಬರ್ತದೆ. ಯಾರೋ ಮೊನ್ನೆ ಒಬ್ರು ಮೆಣಸಿನಕಾಯಿ ಹಿಡ್ಕೊಂಡು ಹೋಗಿದ್ದು, ಮೆಣಸಿನಕಾಯಿ ಇಲ್ಲಿ ಬಾ, ಮೆಣಸಿನಕಾಯಿ ಬರ್ತದ? ನೋಡ್ಲಿಕ್ಕೆ ಹಾಗೆ ಇದೆಯಲ್ಲ ಮೆಣಸಿನಕಾಯಿ ಆಗ, ಆದ್ರೆ ಕುಟುಂಬಕ್ಕೆ ಸಾಕು, ಒಳ್ಳೆ ಖಾರ ಉಂಟು ಇದು. ಕರೆದಂದಳವಗೆ ಅಂಬಿಗ ಜಾಹ್ನವಿ ನದಿ ನದಿಗೆ ಪೇಳೆನಗೆ ಅಂಬು ಬಿಂದು ತನು ಸೋಂಕದ ತೆರದಿ ಇಂದಿರುವುದಾಟಿಸೋ ಎನ್ನ ಜತನದಿ ಬಿಂದು ಅಂಬು ಬಿಂದು ಜಲವು ಇಂದಿರು ದಾಟಿಸು ಎನ್ನ ಜತನದಿ ನಾನೇ ದೋಣಿ ನಡೆಸೋನಲ್ವಾ? ಹೌದು. ಆ ದೋಣಿ ನಿನ್ನದ್ದೇಯಾ? ಹೌದು, ಮೇಲೆ ಎಳ್ದು ಹಾಕಿದ್ದೇನೆ ನಾನು. ನೀರಲ್ಲಿ ಹೋಗ್ತದ? ನೀರಲ್ಲಿ ಹೋಗುದಿಲ್ಲ, ಅದು ದೂಡಿದ್ರೆ ನೀರಿನ ಮುಂದೆ ಹೋಗ್ತದೆ ಅದು. ಸರಿ, ಇಲ್ಲಿ ದೂಡ್ಬೇಕಲ್ಲಿ. ನನಗೆ ಈ ದಡದಿಂದ ಆ ದಡಕವನ್ನು ಸೇರ್ಬೇಕು, ನನ್ನನ್ನು ಮುಟ್ಟಿಸ್ಬೇಕು ನೀನು. ಹರಿವ ನದಿ ಯಾವುದಿದು? ಗಂಗಾ ನದಿ. ಗಂಗಾ ನದಿ. ಹೌದು. ಆ ಗಂಗೆಯ ಒಂದು ಬಿಂದು ಎನ್ನುವುದು ನನ್ನ ತನುಸೋಂಕದ ತೆರದಿ ಈ ದಡದಿಂದ ಆ ದಡಕ್ಕೆ ನನ್ನನ್ನು ಮುಟ್ಟಿಸಬೇಕು. ನೀನು ಏನು ಮಾತಾಡ್ತೀನಿ? ಅರ್ಥ ಉಂಟ ಇದಕ್ಕೆ? ನಾವು ದೋಣಿಯನ್ನು ನೀರಿನಲ್ಲೇ ನಡೆಸುದು ಬಿಟ್ಟರೆ ಬೇರೆ ಹೊಯ್ಗೆ ಮೇಲೆ ಎಳ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ. ನಾವು ಈ ಬದಿಯಿಂದ ಆ ಬದಿಗೆ ಸೇರ್ಬೇಕಾದ್ರೆ ಮಧ್ಯದಲ್ಲಿ ದೋಣಿ ಹೋಗ್ಲೇಬೇಕು. ದೋಣಿ ಹಾಕುವಾಗ ನಾವು ಹುಟ್ಟನ್ನು ಹಾಕಬೇಕು, ಜಲವನ್ನು ತಿರುಗಿಸಲೇಬೇಕು, ಆಗ ಮೇಲೆ ನೀರು ಹಾರ್ತದೆ. ಅಂತಂದ್ರೆ ನೀರು ಹಾರಿದ್ರೆ ಒಂದು ಬಿಂದು ಜಲಸೋಕದ ಹಾಗೆ ನನ್ನನ್ನು ಆಚೆ ಬದಿಗೆ ದಾಟಿಸ್ಬೇಕಂತಂದ್ರೆ ಆಗ ಮಾಡ್ಲಿಕ್ಕೆ ಸಾಧ್ಯ ಉಂಟಾ? ನಿನ್ಗೆ ಆಗುದಿಲ್ವಾ? ಏನ್ ಮಾತಾಡ್ತೀಯಮ್ಮ ನೀನು? ಈ ಗಂಗೆಯಲ್ಲಿ ಮುಳುಗಬೇಕಾದ್ರೆ, ಸ್ನಾನ ಮಾಡಬೇಕಾದ್ರೆ ಜನ್ಮ ಜನ್ಮಾಂತರದ ಪುಣ್ಯ ಮಾಡಿರ್ಬೇಕಂತ ತಿಳಿದ ಪ್ರಾಜ್ಞರು ಹೇಳಿದ್ದಾರೆ. ಹರಿಪಾದ ನಖದಿಂದ ಹರಳ ಜಡೆಯಿಂದ ಇಳಿದು ಬಂದಳ ಗಂಗೆ ಅಂತ ದಾಸರೇ ವರಣ್ಯರು ಹೇಳುದು ಹಾಗೆ ಅಲ್ವೇ? ಜನ್ಮ ಜನ್ಮಾಂತರದಲ್ಲಿ ಮಾಡಿದಂತ ಪಾಪ ನಿವಾರಣೆಗೆ ಬೇಕಾಗಿ ಗಂಗಾ ಸ್ನಾನವನ್ನು ಮಾಡ್ತಾರೆ. ಯಾವನೊಬ್ಬ ಹೇಳಿರ್ಬೋದು ಗಂಗಾ ಸ್ನಾನ ಮಾಡಿದ್ರೆ ಹೊಟ್ಟೆ ತುಂಬುತ್ತದ, ಬಡತನ ಹೋಗ್ತದೆ ಅಂತ ಹೇಳಿರ್ಬೋದು. ಆದರೆ ಅದರ ಮೂಲವನ್ನು ಶೋಧಿಸಿದಾಗ ಜನ್ಮ ಜನ್ಮಾಂತರದಲ್ಲಿ ಮಾಡಿದಂಥ ಪಾಪಗಳು ನಿವಾರಣೆ ಆಗ್ತದೆ ಅಂತ ತಿಳಿದ ಪ್ರಾಜ್ಞರು ಹೇಳಿದು ಬಿಟ್ರೆ ಅರ್ಥ ಇಲ್ಲದವ ಯಾವನು ಹೇಳಿದನ್ನು ಕೇಳಿಕೊಂಡು ನೀನು ಬಂದು ಮಾತಾಡಬೇಡ ಸುಮ್ಮನೆ.
ನಿನಗೆ ದಿನಾತ್ ಆಗ್ತದಲ್ಲ ಸ್ನಾನ ಮಾಡೋದು ಅದ್ರಲ್ಲಿ ಅಲ್ವಾ? ಹೌದು, ಏನಾಗ್ತದೆ? ನೀನ್ ಹೇಗಿದ್ಯಾ? ನಾನು ಹೀಗೆ ಇದ್ದೇನೆ, ಜೀವನದಲ್ಲಿ ಏನು ತೊಂದರೆ ಇಲ್ಲ. ಇಷ್ಟು ವರ್ಷ ಆದ್ರೂ ಆರೋಗ್ಯವನ್ನು ಕಾಪಾಡಿಕೊಂಡು ಗಂಗೆಯ ಅನುಗ್ರಹದಿಂದ ಹೀಗೆ ಇದ್ದೇನೆ. ಎಷ್ಟು ಅಧಿಕ ಪ್ರಸಂಗಿ ನಾನು ಪ್ರಸಂಗದ ಒಳಗೆ ಬರ್ಬೇಕಾದ್ರೆ ಇಷ್ಟು ವೇಗವಾಗಿ ಮಾತಾಡಿದ್ದು ಅಲ್ಲ. ಇಷ್ಟು ಉದ್ದ ಮಾತಾಡಿ ಪ್ರಸಂಗ ನಾನು ಕೇಳಿದ್ದೇನು? ಏನು? ಬಿಂದು ಸೋಂಕದ ತೆರದಿ ನನ್ನನ್ನು ದಾಟಿಸಬೇಕು ಅಂತ. ಅದೇ ಆಗುದಿಲ್ಲ ಅಂತ ಹೇಳಿದ್ ನಾನು. ನಿನಗೆ ಆಗದೆ ಇದ್ರೆ ಆಗುದಿಲ್ಲ ಅಂತ ಹೇಳ್ಬೇಕು. ನೀವು ಒಬ್ಬನೇ ನನ್ನ ದೋಣಿ ಮಾರಿದ ಅದನ್ನು ಬಿಟ್ಕೊಂಡು ಗಂಗೆ ಬಗ್ಗೆ ಹೇಳ್ತೇನೆ. ಈಗ ಗಂಗೆ ನೀರು ತೋಬಾರ್ದು ಯಾಕೆ? ಯಾಕಂತ ಹೇಳಿದ್ರೆ ನಿನ್ನಲ್ಲಿ ಯಾರು ನೀನು? ಅಲ್ಲ, ಯಾರು ಹೇಳಲಿಕ್ಕೆ ನೀನು ಯಾರು? ನಾನು ದೋಣಿ ನಡೆಸುವ. ದೋಣಿ ನಂದು ಸ್ವಂತದ್ದು, ಯಾರ್ದು ಬಾಡಿಗೆ ತಗೊಂಡಲ್ಲ. ನಿನ್ನ ದೋಣಿ ಅಗತ್ಯ ಇಲ್ವಾ ನನಗೆ? ದೋಣಿ ನೀನಲ್ಲದಿದ್ರೆ ಬೇರೆ ಯಾರಾದ್ರು ಅಂತ ನೋಡ್ತೇನೆ. ನೀನು ಒಬ್ಬನೇ ದೋಣಿ ನಡೆಸುವುದು? ಎಲ್ಲಿ ಚೊರೆ ಹೆಂಗಸು ಮಾರ. ಇವನು ಹೊರಗಿನ ಗಂಡಸಂತ್ರ ಇಷ್ಟು ಜೋರು ಮಾತಾಡುವಳು, ಈ ಹೆಂಗಸು ಗಂಡನತ್ರ ಹೇಗೆ ಮಾತಾಡ್ಬೋದು? ನೋಡು, ಬೇಡ ನಿನಗೆ ನನ್ನ ಸುದ್ದಿ ಬೇಡ ನಿನಗೆ. ಪಾಪದ ಗಂಡ ಸಿಕ್ಕಿ ಜೋರ್ನವನ ತೆಗೆದು ತೆಗ್ದ ನಿಮ್ದಲ್ಲ, ನಿಮ್ದಲ್ಲ, ಎಚ್ಚರಿಸಿದ ಒಳ್ಳೆದಾಯ್ತು. ಇದು ನಮ್ದಲ್ಲ, ಇದು ಬೇರೆಯವ್ರದ್ದು. ಬಡಿತೆ ನಮ್ದಾಗಿದ್ರೆ ಇಷ್ಟು ತನಕ ಮುಸುಡು 300 ಮಾಡ್ತಿದ್ದಾನೆ. ಕೈ ಪೆಟ್ಟು ಬಳೆ ಪೆಟ್ಟು ಸೇರಿಸಿ ಕೊಡ್ತೇನೆ ಈಗ. ನನ್ನ ದೊಣ್ಣಿ ಪೆಟ್ಟು ಗೊತ್ತಿಲ್ಲ. ನನ್ನ ದೊಣ್ಣಿ ಪೆಟ್ಟು ನಿನಗೆ ಗೊತ್ತಿಲ್ಲ. ಹೇಳುವುದಾ? ನಿನ್ನಲ್ಲಿ ಎಂತದ್ದು ಹೇಳುವುದು? ಪ್ರತ್ಯಕ್ಷ ಗಂಗೆಯೇ ಬಂದು ಹೇಳಿದ್ರೆ ಯಾಕೆ ಅಂತ ನಾನು ಅವಳಿಗೆ ಹೇಳ್ತೇನೆ. ಗಂಗೆ ಆಯ್ತರಲು ನಳಿನ ನೇತ್ರ ಸಕ ಸಂಭವಿತ ಮೈ ದಳೆದೈತಳು ಕೀಳುದನು ಕಳೆವುದಿ ಪಾಪವು ಬಿರುದಿನಗಾಗಿರೆ ಹೊಲತನ ಮೈಲಿಗೆ ಮಾತೇಕೆ ಕಳೆವುದಿ ಪಾಪವು ಬಿರುದಿನಗಾಗಿರೆ ಹೊಲತನ ಮೈಲಿಗೆ ಮಾತೇಕೆ ಎಲೆಗೆ ಅಂಬಿಗನಲ್ಲಿ ನೀನು ಗಂಗೆಯನ್ನು ಮುಟ್ಟದ ದಡವನ್ನು ಸೇರಬೇಕು ಅಂತ ಹೇಳುತ್ತಾ ಇದ್ದೀಯಲ್ವಾ? ಯಾಕೆ ಈ ರೀತಿಯಾಗಿ ಆಡುತ್ತಾ ಇದ್ದೀಯಾ? ಯಾರೇ ಪಾಪವನ್ನು ಮಾಡಿದ್ರು ಆ ಪಾಪವನ್ನು ತೊಳೆದುಕೊಳ್ಳುವುದಕ್ಕೆ ಬೇಕಾಗಿ, ಪುಣ್ಯವನ್ನು ಕಟ್ಟಿಕೊಳ್ಳುವುದಕ್ಕೆ ಬೇಕಾಗಿ ಈ ಗಂಗೆಯಲ್ಲಿ ಬಂದು ಸ್ನಾನವನ್ನು ಮಾಡುತ್ತಾರೆ. ಅಂತದ್ರಲ್ಲಿ ನೀನು ಗಂಗೆಯನ್ನು ಮುಟ್ಟಬಾರದು ಅಂತ ಹೇಳುತ್ತಾ ಇದೆಯಲ್ವಾ? ಏನಮ್ಮ ಇದು? ಏನ ಸ್ಪರ್ಶ ನನಗೆ ಯಾಕೆ ಆಗಬೇಕು ಆಗಬಾರದು ಗೊತ್ತಾ? ನೀನ ಯೋಷಿತೆ ಪಾಪನಾಶಿನಿ ಮಾನ್ಯತೆಯು ನಿನಗಿಲ್ಲ ಮುಟ್ಟಲು ಮಾನ್ಯತೆಯು ನಿನಗಿಲ್ಲ ಮುಟ್ಟಲು ಖೀರತನ ನೈಚ್ಛಂಗಳಡಗುಸು ಅಡಗುವುದಿನಲು ಕೇಳೇ ಮಾನ್ಯತೆಯು ನಿನಗಿಲ್ಲ ನಿನ್ನ ಸ್ಪರ್ಶ ಎನ್ನುವುದು ನನಗೆ ಆಗಬಾರದು. ಯಾಕೆ ಸ್ಪರ್ಶ ಆಗಬಾರದು? ಆ ಯೋಗ್ಯತೆ ಎನ್ನುವುದು ನಿನ್ನಲ್ಲಿ ಇಲ್ಲವೇ? ಏನಾಯ್ತು ಬೇಕು? ಅಯೋಷಿತೆ ನೀನು, ಸುತಹೀನೆ ನೀನು, ಮಕ್ಕಳಿಲ್ಲದೆ ಇದ್ದವಳು ನೀನು. ನೀನು ನನ್ನನ್ನು ಸ್ಪರ್ಶಿಸುವುದ? ಹಾಗಾಗಿ ಆ ಮಾನ್ಯತೆ ಎನ್ನುವುದು ನಿನಗಿಲ್ಲ, ಆ ಯೋಗ್ಯತೆ ಎನ್ನುವುದು ನಿನಗಿಲ್ಲ. ಹಾಗಾಗಿ ಅಂಬಿಗನಲ್ಲಿ ಅಸುರರೆಲ್ಲ ಮನ್ನಿಸಿಗರು ಭೀಷ್ಮನು ಬರೆದವನಗಳನ್ನು ಸಿಗರು ಮರಣ ಕೈಯೊಳಗಾತಗೆ ಭೀಷ್ಮಗೆ ಮರಣ ಕೈಯೊಳಗಾತಗೆ ಅಂತ ಸುತಲಿರಲು ಮಾಲಿನ್ಯಕ್ಕೆ ಮಕ್ಕಳಿಲ್ಲ ಅಂತ ಆ ಸುರ ನರರು ಎಲ್ಲರೂ ನನ್ನ ಮಗನನ್ನು ಕೊಂಡಾಡುತ್ತಾ ಇದ್ದಾರೆ, ಹೊಗಳುತ್ತಾ ಇದ್ದಾರೆ. ಅಂತಹ ಮಗ ನನಗೊಬ್ಬ ಇದ್ದಾನೆ, ಭೀಷ್ಮ ಎನ್ನುವವ. ಅಯ್ಯೋ ನಿನ್ನ ಸ್ಥಿತಿ ಯಾಕೆ ನೋಡುವಾಗ ನಗು ಬರ್ತದೆ ನನಗೆ. ನಗು? ಯಾರಿದ್ದಾರೆ? ಸುರನರರು ಮೆಚ್ಚುವಂತ ಮಗ ಭೀಷ್ಮನಿದ್ದಾನ? ಹೌದಪ್ಪ. ಇದ್ದದ್ದ ಹೌದೇ? ಈಗ ಇದ್ದಾನ? ಇಲ್ವಾ? ಇಲ್ವಲ್ಲ. ಮತ್ತೆ ಹಾಗಾದ್ರೆ ನಿನ್ನ ಮಗನ ಸಾವಿಗೆ ಕಾರಣನಾದವ ಯಾರು ಗೊತ್ತಾ? ಯಾರು? ಆ ಪಾರ್ಥ. ನನ್ನನೇ ಕೊಲ್ಲವನ ಎಲ್ಲ ಜಾಹ್ನವಿಯು ಶಪಿಸಲಾಗ ನನ್ನ ಮಗನ ಭೀಷ್ಮನನ್ನು ಪಾರ್ಥ ಕೊಂದೇನೆ. ಸಾವಿಗೆ ಕಾರಣನಾದವ ಅರ್ಜುನ. ಆ ಸಾವಿಗೆ ಕಾರಣ ಪಾರ್ಥನೆ. ಹಾಗಿದ್ರೆ ಬಿಡುವುದಿಲ್ಲ ಪಾರ್ಥನನ್ನು. ಈಗ ಈ ಗಂಗೆಯ ಶಾಪ ಏನದು? ಆ ಪಾರ್ಥನಿಗೆ ಆತನ ಮಗನಿಂದ ಮರಣ ಬರಲಿ, ಮಗನಿಂದ ಮರಣ ಬರಲಿ, ಮಗನಿಂದ ಮರಣ ಬರಲಿ.
ನಿನಗಾಗಿ ಗಂಗೆಯ ಶಾಪ, ಈ ಜ್ವಾಲೆಯ ಒಡಲ ಜ್ವಾಲೆಯ ಶಾಪ ಎನ್ನುವುದು ಹೊತ್ತಿ ಉರಿಬೇಕು, ಹೊತ್ತಿ ಉರಿಬೇಕು. ಪಾರ್ಥ, ನಿನ್ನ ಸಾವಿಗೆ ನಾನೇ ಕಾರಣಲಾಗ್ತೇನೆ. ಈ ಜನ್ಮದಲ್ಲಿ ಆಗದಿದ್ದರೆ ಏನಾಯಿತು? ಬಿಡುವುದಿಲ್ಲ, ಸಾಯಿತೇನೆ, ಬಾಣಾಕೃತಿಯನ್ನು ತಾಳ್ತೇನೆ, ಬಬ್ರುವಾಹನ ಬತ್ತಳಿಕೆಯನ್ನು ಸೇರ್ತೇನೆ, ನಿನಗಾಗಿ ಕಾಯುತ್ತೇನೆ. ಇಲ್ಲಿ ಸಾಯುತ್ತೇನೆ, ಅಲ್ಲಿ ನಿನಗಾಗಿ ಕಾಯುತ್ತೇನೆ. ಪಾರ್ಥ, ನಿನ್ನ ಸಾವಿಗೆ ನಾನೇ ಕಾರಣರಾಗ್ತೇನೆ. ಅಗ್ನಿಗೆ ಹಾರಿ ದೇಹತ್ಯಾಗ ಮಾಡ್ತೇನೆ. ಬೆಂಕಿಯ ತೀರಲ್ಲಿರುವೆನು, ನಿಸ್ಸಂಖ್ಯೆಯ ಸೇಡನೆ ತೋರುವೆನು. ಬೆಂಕಿಯ ತೀರಲ್ಲೇರುವೆನು, ಬೆಂಕಿಯ ತೀರಲ್ಲೇರುವೆನು, ಬೆಂಕಿಯ ತೀರಲು ಏರುವೆನು, ನಿಸ್ಸಂಖ್ಯೆಯ ಪೀಡನೆ ತೋರುವೆನು, ನಿಸ್ಸಂಖ್ಯೆಯ ಪೀಡನೆ ತೋರುವೆನು. ಓಂಕರಿಸುತ್ತ ನಯನಾಶ್ವಗಿನಿಯಲ್ಲಿ ಶಂಕರ ಮಿತ್ರನ ಕೊಲ್ಲುವೆನು. ಓಂಕರಿಸುತ್ತ 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 ನಯನಾಶ್ವಗಿನಿ ಶಂಕರ ಮಿತ್ರನ ಕೊಲ್ಲುವೆನು, ಶಂಕರ ಮಿತ್ರನ ಕೊಲ್ಲುವೆನು, ಕೊಲ್ಲುವೆನು, ಕೊಲ್ಲುವೆನು. ಮಸೆ ಮಸೆದಲು ಗಿನ್ನ ಬಾಣ ಕತೆಯಲ್ಲಿ ಎಸೆವೆನು ಮೂಡಿಗೆ ಹುತ್ತದಲ್ಲಿ. ಮಸೆದು 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 ಮಸೆ ಮಸೆದಲು ಗಿನ್ನ ಬಾಣ ಕೃತಿ. ಬಾಣ ಕೃತಿಯಲ್ಲಿ ಎಸೆವೆನು 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 ಮೂಡಿಗೆ ಹುತ್ತದಲ್ಲಿ, ಎಸೆವೆನು ಮೂಡಿಗೆ ಹುತ್ತದಲ್ಲಿ, ಒಳಗೆಸೆವೆನು ಮೂಡಿಗೆ ಹುತ್ತದಲ್ಲಿ. ಹಲ್ಮಸೆಯುತ ಪಾರ್ಥನ ಘಾತಿಪೆನು, ಹಲ್ಮಸೆಯುತ ಪಾರ್ಥನ ಘಾತಿಪೆನು, ಮಸೆಯುತ ಪಾರ್ಥನ ಘಾತಿಪೆನು, 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 ಘಾತಿಪೆನು. ಸಂತಸವನ್ನದವೆ ಪಡೆದಪೆನು, ಸಂತಸ ಸಂತಸ ಸಂತಸ. ಬೆಂಕಿಯ ತೀರಲ್ಲೇರುವೆನು, ನಿಸಂಖ್ಯೆಯ ಪೀಡನೆ ತೋರುವೆನು. ಉಕರಿಸುತ್ತ ನಗನೋಶು ವಗಿನಿಯಲ್ಲಿ ಶಂಕರ ಮಿತ್ರನ ಕೊಲ್ಲುವೆನು, ಕೊಲ್ಲುವೆನು,